ದುಂಜಿ ತುಡರು ಅರ್ಲು ಲೆಕ್ಕ ಮಲ್ತೆ ಕವಿ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿಕ್ಕಿದ್ದಾರೆ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಮಂಗಳೂರಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಜಾರಾಮ್ ಕೆಬಿ. ಮುಖ್ಯ ಅತಿಥಿಗಳಾಗಿ ಆಗಮಿಸಲಿಕ್ಕಿದ್ದಾರೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ಶಾಸಕರಾಗಿರುವಂತಹ ಯುಟಿ ಖಾದರ್, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರುವಂತಹ ದಯಾನಂದ್ ಕತ್ತಲ್ ಸರ್. ಪ್ರಶಸ್ತಿ ಪ್ರದಾನವನ್ನು ಮಾಡಲಿಕ್ಕಿರುವಂಥವರು ರಂಗಭೂಮಿ ಕಲಾವಿದರು, ಶಿಕ್ಷಣ ತಜ್ಞರು ಆಗಿರುವಂತಹ ಮಹಾಬಲೇಶ್ವರ ಟಿ ಹೆಬ್ಬಾರ್ ಅವರು. ಇದರ ಜೊತೆಗೆ ನಮ್ಮ ನಡೆಯ ಬಹುಮುಖ್ಯ ಆಯಾಮಗಳಲ್ಲಿ ಶ್ರದ್ಧಾ ವಿವೇಕದ ಸಕ್ರಿಯತೆಯನ್ನು ಬೆಳೆಸುವಲ್ಲಿ, ಸನ್ನಡತೆಯನ್ನು ಸಾಧಿಸುವಲ್ಲಿ, ಸಮನ್ವಯತೆಯನ್ನು ರೂಪಿಸುವಲ್ಲಿ, ಸಹೋದರತೆಯನ್ನು ಉಳಿಸುವಲ್ಲಿ, ಸೇವಾ ಗುಣವನ್ನು ಚಿಗುರಿಸುವಲ್ಲಿ ಸಾತ್ವಿಕ ಸದಾಶಯಗಳ ಸತ್ಕೀರ್ತಿ ಸಂಘವೇ ನಮ್ಮ ಯುವವಾಹಿನಿ. ಕಥೆ, ಕಾದಂಬರಿಗಾರ, ನಟ, ನಿರ್ದೇಶಕ, ಪತ್ರಕರ್ತ, ರಾಜಕಾರಣಿಯಾಗಿ ತುಳು ಭಾಷೆಗಳೆರಡರಲ್ಲೂ ಕಲಾ ಸೇವೆ ಮಾಡಿ ಅಲ್ಪಾಯುಷ್ಯದಲ್ಲಿ ಸಂದು ಹೋದ ದಿವಂಗತ ವಿಶುಕುಮಾರ್ ಅವರ ಸಾಧನಾ ಯಶೋಗಾಥೆ ಎನ್ನುವಂತಹ ಮೊದಲ ಕಾದಂಬರಿಯನ್ನ ರಚಿಸಿದ್ರು. 1965ರಲ್ಲಿ ಇಡೀ ಸಮಾಜ ಹೆಮ್ಮೆ ಪಟ್ಟುಕೊಳ್ಳುವಂತೆ ಮುಜರಾಯಿ ಇಲಾಖೆಯಲ್ಲಿ ಎಂಡೋಮೆಂಟ್ ಇನ್ಸ್ಪೆಕ್ಟರ್ ಆಗಿ ಸೇರ್ಪಡೆಗೊಂಡರು. 1966ರಲ್ಲಿ ವಿವಾದಾತ್ಮಕ ಕಾದಂಬರಿ ಕರಾವಳಿಯನ್ನ ರಚಿಸ್ತಾರೆ. ಗಿರೀಶ್ ಕಾರ್ನಾಡರ ತುಗಲಕ್ ನಾಟಕದಲ್ಲಿ 1968ರಲ್ಲಿ ಅಭಿನಯಿಸಿದರು. 1969ರಲ್ಲಿ ಕನ್ನಡ ಪ್ರಭದಲ್ಲಿ ಕರಾವಳಿ ಪ್ರಕಟಗೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋರಾಟಕ್ಕೆ ಮುನ್ನುಡಿಯನ್ನು ಬರೀತಾರೆ. ನಮ್ಮ ಆರಾಧ್ಯ ಕೋಟಿ ಚೆನ್ನೈಯರ ತುಳು ಸಿನಿಮಾಕ್ಕೆ 1972ರಲ್ಲಿ ರಾಜ್ಯ ಪ್ರಶಸ್ತಿಯ ಹೆಮ್ಮೆ. 1974ರಲ್ಲಿ ಕರ್ನಾಟಕ ಬರಹಗಾರರ ಮತ್ತು ಕಲಾವಿದ ಒಕ್ಕೂಟ ಸಂಸ್ಥಾನಗಳ ಸಮ್ಮೇಳನಗಳಲ್ಲಿ ಪ್ರಬಂಧವನ್ನು ಮಂಡಿಸ್ತಾರೆ. ಬೆರಗು ಮೂಡಿಸುವಂತೆ 1977ರಲ್ಲಿ ಮುಜರಾಯಿ ಇಲಾಖೆಗೆ ರಾಜೀನಾಮೆ. 1977ರಲ್ಲಿ ಮತ್ತೆ ವಿಜಯಲಕ್ಷ್ಮಿಯವರ ಮೊದಲ ಪರಿಚಯ. ಬೆಂಗಳೂರು ತುಳುಕೂಟದ ಅಧ್ಯಕ್ಷರಾಗಿ 1980ರಲ್ಲಿ ಆಯ್ಕೆ. 1981ರಲ್ಲಿ ಬೆಂಗಳೂರಿನಲ್ಲಿ ತುಳುವರ ವೈಭವ ಕಾರ್ಯಕ್ರಮವನ್ನ ನಿರ್ದೇಶನ ಮಾಡ್ತಾರೆ. 1983ರಲ್ಲಿ ಅಖಿಲ ಭಾರತ ತುಳು ಸಾಹಿತ್ಯ ಸಮ್ಮೇಳನದ ಸಂಘಟನೆ. ಸಾರ್ವತ್ರಿಕ ಚುನಾವಣೆಗೆ 1983ರಲ್ಲಿ ಮತ್ತೆ ನಾಮಪತ್ರವನ್ನ ಸಲ್ಲಿಸ್ತಾರೆ. 1984ರಲ್ಲಿ ಧಾರ್ಮಿಕ ಕ್ಷೇತ್ರದ ಪ್ರೌಢಿಮೆಗೆ ಕಲಾ ಪ್ರಜ್ಞಾ ಬಿರುದು. ಇದೇ ವರ್ಷ ಸಂಜೆವಾಣಿ ಪತ್ರಿಕೆಯಲ್ಲಿ ಸಂಪಾದಕರಾಗಿ ನೇಮಕ ಆಗ್ತಾರೆ. 1984ರಲ್ಲಿ ವಿವಾಹ. 1986ರಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಲಂಡನ್ಗೆ ಹೋಗ್ತಾರೆ. ಭವಿಷ್ಯದ ಕುಡಿಯಾಗಿ ಮಗ ಶ್ರವಣಕುಮಾರನ ಜನನ 1986ರಲ್ಲಿ. ಮತ್ತು ನಮ್ಮೆಲ್ಲರ ದುರ್ವಿಧಿ ಏನಪ್ಪ ಅಂದರೆ ಇದೇ ವರ್ಷದಲ್ಲಿ ವಿಶುಕುಮಾರ್ ಅವರ ನಿಧನ ಕೂಡ ಆಗುತ್ತೆ. ಹೀಗೆ ಸಾಕಷ್ಟು ಕ್ರಿಯಾಶೀಲ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬಂದಿರುವಂತಹ ಸಂಘಟಿತ ಯುವಕರ ಸಮೂಹ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಈ ದಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಮಂಗಳೂರು ಆಶ್ರಯದಲ್ಲಿ ಕೊಲ್ಯ ಘಟಕ ಆತಿಥ್ಯದೊಂದಿಗೆ ವಿಶುಕುಮಾರ್ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತಿದೆ. ಆತ್ಮೀಯರೇ, ತಮಗೆಲ್ಲರಿಗೂ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಾಹಿತಿಯಾದವರು ಸಂಘಟನೆಯಲ್ಲೂ ಸಕ್ರಿಯವಾಗಿರಬೇಕೆಂದು ಹಾಗೆಯೇ ಬದುಕಿದ ವಿಶುಕುಮಾರ್ ಸ್ಮರಣೀಯ ಈ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ವಿಶುಕುಮಾರ್ ಪ್ರಶಸ್ತಿ ಪ್ರದಾನ ಸಮಿತಿಯ ಸಂಚಾಲಕರಾದ ಶಶಿಧರ್ ಕಿನ್ನಿಮಜಲು, ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಜಾರಾಮ್ ಕೆಬಿ, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಯುಟಿ ಖಾದರ್, ಇನ್ನೇನು ನಮ್ಮನ್ನು ಕೂಡಿಕೊಳ್ಳಲಿರುವ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರುವ ದಯಾನಂದ ಕತ್ತಲ್ ಸರ್, ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೋ ಫಲಸಾರ ಭಕ್ಷಿತಂ ಶೋಕ ವಿನಾಶಕಾರಣಂ
नमामि विघ्नेश्वर पादपङ्कजम् शिवगिरिशिखराग्रे दिव्यपद्मासनस्थं वरदमभयहस्तं पापविध्वंसपादं सुजननिकरसेव्यं चारुकारुण्यनेत्रं कलिकलुषविनाशं नौमि नारायणाख्यं नौमि नारायणाख्यं नौमि नारायणाख्यम् भारत जननी तनुजाते जय हे कर्नाटक माते
चैतन्य परमहंस विवेकर भारत जननीय तनुजाते जय भारत जननीय तनुजाते जय हे कर्नाटक माते ಸರ್ವಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಸರ್ವಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಗಣ ಓಡುವ ದೊರೆಗಳ ಧಾಮ ಕವಿಯ ಕವೈಲಿಗರ ರಾಮ ಕನ್ನಡ ನುಡಿ ನುಡಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಕನ್ನಡ ನುಡಿ ನುಡಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ವೀರೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಲಾ 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 ಆತ್ಮೀಯ ಯುವ ವಾಹಿನಿ ಬಂಧುಗಳೇ, ವಿದ್ಯೆ, ಉದ್ಯೋಗ, ಸಂಪರ್ಕ ಎನ್ನುವ ಮೂರು ಮುಖ್ಯ ತತ್ವಗಳನ್ನು ಇರಿಸಿಕೊಂಡು ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ ತತ್ವ ಆದರ್ಶದ ನೆಲೆಯಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಾ ಇರುವಂತಹ ಯುವವಾಹಿನಿ ನಮಗೆಲ್ಲರಿಗೂ ಕೂಡ ತಿಳಿದಿರುವಂತಹ ಸಂಗತಿ. ಯುವವಾಹಿನಿ ಕೇಂದ್ರ ಸಮಿತಿಯು ಪ್ರತಿ ವರ್ಷ ನಮ್ಮ ಸಮಾಜದಲ್ಲಿ ಕತೆ, ಕಾದಂಬರಿಗಾರ, ನಟ, ನಿರ್ದೇಶಕ, ಪತ್ರಕರ್ತ, ರಾಜಕಾರಣಿಯಾಗಿ ಕಳೆದ 5 ದಶಕಗಳಲ್ಲಿ ತನ್ನದೇ ಸೇವೆಯನ್ನು ಈ ಸಮಾಜಕ್ಕೆ ನೀಡಿರುವಂತಹ ದಿವಂಗತ ವಿಶುಕುಮಾರ್ ರವರ ಪ್ರಶಸ್ತಿಯನ್ನು ಅತ್ಯಂತ ಯೋಗ್ಯ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಪ್ರಶಸ್ತಿ ಪ್ರದಾನ ಮಾಡ್ತಾ ಇರುವಂತಹ ವಿಚಾರ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಈ ಸಲದ 2021ನೇ ವಿಶುಕುಮಾರ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಸಮಾರಂಭದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಆತಿಥ್ಯವನ್ನು ವಹಿಸಿಕೊಂಡಿರುವಂತಹ ಕೊಲ್ಯ ಘಟಕವನ್ನು ಮೊದಲಾಗಿ ಅಭಿನಂದಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವಂತಹ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಕೊಲ್ಯ ಸೋಮೇಶ್ವರ ಇದರ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ವೇಣುಗೋಪಾಲ ಕೊಲ್ಯ ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಶ್ರೀಯುತರಿಗೆ ಕೇಂದ್ರ ಸಮಿತಿ ಪ್ರಥಮ ಅಧ್ಯಕ್ಷರಾಗಿರುವಂತಹ ಸಂಜೀವ ಪೂಜಾರಿ ಇವರು ವೇದಿಕೆಯತ್ತ ಬಂದು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ. ಬಂಧುಗಳೇ, ವಿಶುಕುಮಾರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು ಅಂತ ಹೇಳಿದರೆ ನಾವೊಂದು ಆಯ್ಕೆ ಸಮಿತಿಯವರು ಒಬ್ಬ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡಿದಾಗ ಇದನ್ನು ಪ್ರದಾನ ಮಾಡಲಿಕ್ಕೆ ಅತ್ಯಂತ ಸೂಕ್ತ ವ್ಯಕ್ತಿ ನಮಗೆ ಬೇಕು ಅಂತ ಅನಿಸಿತು. ಹಿರಿಯರು, ಶಿಕ್ಷಣ ತಜ್ಞ, ರಂಗಭೂಮಿ ಕಲಾವಿದರು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಶ್ರೀ ಮಹಾಬಲೇಶ್ವರ ಟಿ ಹೆಬ್ಬಾರ್ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಸನ್ಮಾನ್ಯರನ್ನು ಗೌರವಿಸುವಂತೆ ಕೊಲ್ಯ ಘಟಕದ ಸ್ಥಾಪಕ ಅಧ್ಯಕ್ಷರಾಗಿರುವಂಥ ಸುರೇಶ್ ಬಿ ಕೊಲ್ಯ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಯುವ ಸಾಹಿತಿಗಳನ್ನು ಪ್ರೋತ್ಸಾಹಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಶ್ರೀಯುತ ಪ್ರಭಾಕರ ನೀರುಮಾರ್ಗ ಯುವ ವಾಹಿನಿ ಯುವ ಸಾಹಿತ್ಯ ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೂಡ ಯುವ ವಾಹಿನಿ ಕೇಂದ್ರ ಸಮಿತಿಯು ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ
ಇವತ್ತಿನ ಯುವ ಸಾಹಿತಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿರುವಂತಹ ಮಾಜಿ ಸದಸ್ಯರು ಕರ್ನಾಟಕ ಜಾನಪದ ಯಕ್ಷಗಾನ ಅಕಾಡೆಮಿ ಮತ್ತು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಶ್ರೀಯುತ ಭಾಸ್ಕರ್ ರೈ ಕುಕ್ಕುವಲ್ಲಿ ಇವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಶ್ರೀಯುತರಿಗೆ ಸಹ ಸಂಚಾಲಕರಾಗಿರುವಂತಹ ಡಾಕ್ಟರ್ ರಾಕೇಶ್ ಕುಮಾರ್ ಇವರು ವೇದಿಕೆಯತ್ತ ಬಂದು ಶಾಲು ಹೊದಿಸಿ ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಶ್ರೀಯುತ UT ಖಾದರ್ ಅವರು ನಮ್ಮೊಂದಿಗೆ ಪಾಲ್ಗೊಂಡಿದ್ದಾರೆ. ತಮ್ಮನ್ನು ಯುವವಾಹಿನಿ ಕೇಂದ್ರ ಸಮಿತಿ ಹಾಗೂ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಕೇಂದ್ರ ಸಮಿತಿಯ ಪ್ರಥಮ ಉಪಾಧ್ಯಕ್ಷರಾದ ಉದಯ್ ಅಮೀನ್ ಮಟ್ಟೂರ್ ಅವರು ಮಾನ್ಯ ಶಾಸಕರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಬಂಧುಗಳೇ, ಯುವವಾಹಿನಿ ಎನ್ನುವಂಥದ್ದು ಒಂದು ಶಿಸ್ತಿನ ಸಂಸ್ಥೆ ಎನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ತಿಳಿದಿರುವಂತಹ ಸಂಗತಿ. ಈ ನಿಟ್ಟಿನಲ್ಲಿ ಯುವವಾಹಿನಿಯ ವಿಶ್ವಕುಮಾರ್ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿದರೆ ಅತ್ಯಂತ ಯೋಗ್ಯ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು. ಈ ನಿಟ್ಟಿನಲ್ಲಿ ನಾವು ಆಯ್ಕೆ ಮಾಡಿಕೊಂಡದ್ದು ಇತಿಹಾಸ ಮತ್ತು ಜಾನಪದ ಸಂಶೋಧಕರು, ಅಧ್ಯಕ್ಷರು ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಸಂಚಯಗಿರಿ ಬಂಟ್ವಾಳದಲ್ಲಿ ಸ್ಥಾಪನೆ ಮಾಡಿಕೊಂಡಿರುವಂತಹ ಡಾಕ್ಟರ್ ತುಕಾರಾಮ ಪೂಜಾರಿ ಅವರು ನಮ್ಮೊಂದಿಗೆ ಪ್ರಶಸ್ತಿಯನ್ನು ಪಡೆಯಲಿದ್ದಾರೆ. ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಶ್ರೀಯುತರಿಗೆ ಯುವವಾಹಿನಿ ರಿಜಿಸ್ಟರ್ಡ್ ಮಂಗಳೂರು ಕೇಂದ್ರ ಸಮಿತಿಯ ದ್ವಿತೀಯ ಉಪಾಧ್ಯಕ್ಷರಾದ ರಾಜೇಶ್ ಬಂಟ್ವಾಳ ಇವರು ವೇದಿಕೆಯತ್ತ ಬಂದು ಶಾಲು ಹೊದಿಸಿ ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಮಂಗಳೂರು ಇದರ ಅಧ್ಯಕ್ಷರು ಆಗಿರುವ ಡಾಕ್ಟರ್ ರಾಜಾರಾಮ್ KB ಇವರನ್ನು ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಿಂಚನ ಸಂಪಾದಕರಾದ ದೇವರಾಜ್ ಬಜ್ಪೆ ಇವರು ಡಾಕ್ಟರ್ ರಾಜಾರಾಮ್ KB ಇವರನ್ನು ಗೌರವಿಸುವಂತೆ ಕೇಳಿಕೊಳ್ಳುತ್ತಿದ್ದೇವೆ. ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಅಶೋಕ್ ಕುಮಾರ್ ಪಡ್ಪು ತಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದೆ. ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಶ್ರೀಯುತರಿಗೆ ನಾರಾಯಣಗುಡು ತತ್ವ ಪ್ರಚಾರ ನಿರ್ದೇಶಕರಾದ ಜಗದೀಶ್ D ಸುವರ್ಣ ಮೂಡುಬಿದ್ರೆ ಇವರು ವೇದಿಕೆಯತ್ತ ಆಗಮಿಸಿ ಪುಷ್ಪ ಹಾಗೂ ಶಾಲನ್ನು ಹೊದಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ. ಬಂಧುಗಳೇ, ಇವತ್ತಿನ ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಆತಿಥ್ಯವನ್ನು ವಹಿಸಿಕೊಂಡವರು ಕೊಲ್ಯ ಘಟಕದ ಅಧ್ಯಕ್ಷರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀಯುತ ಮೋಹನ್ ಮಾಡೂರು ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಕೊಲ್ಯ ಘಟಕದ ಕಾರ್ಯದರ್ಶಿ ಆಗಿರುವ ಶಿರಲ್ ಕೊಲ್ಯರವರು ಶ್ರೀಯುತರನ್ನು ಗೌರವಿಸುವಂತೆ ಕೇಳಿಕೊಳ್ಳುತ್ತಿದ್ದೇವೆ. ಇವತ್ತಿನ ಪ್ರಭಾಕರ ನೀರುಮಾರ್ಗ ಯುವವಾಹಿನಿ ಯುವ ಸಾಹಿತಿ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂತಹ ಶ್ರೀಯುತ ಇಂದು ಚೇತನ್ ಬೋರುಗುಡ್ಡೆ ತಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ತಮ್ಮ ಗೌರವ ಉಪಸ್ಥಿತಿಯನ್ನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಯುವವಾಹಿನಿ ಕೇಂದ್ರ ಸಮಿತಿಯ ಸಲಹೆಗಾರರಾಗಿರುವ ಶ್ರೀಯುತ ನಾರಾಯಣ ಪೂಜಾರಿ ಹಾಗೂ ಪದ್ಮರಾಜ್ ಸರ್ ಇದ್ದೀರಿ. ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ವಿಭಾಗಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಹಿತಿಗಳಿದ್ದಾರೆ. ಯುವವಾಹಿನಿ ಕೇಂದ್ರ ಸಮಿತಿಯ ಮಾಜಿ ಅಧ್ಯಕ್ಷರುಗಳಿದ್ದಾರೆ. ಯುವವಾಹಿನಿ ವಿವಿಧ ಘಟಕಗಳಿಂದ ಬಂದಿರುವಂತಹ ಅಧ್ಯಕ್ಷರು ಪದಾಧಿಕಾರಿಗಳಿದ್ದೀರಿ. ಯುವವಾಹಿನಿ ಕೊಲ್ಯ ಘಟಕದ ಎಲ್ಲ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತ ಹಾಗೂ ದೃಶ್ಯ ಮಾಧ್ಯಮದವರಿದ್ದಾರೆ. ಎಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ಈ ಕಾರ್ಯಕ್ರಮಕ್ಕೆ ಬಹಳ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಮಾಡುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಬದುಕುವ ಕಲೆ ಮತ್ತು ಕಲಾತ್ಮಕ ಬದುಕು ಈ ನಿಟ್ಟಿನಲ್ಲಿ ಒಂದು ಋಣಾತ್ಮಕವಾದಂತಹ ಸೇವಾ ಸ್ಪಂದನೆ ವಿಶ್ವಕುಮಾರ್ ಅವರ ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಪ್ರಶಸ್ತಿ ಪ್ರದಾನ ಸಮಿತಿಯ ಸಂಚಾಲಕರಾಗಿ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಂಡು ಶ್ರೀಯುತರನ್ನು ಗೌರವಿಸಬೇಕಾಗಿ ಕೊಲ್ಯ ಘಟಕದ ಕಲೆ ಮತ್ತು ಸಾಹಿತ್ಯ ನಿರ್ದೇಶಕರಾದ ಕುಮಾರಿ ಅರ್ಪಿತಾ ಕೊಲ್ಯ ಇವರು ಗೌರವಿಸುವಂತೆ ಕೇಳಿಕೊಳ್ಳುತ್ತಿದ್ದೇವೆ.
ಅಥವಾ ಕೆಲವೇ ಸಂದರ್ಭದಲ್ಲಿ ನಾವು ಅವರನ್ನು ಭೇಟಿಯಾಗಿರ್ಬೋದು, ಅಚ್ಚಳಿಯದ ನೆನಪಾಗಿ ಉಳಿದು ಬಿಡುತ್ತೆ. ಹಾಗೆ ನಮ್ಮೆಲ್ಲರ ಆನಂದ ಅಮೀನ್ ಅವರು ಇದೀಗ ಮೌನ ಪ್ರಾರ್ಥನೆ ಜೊತೆಗೆ ಮುಖ್ಯ ವಾಹಿನಿಯಾಗಿದೆ ನಮ್ಮ ಯುವ ವಾಹಿನಿ. 2002ರಿಂದ ನಿರಂತರವಾಗಿ ಮಾದರಿಯಾಗಿ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಕ್ರಿಯಾಶೀಲ ಕಾಳಜಿಯನ್ನು ವಹಿಸುತ್ತಾ ಅಂದಿನಿಂದಲೂ ಪ್ರಶಸ್ತಿಯ ಮೊತ್ತವನ್ನು ಕೂಡ ಪ್ರಾಯೋಜಿಸುತ್ತಿರುವವರು, ಕೇಂದ್ರ ಸಮಿತಿಯ ಮಾಜಿ ಅಧ್ಯಕ್ಷರಾಗಿ ಸದಾ ಚಟುವಟಿಕೆಯನ್ನು ಹಂಬಲಿಸುವ ಪ್ರಶಸ್ತಿ ಪ್ರಧಾನ ಸಮಿತಿ ಸಲಹೆಗಾರರಾದ ಶ್ರೀಮಾನ್ ಶಂಕರ ಟಿ ಸುವರ್ಣರವರು ಪ್ರಸ್ತಾವನೆ ಮಾಡುವಂತೆ ವಿನಂತಿಸುತ್ತೇವೆ. ಆತ್ಮೀಯ ಸಾಹಿತ್ಯ ಅಭಿಮಾನಿಗಳೇ, ಯುವವಾಹಿನಿ ಕೇಂದ್ರ ಸಮಿತಿ ರಿಜಿಸ್ಟರ್ ಮಂಗಳೂರು ಇದರ ವತಿಯಿಂದ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ವಿಭಾಗದಲ್ಲಿ ಕರಾವಳಿ ಕರ್ನಾಟಕ ಕಂಡ ಧೀಮಂತ ಪ್ರತಿಭಾಶಾಲಿಗಳಾದ ಸಾಹಿತ್ಯ ಲೋಕದ ಮಿನುಗುತಾರೆ ಎನಿಸಿಕೊಂಡಿರುವಂತಹ ವಿಶುಕುಮಾರ್ ಒಂದು ದಂತಕಥೆ. ತುಳುವಿನ ಉಸಿರು, ಕನ್ನಡದ ಶಕ್ತಿ, ಸಮಾಜದ ಸ್ಫೂರ್ತಿ, ಚೆಲುವಿನ ಮೂರ್ತಿಯಾಗಿದ್ದ ವಿಶುಕುಮಾರ್ ಅವರು ಒಂದು ಕಾಲದ ಪ್ರತಿಭಾವಂತ ನಟ, ನಿರ್ದೇಶಕ, ಕಾದಂಬರಿಕಾರ, ಪತ್ರಕರ್ತ, ಸಂಘಟಕ, ಸಿನಿಮಾ ನಿರ್ದೇಶಕರಾಗಿ ಶ್ರೇಷ್ಠ ಸಾಧನೆಗಳನ್ನು ಮಾಡಿರುವವರು. ಒಂದು ವೇಳೆ ಅವರು ಅವರ ಆಯುಷ್ಯನ ಪೂರ್ಣಾವಧಿಯನ್ನು ಕಳೀತಾ ಇದ್ದರೆ ಇನ್ನು ನಿಜವಾಗಿ ಅವರು ಕನ್ನಡ ನಾಡಿನ ಬಹಳಷ್ಟು ಹಿರಿಯ ಸಾಹಿತಿಗಳ ಸಾಲಿಗೆ ಅವರು ಸೇರಿ ಹೋಗ್ತಿದ್ದರು ಏನೋ. ಆದರೆ ಇವರನ್ನು ಉಳಿಸಿಕೊಳ್ಳುವಂತಹ ಒಂದು ಸುಯೋಗ ನಮಗೆ ಒದಗಿ ಬಾರದಿರೋದು ನಮ್ಮ ದುರ್ವಿಧಿ ಅಂತ ಹೇಳ್ಬೋದು. ಮಂಗಳೂರಿನ ಕಡಲ ತೀರದ ಬೋಳೂರಿನಲ್ಲಿ 1700 ಮಂಗಳೂರಿನ ಬೋಳೂರಿನ ಕಡಲ ತೀರದಲ್ಲಿ ಜನಿಸಿದಂತಹ ಇವರು ತಮ್ಮ ಪ್ರಾರಂಭಿಕ ವಿದ್ಯಾಭ್ಯಾಸವನ್ನು ಮಂಗಳೂರಿನ ಸಿದ್ದಿ ಶಾಲೆಯಲ್ಲಿ, ಆನಂತರ ಕೆನರಾ ಹೈಸ್ಕೂಲ್ನಲ್ಲಿ ಪೂರೈಸಿ ಬಳಿಕ ಒಂದು ಹಂಚಿನ ಕಾರ್ಖಾನೆಯಲ್ಲಿ ಗುಮಾಸ್ತನಾಗಿ ಸೇರಿ ಆ ಬಳಿಕ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಯಲ್ಲಿ ಪರಿವೀಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಂತಹ ಶ್ರೀಯುತ ವಿಶುಕುಮಾರ್ ಅವರು, ಅವರ ಮೂಲ ಹೆಸರು ನಿಜವಾಗಿ ವಿಶ್ವನಾಥ ಅಂತ ಹೇಳ್ಕೊಂಡು ಬೋಳೂರಿನ ದೋಗ್ರ ಪೂಜಾರಿಯವರ ಮಗನಾಗಿದ್ದುಕೊಂಡು ತನ್ನ ತಂದೆಯ ನಡೆಸ್ತಿದ್ದ ಹೋಟೆಲ್ನಲ್ಲಿ, ನಿಸರ್ಗ ಹೋಟೆಲ್ ಅನ್ನೋಂಥ ಹೋಟೆಲ್ನಲ್ಲಿ ಯಕ್ಷಗಾನದ ಮೂಲ ನಾಟ್ಯ ಅರ್ಥಗಾರಿಕೆಯನ್ನು ಮೈಗೂಡಿಸಿಕೊಂಡವರು ವಿಶುಕುಮಾರ್ ಅವರು. ಬಾಲ್ಯದಲ್ಲಿ ನಾಟಕ ರಚನೆ ಮಾಡಿಕೊಂಡು ಯಕ್ಷಗಾನ ಆದಲ್ಲಿ ಬಾಲವೇಷಗಳನ್ನು ಮಾಡಿಕೊಂಡು ಕಲಾ ಪ್ರಪಂಚಕ್ಕೆ ಕಾಲಿಟ್ಟಂಥ ವಿಷ್ಣುಕುಮಾರ್ ಅವರು ಕ್ರಮೇಣ ಕತೆ ಕಾದಂಬರಿಗಳನ್ನು ಬರೆಯತೊಡಗಿ ಆ ಬಳಿಕ ಸಾಹಿತ್ಯ ಲೋಕದಲ್ಲಿ ಬಹಳಷ್ಟು ಹೆಸರನ್ನು ಗಳಿಸಿದವರು. ಇದೇ ರೀತಿ ಒಮ್ಮೆ ಅವರ ಬಗ್ಗೆ ಮಾತನಾಡ್ತಾ ಇರುವಾಗ ನನ್ನ ಸ್ನೇಹಿತರೊಬ್ಬರು ಹೇಳಿದರು, ವಿಶುಕುಮಾರ್ ಅಂದರೆ ಅವರೊಂದು ವಿಸ್ಮಯ ಅಂತ ಹೇಳಿಕೊಂಡು. ನಿಜವಾಗಿ ವಿಶುಕುಮಾರ್ ಅಂದರೆ ಒಂದು ವಿಸ್ಮಯ. ಅವರು ಯಾವುದೇ ಪ್ರಕಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರೂ ಕೂಡ ಅಲ್ಲಿ ಬಹಳಷ್ಟು ಸಾಧನೆಗಳನ್ನು ಮಾಡಿದಂತಹ ಓರ್ವ ಮೇಧಾವಿ, ಓರ್ವ ಪ್ರತಿಭಾವಂತ ಸಾಹಿತಿ. ಅವರು ತಮ್ಮ ಶಿಕ್ಷಣದ ಪ್ರಾರಂಭಿಕ ಹಂತದಲ್ಲೇ ಅಂದರೆ ಹೈಸ್ಕೂಲ್ನಲ್ಲಿ ಇರುವಾಗಲೇ ನಾಟಕಗಳನ್ನು ರಚಿಸಿ ಅವುಗಳಲ್ಲಿ ಅಭಿನಯಿಸಿ ಪ್ರಸಿದ್ಧಿಯನ್ನು ಪಡೆದವರು. ಜೊತೆಗೆ ಯಕ್ಷಗಾನದಲ್ಲಿಯೂ ಕೂಡ ಭಾಗವತಿಕೆ, ಚೆಂಡೆವಾದನ ಇವುಗಳನ್ನೆಲ್ಲ ಅಭ್ಯಾಸ ಮಾಡಿಕೊಂಡವರು ವಿಶುಕುಮಾರ್ ಅವರು. ಬಹಳ ನಿಷ್ಠುರವಾದಿಯಾಗಿದ್ದಂಥ
ಶ್ರೀಯುತ ವಿಶ್ವಕುಮಾರ್ ಅವರು ತಮ್ಮ ಸಾಹಿತ್ಯ ಬದುಕಿನಲ್ಲಿ 16 ಕಾದಂಬರಿಗಳನ್ನು ರಚಿಸಿದ್ದಾರೆ. ಅದೇ ರೀತಿ 10 ನಾಟಕಗಳು, ಕಥಾ ಸಂಕಲನಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಅವರ ಬದುಕಿನ ಮುಖ್ಯ ಘಟನೆಗಳನ್ನು ಈಗಾಗಲೇ ನಮ್ಮ ಕಾರ್ಯಕ್ರಮ ನಿರೂಪಕರು ತಮ್ಮ ಮುಂದೆ ಇಟ್ಟಿದ್ದಾರೆ. ಅವರ ಕ್ರಮವತ್ತಾಗಿ ಯಾವ ಇಸವೆಯಲ್ಲಿ ಏನೆಲ್ಲ ಸಾಧನೆ ಮಾಡಿದರು ಎನ್ನುವಂಥ ವಿವರವನ್ನು ನಮ್ಮ ನಿರೂಪಕರು ನಿಮ್ಮ ಮುಂದಿಟ್ಟಿದ್ದಾರೆ. ವಿಶ್ವಕುಮಾರ ಲೇಖನಗಳ ಕೃತಿಗಳ ಬಗ್ಗೆ ಹೇಳುವುದಾದರೆ, ಅವರು ಯಕ್ಷಗಾನ ಕಲಾವಿದನ ಒಂದು ಜೀವನವನ್ನು ಬಿಂಬಿಸುವಂಥ ನೆತ್ತರಗಾನ ಅಂತ ಹೇಳುವಂಥ ಒಂದು ಕಾದಂಬರಿಗಳು, ಗಗನಗಾಮಿಗಳು ಅಂತ ಹೇಳುವಂಥ ಒಂದು ಕಾದಂಬರಿ, ಇದು ನಿಜವಾಗಿ ಅನ್ಯ ಜೀವಿಗಳು ಅವುಗಳ ಕುರಿತಾಗಿ ಒಂದು ವೈಜ್ಞಾನಿಕ ಕಾದಂಬರಿಯಾಗಿದೆ. ಇದು ಭಗವಂತನ ಆತ್ಮಕಥೆ ಅಂತ ಹೇಳುವಂಥ ಒಂದು ಕಾದಂಬರಿಯನ್ನು ಕೂಡ ಬರೆದಿದ್ದಾರೆ. ಭಗವಂತನ ಆತ್ಮಕಥೆ ಅಂದರೆ ಒಂದು ದೇವಸ್ಥಾನ ಮುಜರಾಯಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಸಂದರ್ಭದಲ್ಲಿ ನಡೆದಂತಹ ಕೆಲವು ವಿದ್ಯಮಾನಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ವೇಳೆ ದೇವರು ಸ್ವತಃ ಅವರ ಒಂದು ಆತ್ಮ ಚರಿತ್ರೆಯನ್ನು ಬರೆದರೆ ಹೇಗಿರಬಹುದು ಅಂತ ಹೇಳೋ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಬರೆದಂಥ ಭಗವಂತನ ಆತ್ಮಕಥೆ. ಕರ್ನಾಟಕ ಕರಾವಳಿಯಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿದಂತಹ ಕಾದಂಬರಿ ಅವರದ್ದು ಕರಾವಳಿ ಅಂತ ಹೇಳೋದು. ಕರಾವಳಿ ಅಂತ ಕಾದಂಬರಿಗಳು ಅವರೊಂದು ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಬರ್ತಾ ಇರುವ ಸಂದರ್ಭದಲ್ಲಿ ಅದರ ಬಗ್ಗೆ ಬಹಳಷ್ಟು ಟೀಕೆಗಳು ಅಥವಾ ಪ್ರತಿಭಟನೆಗಳು ವ್ಯಕ್ತವಾಗಿತ್ತು. ಮುಂದಕ್ಕೆ ಅದೇ ಕಾದಂಬರಿಯನ್ನು ಅವರು ಮುದ್ರಣಗೊಳಿಸಿ ಬಳಿಕ ಆ ಕಾದಂಬರಿಯನ್ನೇ ಚಿತ್ರವನ್ನಾಗಿಸಿಕೊಂಡಾಗ ಕರ್ನಾಟಕದಲ್ಲಿ ಆ ಕಾದಂಬರಿಗೆ ಆ ಚಲನಚಿತ್ರಕ್ಕೆ ನಿಷೇಧವನ್ನು ಹೇರಲ್ಪಟ್ಟು ಬೇರೆ ಹೊರ ರಾಜ್ಯದಲ್ಲಿ ಅದು ಪ್ರದರ್ಶನವನ್ನು ಕಂಡಿತು. ಇಲ್ಲಿಯ ನಿಜವಾಗಿ ವಿಶ್ವಕುಮಾರ ಅಭಿಮಾನಿಗಳು ಆ ಚಿತ್ರವನ್ನು ನೋಡಲಿಕ್ಕೆ ಹೊರ ರಾಜ್ಯಕ್ಕೆ ಹೋಗಿ ಅದನ್ನು ನೋಡುವಂಥ ಒಂದು ಪ್ರಮೇಯ ಕೂಡ ಉಂಟಾಗಿತ್ತು. ಅದೇ ರೀತಿ ಇವರು 16 ಕಾದಂಬರಿಗಳ ಬಗ್ಗೆ ಎಲ್ಲವನ್ನು ಹೇಳಲಿಕ್ಕೆ ಇಲ್ಲಿ ಸಮಯಾವಕಾಶವೂ ಕೂಡ ಇಲ್ಲ. ಅದೇ ರೀತಿ ಇವರು ಕೋಟಿ ಚೆನ್ನೈ ಅನ್ನೋ ತುಳು ಸಿನಿಮಾವನ್ನು ನಿರ್ದೇಶನ ಮಾಡಿ ಅದು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಿರುವ ವಿಷಯ ನಿಮಗೆಲ್ಲರಿಗೂ ಗೊತ್ತುಂಟು. ಇಂಥ ಬಹುಮುಖ ಪ್ರತಿಭಾನ್ವಂತರು ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಕೃಷಿಯನ್ನು ಮಾಡಿದವರು, ಉತ್ತಮ ಸಂಘಟಕರು, ಒಬ್ಬ ಸಮರ್ಥ ರಾಜಕಾರಣಿ, ಓರ್ವ ಅತ್ಯುನ್ನತ ಸಂಘಟಕ, ಹೀಗೆ ಹಲವಾರು ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಹೆಸರನ್ನು ಮಾಡಿದಂಥ ವಿಶ್ವಕುಮಾರ ನೆನಪು ನಮ್ಮಲ್ಲಿ ಸದಾ ಉಳಿಬೇಕು ಅಂತ ಹೇಳುವ ನಿಟ್ಟಿನಲ್ಲಿ 2002ನೇ ಇಸ್ವಿಯಲ್ಲಿ ಯುವ ವಾಹಿನಿಯು ಅವರ ಬಗ್ಗೆ ಒಂದು ಸಂಸ್ಮರಣಾ ಕಾರ್ಯಕ್ರಮವನ್ನು ಕುದ್ರೋಳಿ ದೇವಸ್ಥಾನದಲ್ಲಿ ನಡೆಸಿತು. ಆ ಬಳಿಕ ಈ ಸಂಸ್ಮರಣಾ ಕಾರ್ಯಕ್ರಮ ನಡೆಸಿದ ಬಳಿಕ 2003ರಿಂದ ಯುವ ವಾಹಿನಿ ವತಿಯಿಂದ ಪ್ರತಿ ವರ್ಷ ವಿಶ್ವಕುಮಾರ್ ಪ್ರಶಸ್ತಿ ಸಾಹಿತ್ಯ ಪ್ರಶಸ್ತಿಯನ್ನು ಕೊಡುತ್ತಾ ಬಂದಿದೆ. 2003ರಿಂದ ಇಂದಿನವರೆಗೆ ಹಲವಾರು ಹಿರಿಯ ಸಾಹಿತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ಸಂದಿದೆ. ಇದರಲ್ಲಿ ಮುಖ್ಯವಾಗಿ ಹೇಳುವುದಿದೆ, ಡಾಕ್ಟರ್ ಮೊಗಸಾಲೆ, ಅನಸೂಯಾದೇವಿ ಬೆಂಗಳೂರು, ಶ್ರೀನಿವಾಸ ಕಾರ್ಕಳ, ಡಾಕ್ಟರ್ ಸದಾನಂದ ಸುವರ್ಣ, ಕುತ್ಪಾಡಿ ಆನಂದ ಗಾಣಿಗ, ಪ್ರಭಾಕರ್ ನೀರ್ಮಾರ್ಗ, ರಾಮಕೃಷ್ಣ ಗುಂಜಿ, ಡಾಕ್ಟರ್ ಅಮೃತ್ ಸೋಮೇಶ್ವರ, ಡಾಕ್ಟರ್ KM ರಾಘವ ನಂಬಿಯಾರ್, ಡಾಕ್ಟರ್ ಸಂಜೀವ ಬೋಳಾರಂ, ನವೀನ್ ಚಂದ್ರಪಾಲ್, ಮುದ್ದು ಮೂಡುಬೆಳ್ಳೆಯವರು, ಬೋಳ್ವಾರ ಮಹಮ್ಮದ್ ಕುಂಜಿ, ಜಾನಕಿ ಬ್ರಹ್ಮಾವರ, BM ರೋಹಿಣಿ, ವಸಂತ VME. ಈ ಬಾರಿ ಈ ಒಂದು ಪ್ರಶಸ್ತಿಗೆ ಭಾಜನರಾದವರು ಅಬ್ಬಕ್ಕ, ರಾಣಿ ಅಬ್ಬಕ್ಕ ಇವರ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿ ಅವರ ಹೆಸರಿನಲ್ಲಿ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರವನ್ನು BC ರೋಡಿನ ಸಂಚಯಗಿರಿಯಲ್ಲಿ ಸ್ಥಾಪಿಸಿ ತಮ್ಮ ದುಡಿಮೆಯನ್ನೆಲ್ಲ ಅದಕ್ಕೆ ವಿನಿಯೋಗಿಸಿಕೊಂಡು ಸಂಶೋಧನೆ ನಡೆಸ್ತಾ ಇರುವಂತಹ ಶ್ರೀ ವೆಂಕಟರಮಣ ಸ್ವಾಮಿ ಕಾಲೇಜು ಬಂಟ್ವಾಳ ಇದರ ನಿವೃತ್ತ ಪ್ರೊಫೆಸರ್ ಆದಂಥ ಡಾಕ್ಟರ್ ತುಕಾರಾಮ ಪೂಜಾರಿ ಈ ಒಂದು ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ರಾಣಿ ಅಬ್ಬಕ್ಕ ಓಡಾಡಿದಂಥ ಈ ಕರಾವಳಿ ನಾಡಿನಲ್ಲಿ, ಕರಾವಳಿ ಪ್ರದೇಶದಲ್ಲಿ ರಾಣಿ ಅಬ್ಬಕ್ಕರವರ ಬಗ್ಗೆ ಬಹಳಷ್ಟು ಸಂಶೋಧನೆಗಳನ್ನು ನಡೆಸಿ ಅವರ ಬಗ್ಗೆ ಸಮಾಜಕ್ಕೆ ಹಲವು ಕೊಡುಗೆಗಳನ್ನು ನೀಡಿದ ಒಬ್ಬ
ಜಾನಪದ ಸಂಶೋಧಕ ಅಂತ ಹೇಳಿಕೊಂಡು ಅವರನ್ನು ಈ ಸಂದರ್ಭದಲ್ಲಿ ನಾವು ಗುರುತಿಸಿ ಪ್ರಶಸ್ತಿಯನ್ನು ಕೊಡಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮಯದಲ್ಲಿ ಈ ಒಂದು ಇಷ್ಟೆಲ್ಲ ಪ್ರಶಸ್ತಿ ನೀಡಿದ ಸಂದರ್ಭದಲ್ಲಿ ಕೂಡ ನಾವು ಸಾಹಿತ್ಯ ಕ್ಷೇತ್ರಕ್ಕೆ ಹಲವಾರು ಪುಸ್ತಕಗಳನ್ನು ಮುದ್ರಣ ಮಾಡಿ ಸಾಹಿತ್ಯ ಜಗತ್ತಿಗೆ ನೀಡಿದೆ. ಪ್ರತಿಯೊಂದು ಸಮ್ಮೇಳನದಲ್ಲಿ ಸಮಾವೇಶದಲ್ಲಿಯೂ ಕೂಡ ಪುಸ್ತಕಗಳನ್ನು ಮುದ್ರಿಸಿ ನಾವು ಸಾಹಿತ್ಯ ಅಭಿಮಾನಿಗಳ ಕೈಗೆ ನೀಡಿದ್ದೇವೆ. ವಿಶ್ವಕುಮಾರರ ನಮ್ಮ ಮುಂದಿನ ಉದ್ದೇಶಗಳಲ್ಲಿ ಹೊಂದಿರುವಂಥದ್ದು ವಿಶ್ವಕುಮಾರರ ಪುಸ್ತಕಗಳು ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿಲ್ಲ. ಇವುಗಳನ್ನು ಮರುಮುದ್ರಣ ಮಾಡಿ ನಮ್ಮ ಓದುಗರಿಗೆ ಒದಗಿಸಬೇಕು ಅಂತ ಹೇಳುವ ಕಾರಣದಿಂದ ಕಳೆದ ಬಾರಿ ವಿಶ್ವಕುಮಾರ್ ಬರೆದಂತಹ 4 ಪುಸ್ತಕಗಳನ್ನು ಸಂಗ್ರಹಿಸಿ ಅವುಗಳನ್ನು ಮರುಮುದ್ರಣ ಮಾಡಿ ನಾವು ಸಾಹಿತ್ಯ ಲೋಕಕ್ಕೆ ಸಮರ್ಪಿಸಿದ್ದೇವೆ. ಇದೇ ರೀತಿ ಪ್ರತಿ ವರ್ಷವೂ ಕೂಡ ವಿಶ್ವಕುಮಾರ ಕುರಿತು ಅವರು ಬರೆದಿರುವ ಪುಸ್ತಕಗಳನ್ನು ಯಾವುದಾದ್ರೂ 1-2 ಪುಸ್ತಕಗಳನ್ನು ಪ್ರತಿ ವರ್ಷವೂ ಮರುಮುದ್ರಣ ಮಾಡಿ ಮಾಡುವಂಥ ಉದ್ದೇಶ ನಮ್ಮ ಯುವವಾಹಿನಿದು. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹೊಸದಾಗಿ ಕೆಲವು ವರ್ಷಗಳಿಂದ ಯುವವಾಹಿನಿಯ ಸದಸ್ಯರಲ್ಲಿ ಕಲಾಸಕ್ತಿಯನ್ನು ಹೊಂದಿಕೊಂಡು ಉದಯೋನ್ಮುಖ ಬರಹಗಾರರಾಗಿ ಗುರುತಿಸಿಕೊಂಡಿರುವ ಯುವಕರನ್ನು ಗುರುತಿಸಿ ಅವರಿಗೆ ಪ್ರಭಾಕರ ನೀರ್ಮಾರ್ಗ ಯುವವಾಹಿನಿ ಪ್ರಶಸ್ತಿ ಅನ್ನುವ ಹೆಸರಿನಲ್ಲಿ ಕೆಲವೊಂದು ವರ್ಷದಿಂದ ಈ ಒಂದು ಪ್ರಶಸ್ತಿಯನ್ನು ಕೂಡ ನೀಡುತ್ತಾ ಬಂದಿದ್ದೇವೆ. ಈ ಬಾರಿ ಮೂಡಬಿದ್ರಿಯ ಇಂದುಚೇತ ಬೋರುಗುಡ್ಡೆ ಇವರು ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಯುವವಾಹಿನಿ ಕೊಲ್ಯ ಘಟಕ ಅದರ ಒಂದು ಪ್ರಾಯೋಜಿತ ಸಹಭಾಗಿತ್ವವನ್ನು ತೆಗೆದುಕೊಂಡು ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಎಲ್ಲರಿಗೂ ಕೂಡ ಇಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಅತಿಥಿ ವರೇಣ್ಯರು, ನೆರೆದಂಥ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ, ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡುವಂಥ ನಮ್ಮ ಕೊಲ್ಯ ಯುವವಾಹಿನಿ ಘಟಕದ ಎಲ್ಲ ಸದಸ್ಯರುಗಳಿಗೂ, ನೆರೆದಂಥ ಪತ್ರಕರ್ತರಿಗೂ ಕೂಡ ವಂದಿಸುತ್ತಾ ನನ್ನ ಒಂದು ಪ್ರಾಸ್ತಾವಿಕ ಮಾತನ್ನು ಕೊನೆಗೊಳಿಸುತ್ತೇನೆ. ಕಾರ್ಯಕ್ರಮದ ಪ್ರಸ್ತಾವನೆಯನ್ನು ನೆರವೇರಿಸಿದಂತಹ ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಸಮಿತಿಯ ಸಲಹೆಗಾರರು ಕೂಡ ಆಗಿರುವ ಗೌರವಾನ್ವಿತ ಟಿ ಶಂಕರ ಸುವರ್ಣ ಇವರಿಗೆ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ಳುತ್ತಿದ್ದೇವೆ. ಅನಂತವಾದಷ್ಟು ಅಗಾಧವಾದಷ್ಟು ಸಾಧಿಸಿದಂತಹ ವಿಶ್ವಕುಮಾರ್ ಅವರ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಮ್ಮೊಂದಿಗೆ ಪ್ರೀತಿಯ ಆಮಂತ್ರಣವನ್ನು ಮನ್ನಿಸಿ RTO ಅಧಿಕಾರಿಯಾಗಿರುವಂಥ ಚರಣ್ ಸರ್ ಅವರು ಉಪಸ್ಥಿತರಿದ್ದಾರೆ. ಸೃಜನಶೀಲ ಚಿಂತಕರು, ಸಹೃದಯಿ ಹಾಗೂ ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಸಮಿತಿಯ ಸಲಹೆಗಾರರಾಗಿರುವಂಥ ಸನ್ಮಾನ್ಯ ಮುದ್ದುಬೇಡ್ಬಿಳ್ಳೆ ಸರ್ ಅವರಿದ್ದೀರಿ. ಹಿರಿಯರಾದಂತಹ ವಕೀಲರಾದ ನಾರಾಯಣ ಪೂಜಾರಿಯವರು, ಪರಮ ಪುಣ್ಯಕ್ಷೇತ್ರ ಕುದ್ರೋಳಿ ಗೋಕರ್ಣನಾಥ ದೇವಳದ ಕೋಶಾಧಿಕಾರಿಯು, ಗುರು ಬೆಳದಿಂಗಳು ಸೇವಾ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಮಾನ್ಯ ಪದ್ಮರಾಜ್ ಆರ್ ಅವರು, ಹಾಗೆಯೇ ಈ ದಿನ ಯುವವಾಹಿನಿ ಯುವ ಸಾಹಿತ್ಯ ಪ್ರಶಸ್ತಿ ಪ್ರದಾನದ ಪೋಷಕರು ಹಾಗೂ ಸಾಹಿತಿಗಳು, ಮಂಗಳೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಅಧಿಕಾರಿಯಾಗಿರುವಂಥ ಪ್ರಭಾಕರ ನೀರ್ಮಾರ್ಗ ಸರ್ ಅವರಿದ್ದಾರೆ. ಪ್ರೊಫೆಸರ್ ಆಶಲತಾ ಸುವರ್ಣರವರಿದ್ದಾರೆ. ಸೇವಾ ಹಿ ಪರಮೋಧರ್ಮ ಎನ್ನುವಂತೆ ಕೇಂದ್ರ ಸಮಿತಿಯನ್ನು ಈವರೆಗೆ ಮುನ್ನಡೆಸಿದಂತಹ ಗೌರವಾನ್ವಿತ ಮಾಜಿ ಅಧ್ಯಕ್ಷರುಗಳಿದ್ದೀರಿ, ಪದಾಧಿಕಾರಿಗಳಿದ್ದೀರಿ, ಸದಸ್ಯರಿದ್ದೀರಿ. ಹಾಗೆಯೇ ಕೂಡಿ ಬಾಳಿದರೆ ಸ್ವರ್ಗ ಸುಖ ಎನ್ನುವಂತೆ ಬೇರೆ ಬೇರೆ ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರು, ಬಂಧುಗಳೇ, ನಮ್ಮ ಆಹ್ವಾನವನ್ನು ಮನ್ನಿಸಿದಂತಹ ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ಎನ್ನುವಂತೆ ಊರು ಪರವೂರಿನ ಅತಿಥಿ ಗಣ್ಯರು, ಆಮಂತ್ರಿತರು ನಮ್ಮೊಂದಿಗಿದ್ದೀರಿ. ಎಲ್ಲರನ್ನು ಕೂಡ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ, ಹಾಗೆಯೇ ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಸಮಿತಿ ಮತ್ತು ಕೊಲ್ಯ ಘಟಕದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಿದ್ದೇವೆ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪ ಜ್ಞಾನದ ಸಂಕೇತ. ಅಂತೆಯೇ ನಮ್ಮ ಗುರುವರ್ಯರು ಕೂಡ ಜಾತೀಯತೆ, ಅಸ್ಪೃಶ್ಯತೆ ಎನ್ನುವ ಕತ್ತಲೆಯನ್ನು ಸಮಾಜದಿಂದ ಓಡಿಸಿ ಅಲ್ಲಿ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ತತ್ವವನ್ನು ಹಬ್ಬಿದವರು, ಈ ದೀವಿಗೆಯನ್ನು ಹಚ್ಚಿದವರು. ಈ ದೀಪ ಸದಾ ಪ್ರಕಾಶಮಾನವಾಗಿರಬೇಕು. ಇದರಂತೆ ನಮ್ಮ ಕಾರ್ಯಕ್ರಮವು ಕೂಡ ಪ್ರಕಾಶಮಾನವಾಗಿ ಲೋಕಕ್ಕೆ ಬೆಳಕನ್ನು ಚೆಲ್ಲುವ ದ್ಯೋತಕವಾಗಬೇಕು. ಇದೀಗ ದೀಪ ಪ್ರಜ್ವಲನೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ಅಧ್ಯಕ್ಷರಾಗಿರುವಂತಹ ವೇಣುಗೋಪಾಲ್ ಕೊಲ್ಯ ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ವರ್ಯರಲ್ಲೂ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಉದ್ಘಾಟನೆ ಸಭಾರಂಭ ಪ್ರಚೋದನೆ ಮತ್ತು ಕೊಲ್ಯ ಘಟಕ ಇದರ ಆತಿಥ್ಯದಲ್ಲಿ ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಸಮಾರಂಭ 2021
ಪ್ರಭಾಕರ್ ನೀರ್ಬಾರ್ದ ಯುವ ಸಾಹಿತಿ ಪ್ರಶಸ್ತಿ ಪುರಸ್ಕೃತರಾಗಿರುವ ಶ್ರೀ ಇಂದು ಚೇತನ ಬೋಲ್ಗುಡ್ಡೆ ಯುವ ಸಾಹಿತಿ ಇವರ ಸಾಧನೆಯ ಕ್ಷೇತ್ರದ ಒಂದು ಪಕ್ಷಿನೋಟ. ಇಂದು ಚೇತನ ಬೋಲ್ಗುಡ್ಡೆ ಕಾವ್ಯನಾಮದಿಂದಲೇ ಸಾಹಿತ್ಯ ಕ್ಷೇತ್ರದಲ್ಲಿ ಚಿರಪರಿಚಿತರಾಗಿರುವ ಚೇತನ್ಯರು ಶ್ರೀಮತಿ ಪದ್ಮಿನಿ ಮತ್ತು ಶ್ರೀ ಶೇಖರ್ ಪೂಜಾರಿ ದಂಪತಿಗಳ ಸುಪುತ್ರರಾಗಿ ದಿನಾಂಕ 1/7/1992 ಮೂಡಲಗಿರಿ ತಾಲೂಕಿನ ನೆಲ್ಲಿಕಾಡು ಗ್ರಾಮದ ಪಾಡಿಮನೆ ಬಳಿಂಜದ ಬೋಲ್ಗುಡ್ಡೆಗೆ ಜನಿಸಿದರು. ಇವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸಂತ ವಿಕ್ಟರರ ಅನುದಾನಿತ ಪ್ರಾಥಮಿಕ ಶಾಲೆ ನೆಲ್ಲಿಕಾಡು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋರುಗುಡ್ಡಿಯಲ್ಲಿ ಮತ್ತು ಪ್ರೌಢ ವಿದ್ಯಾಭ್ಯಾಸವನ್ನು ಸರ್ಕಾರಿ ಪ್ರೌಢಶಾಲೆ ಅಳಿಯೂರಿನಲ್ಲಿ ಹಾಗೂ ಪದವಿ ಪೂರ್ವ ವಿದ್ಯಾಭ್ಯಾಸವನ್ನು ಸೈಂಟ್ ಆಂಟೋನಿ ಪದವಿ ಪೂರ್ವ ಕಾಲೇಜು ನಾರಾವಿ ಹಾಗೂ ಪದವಿ ಶಿಕ್ಷಣ BBM ಅನ್ನು ಮಂಜುನಾಥ ಪೈ ಸ್ಮಾರಕ ಪ್ರಥಮ ದರ್ಜೆ ಕಾಲೇಜು ಕಾಬೆಟ್ಟು ಕಾರ್ಕಳ ಹಾಗೂ ಸ್ನಾತಕೋತ್ತರ ಪದವಿ ಶಿಕ್ಷಣವನ್ನು MCom ಆಳ್ವಾಸ್ ಇನ್ಸ್ಟಿಟ್ಯೂಟ್ನಲ್ಲಿ ಪೂರೈಸಿರುತ್ತಾರೆ. ಪ್ರವೃತ್ತಿಯಲ್ಲಿ ಯುವ ಸಾಹಿತಿಯಾಗಿರುವ ಇವರು ವೃತ್ತಿಯಲ್ಲಿ ಪ್ರಸ್ತುತ ಮಾನವ ಸಂಪನ್ಮೂಲ ಅಧಿಕಾರಿಯಾಗಿ ಬೋರ್ಡರ್ ಆಗ್ರೋ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬೆಳೆಯುವಲ್ಲಿ ಮೊಳಕೆಯಲ್ಲೇ ಎಂಬಂತೆ ಶಾಲಾ ದಿನಗಳಿಂದಲೇ ನಾಟಕದಲ್ಲಿ ಅತೀವ ಆಸಕ್ತಿಯನ್ನು ಹೊಂದಿದ್ದ ಇವರು ಶಾಲಾ ಪ್ರತಿಭಾ ಕಾರಂಜಿಯಲ್ಲಿ ನಡೆದ ಅಂಗುಲಿಮಾಲ ನಾಟಕದಲ್ಲಿ ಅಂಗುಲಿಮಾಲನಾಗಿ ನಟಿಸಿ ಸರ್ವರ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ. ಇಂದಿಗೂ ಕೆಲವರು ಇವರನ್ನು ಅಂಗುಲಿಮಾಲನೆಂದೇ ಕರೆಯುತ್ತಿರುವುದು ಯಾವ ಮಟ್ಟದಲ್ಲಿ ಅವರು ಈ ಪಾತ್ರದಲ್ಲಿ ತಮ್ಮ ಛಾಪನ್ನು ಪಡಿಮೂಡಿಸಿದ್ದಾರೆ ಎಂಬುದರ ಸಂಕೇತವಾಗಿದೆ. ಬಾಲ್ಯದಿಂದಲೇ ಚಿಗುರಿಳೆದ ಇವರ ಸಾಹಿತ್ಯದ ಅಭಿರುಚಿಯು ಒಂದೊಂದೇ ಹಂತವನ್ನು ದಾಟಿ ಪ್ರೌಢ ಬರಹಗಾರನಾಗಿ ಚಿಂತನಾಶೀಲ ಕವಿಯಾಗಿ ಪ್ರಬುದ್ಧ ಲೇಖಕನಾಗಿ ಇವರನ್ನು ಹಂತ ಹಂತವಾಗಿ ಪರಿಪಕ್ವಗೊಳಿಸಿ ಸಾಹಿತ್ಯದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಲು ಪ್ರೇರಣೆಯಾಯಿತು. 29ರ ಹರೆಯದ ಈ ಯುವ ಪ್ರತಿಭೆಯು ಸಾಹಿತ್ಯ ಕ್ಷೇತ್ರದ ಪುಟಗಳನ್ನು ಅನಾವರಣಗೊಳಿಸಿದಾಗ ಮೊಗೆದಷ್ಟು ಬಗೆದಷ್ಟು ಬರವಣಿಗೆಯ ರಸದೌತಣ ಮತ್ತೆ ಮತ್ತೆ ಉಣಬಡಿಸುತ್ತಲೇ ಇರುತ್ತದೆ. ಹಾಗಾದರೆ ಬನ್ನಿ ಒಂದು ನಿಮಿಷ ನಮ್ಮ ಕರ್ಣಗಳನ್ನು ಇವರ ಸಾಧನೆಯ ವಿವರಗಳನ್ನು ಕೇಳಲು ನೆಟ್ಟಗೆ ಮಾಡೋಣ. ಸಾಹಿತ್ಯ, ನಾಟಕ ರಚನೆ, ತಾಳಮದ್ದಲೆ ಅರ್ಥಧಾರಿಗೆ, ಸಾಹಿತ್ಯ ಸಂಘಟನೆ, ತುಳು ಕನ್ನಡ ನಿರೂಪಣೆಯಲ್ಲಿ ತೊಡಗಿಸಿಕೊಂಡಿರುವ ಇವರ ಮುರಳಿ ಗಾಣ ಮತ್ತು ಅವಳು ನೀನೆ ಅವನ ಸಂಕಲನಗಳು ಈಗಾಗಲೇ ಪ್ರಕಟವಾಗಿರುತ್ತದೆ. ಅಜ್ಜನ ಅಂಗಡಿ ಕವನ ಸಂಕಲನ ಇದೀಗ ಮುದ್ರಣಕ್ಕೆ ಸಿದ್ಧಗೊಂಡಿದ್ದು ಬಿಡುಗಡೆಯ ಹಾದಿಯಲ್ಲಿದೆ. ಮುರಳೀಗಾನ ಕವನ ಸಂಕಲನವು ಬೆಂಗಳೂರಿನ ಕನ್ನಡ ಪುಸ್ತಕ ಪ್ರಾಧಿಕಾರದ ವತಿಯಿಂದ ಯುವ ಬರಹಗಾರರ ಚೊಚ್ಚಲ ಕೃತಿಯ ಪ್ರೋತ್ಸಾಹಧನಕ್ಕೆ ಆಯ್ಕೆಯಾಗಿರುತ್ತದೆ. ಎಕ್ಸಲೆಂಟ್ ಕಾಲೇಜು ಮೂಡಬಿದಿರೆಯಲ್ಲಿ ನಡೆದ ಪ್ರತಿಷ್ಠಿತ ಕನ್ನಡ ಹಬ್ಬ 2019 ಎಂಬ ಕಾರ್ಯಕ್ರಮದಲ್ಲಿ ಕರ್ನಾಟಕದಾದ್ಯಂತ ಆಯ್ಕೆಯಾದ 25 ಮಂದಿಯ ಕವನಗಳಲ್ಲಿ ಇವರ ಕವನವೂ ಒಂದು ಎಂಬುದು ಹೆಮ್ಮೆಯ ವಿಚಾರವಾಗಿದೆ. ಅಂಕಣ ಮತ್ತು ಬ್ಲಾಕ್ ಬರಹಗಾರರಾಗಿರುವ ಇವರು ನಮ್ಮ ಮಿತ್ರ ಮಾಸಿಕ ಪತ್ರಿಕೆಯಲ್ಲಿ ಹಿಂದೂ ವಿಹಾರ ಅಂಕಣದೊಂದಿಗೆ ಅನೇಕ ಲೇಖನಗಳ ಸರಣಿಯನ್ನು ಪ್ರಕಟಿಸಿ ತಮ್ಮ ಬರವಣಿಗೆಯ ಪ್ರಬುದ್ಧತೆಯನ್ನು ಹೊರಹೊಮ್ಮಿಸಿದ್ದಾರೆ. ಆಕಾಶವಾಣಿ ಮಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಯುವವಾಣಿಯಲ್ಲಿ ಇವರ ಅನೇಕ ಕಥೆ ಕವನಗಳು ಧ್ವನಿ ಮುದ್ರಣಗೊಂಡು ಪ್ರಸಾರವಾಗಿರುತ್ತದೆ. ಹೆಸರಾಂತ ಪತ್ರಿಕೆ ಮಂಗಳವೂ ಸೇರಿದಂತೆ ಅನೇಕ ಪತ್ರಿಕೆಗಳಲ್ಲಿ ಇವರ ಕಥೆ ಕವನ ಲೇಖನಗಳು ಪ್ರಕಟವಾಗಿರುತ್ತದೆ. ದೇವಿಬೈಲಿ ಕಲಾತಂಡ ಅಳಿಯೂರು ಇದರ ಸಹ ಕಲಾವಿದರಾಗಿ, ಅಕ್ಕರೆ ರಂಗ ಶಿಕ್ಷಣ ಕೇಂದ್ರದ ಕಲಾವಿದರಾಗಿ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತು ಮೂಡಬಿದಿರೆ ತಾಲೂಕು ಇದರ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ, ಇಂದು ಚೇತನ ಬೋರ್ಗುಡ್ಡೆ ಯೂಟ್ಯೂಬ್ ಚಾನೆಲ್ನ ನಿರ್ವಾಹಕರಾಗಿ ಇವರು ರಾಜ್ಯ ಮಟ್ಟದ ಅನೇಕ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ತಮ್ಮ ಊರಿನ ಹೆಸರನ್ನು ನಾಡಿನಾದ್ಯಂತ ಪಸರಿಸಿದ್ದಾರೆ. ಸಾಮಾಜಿಕ ತಾಣಗಳಲ್ಲಿ ಮನೆಗೊಂದು ಊರಿಗೊಂದು ಕಾರ್ಯಕ್ರಮ ಹುಟ್ಟುಹಾಕಿ ಆ ಮೂಲಕ ಸಾವಿರಾರು ಜನಗಳಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ಮಹತ್ವವನ್ನು ಮನದಟ್ಟು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಉತ್ತಮ ಭಾಷಣಕಾರರಾಗಿ, ನಾಟಕಕಾರರಾಗಿ, ನಿರೂಪಕರಾಗಿ ತುಳುನಾಡಿನ ಗಂಡು ಕಲೆ ಯಕ್ಷಗಾನ ತಾಳಮತಿಯಲ್ಲಿ
ಹವ್ಯಾಸಿ ಹಸ್ತಧಾರಿಯಾಗಿ ಸಮಾಜದ ಓರ್ವ ಹಿತಚಿಂತಕರಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಮಿಂಚುತ್ತಿರುವ ಬೆಳ್ಳಿ ಇಂದು ಚೇತನ ಬೋರುಗುಂಟೆಯರು. ಇಂದು ಈ ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಸಮಾರಂಭದ ಭವ್ಯ ವೇದಿಕೆಯಲ್ಲಿ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ ವತಿಯಿಂದ ಕೊಡಲ್ಪಡುವ ಪ್ರಭಾಕರ ನೀಡುಮಾರ್ಗ ಯುವವಾಹಿನಿ ಯುವ ಸಾಹಿತಿ ಪ್ರಶಸ್ತಿಗೆ ಭಾಜನರಾಗಿರುವ ಈ ಶುಭ ಸಂದರ್ಭದಲ್ಲಿ ನಿಮಗೆ ಯುವವಾಹಿನಿ ಕೇಂದ್ರ ಸಮಿತಿ, ವಿಶ್ವಕುಮಾರ್ ಪ್ರಶಸ್ತಿ ಪ್ರಧಾನ ಸಮಿತಿ ಮತ್ತು ಯುವವಾಹಿನಿ ಕೊನೆಯ ಘಟಕದ ಸರ್ವ ಪದಾಧಿಕಾರಿಗಳ ಪರವಾಗಿ ಶುಭವನ್ನು ಹಾರೈಸುತ್ತಾ ನಿಮ್ಮ ಮುಂದಿನ ಸಾಹಿತ್ಯದ ಪಯಣ ಮತ್ತಷ್ಟು ಉಜ್ವಲವಾಗಲಿ, ಬೆಳಗಲಿ ಎಂದು ಈ ಮೂಲಕ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯವಾದ. ಈ ಸಂದರ್ಭದಲ್ಲಿ ವೇದಿಕೆಯನ್ನು ಅಲಂಕರಿಸುವಂತೆ ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಸಮಿತಿಯ ಸಲಹೆಗಾರರು, ಕೇಂದ್ರ ಸಮಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಈ ಶಂಕರ ಸುವರ್ಣರವರು, ಹಾಗೆಯೇ ವಿಶ್ವಕುಮಾರ್ ಅವರ ನಿಕಟ ಒಡನಾಡಿಯಾಗಿ ಸಾಹಿತ್ಯ ಸಂಗಾತಿಯಾಗಿ ಗುರುತಿಸಿಕೊಂಡಿದ್ದ ಗೌರವಾನ್ವಿತ ಮುದ್ದು ಮೂಡುಬೆಳ್ಳೆ ಸರ್ ಅವರು ಹಾಗೂ ಯುವವಾಹಿನಿ ಯುವ ಸಾಹಿತ್ಯ ಪ್ರಶಸ್ತಿಯ ಪ್ರಾಯೋಜಕರಾಗಿರುವಂಥ ಸಾಹಿತಿಗಳು ಆಗಿರುವ ಪ್ರಭಾಕರ ನೀರುಮಾರ್ಗ ಇವರೆಲ್ಲರನ್ನು ಕೂಡ ವೇದಿಕೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಿದ್ದೇವೆ. ಮುಗಿದಷ್ಟು ಮುಗಿಯದ ಪ್ರತಿಭಾ ಯಾನಕ್ಕೆ ನಾವು ಅರ್ಪಿಸ್ತಾ ಇರುವಂತಹ ಸನ್ಮಾನವಿದು. ಪ್ರಭಾಕರ ನೀರುಮಾರ್ಗ ಯುವವಾಹಿನಿ ಯುವ ಸಾಹಿತಿ ಪ್ರಶಸ್ತಿ ಪುರಸ್ಕೃತಕ್ಕೆ ಭಾಜನರಾಗ್ತಾ ಇರುವಂತವರು ಶ್ರೀ ಇಂದು ಚೇತನ ಬೋರುಗುಂಟೆ. ಅದೇ ರೀತಿ ಈ ಪ್ರಶಸ್ತಿಯನ್ನು ನಾವು ವಿತರಿಸಬೇಕಾಗಿ ಕರ್ನಾಟಕ ಜಾನಪದ ಯಕ್ಷಗಾನ ಅಕಾಡೆಮಿ ಹಾಗೂ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಾಜಿ ಸದಸ್ಯರು ಆಗಿರುವಂತಹ ಭಾಸ್ಕರ್ ರೈ ಕುಕ್ಕುವಳ್ಳಿ ಇವರಲ್ಲಿ ವಿನಂತಿಸಿಕೊಳ್ತಾ ಅಕ್ಷಯ ನೀರುಮಾರ್ಗ ಚೆಂಡೆ ಬಳಗದವರು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಿ ತಮ್ಮ ಸುಶ್ರಾವ್ಯದ ಮುಖಾಂತರ ಈ ಸನ್ಮಾನವನ್ನ ನೆರವೇರಿಸಲು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದೀಗ ಪ್ರಭಾಕರ ನೀರುಮಾರ್ಗ ಯುವವಾಹಿನಿ ಯುವ ಸಾಹಿತಿ ಪ್ರಶಸ್ತಿ ವಿತರಣಾ ಸಮಾರಂಭ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲರೂ ಕೂಡ ತಮ್ಮ ಚಪ್ಪಾಳೆಯ ಮೂಲಕ ಯುವ ಕಲಾವಿದನನ್ನ ಬೆಂಬಲಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದೀಗ ತಮ್ಮ ಮಡಿಲಿಗೆ ನಮ್ಮಯ ಪ್ರಶಸ್ತಿ.
2021ನೇ ಸಾಲಿನ ವಿಶ್ವಕುಮಾರ್ ಪ್ರಶಸ್ತಿಗೆ ಭಾಜನರಾಗಿರುವ ಡಾಕ್ಟರ್ ತುಕಾರಾಮ್ ಪೂಜಾರಿ ಇವರ ಹೆಜ್ಜೆ ಗುರುತನ್ನು ತಮ್ಮ ಮುಂದಿಡಲು ಬಹಳ ಸಂತೋಷ ಪಡ್ತಾ ಇದ್ದೇನೆ. 1995ರಲ್ಲಿ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಅಧಿಕೃತವಾಗಿ ಉದ್ಘಾಟನೆಗೊಂಡ ಸಂದರ್ಭದಲ್ಲಿ ಹಿರಿಯ ವಿದ್ವಾಂಸ ಪ್ರೊಫೆಸರ್ ಕೇಶವ ಉಚ್ಚಿಲರು ರಾಷ್ಟ್ರಕವಿ ಗೋವಿಂದ ಪೈ ಅವರ ಮಾತೊಂದನ್ನು ಉದ್ಧರಿಸಿ, ಇಂದು ಒಬ್ಬನೇ ನಡೆಯುವ ಮೇಕೆ ಹಾದಿ ನಾಳೆ ಆನೆ ನಡೆಯುವ ಹೆದ್ದಾರಿಯಾದೀತು ಎಂದಿದ್ದರು. ಇಂದು ಆ ಮಾತು ಅಕ್ಷರಶಃ ನಿಜವಾಗಿದೆ. ಕೇಂದ್ರ ತನ್ನ ಕಾರ್ಯವೈಖರಿಯ ಮುಖಾಂತರ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ವಿದ್ವಾಂಸರ ಚಿತ್ತವನ್ನು ಇತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಕೇಂದ್ರದ ಮೂಲ ಮಂತ್ರವಾದ ಹಿಸ್ಟ್ರಿ ಥ್ರೂ ಆಬ್ಜೆಕ್ಟ್ ಅನ್ನುವ ಸಿದ್ಧಾಂತದಡಿಯಲ್ಲಿ ಜನಸಾಮಾನ್ಯರ ಕೆಳಸ್ತರದ ಜನರ ಇತಿಹಾಸವನ್ನು ಮೌಖಿಕ ಕಥನವನ್ನು ಬಳಸಿಕೊಂಡು ಒಂದು ಪ್ರದೇಶದ ಸಾಂಸ್ಕೃತಿಕ ಇತಿಹಾಸವನ್ನು ಕಟ್ಟಿಕೊಡುವಲ್ಲಿ ಬಲವಾದ ಹೆಜ್ಜೆಯೂರಿದೆ. ಡಾಕ್ಟರ್ ತುಕಾರಾಮ್ ಪೂಜಾರಿ ಇವರು ಶ್ರೀ ವೆಂಕಟರಮಣ ಸ್ವಾಮಿ ಕಾಲೇಜಿನಲ್ಲಿ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿ ಉಪ ಪ್ರಾಂಶುಪಾಲರಾಗಿ ನಿವೃತ್ತಿಗೊಂಡವರು. ಶಾಸನ, ಸ್ಮಾರಕ, ಲಿಖಿತ ದಾಖಲೆಗಳ ಆಧಾರದಲ್ಲಿ ರಚನೆಗೊಂಡ ಸ್ಥಾಪಿತ ಇತಿಹಾಸ ಶಾಸ್ತ್ರವನ್ನು ಬೋಧಿಸುತ್ತಿದ್ದರು. ಇದು ಪಾಶ್ವಿಕ ಇತಿಹಾಸವಷ್ಟೇ ಎಂಬ ಕೊರಗು ಅವರದ್ದು. ಒಂದು ಆರೋಗ್ಯಕರ ಸಮಾಜ ನಿರ್ಮಾಣದಲ್ಲಿ ಅಕ್ಷರ ಜ್ಞಾನವಿಲ್ಲದ ಕೆಳಸ್ತರದ ಅಥವಾ ಜನಸಾಮಾನ್ಯರ ಕೊಡುಗೆಯನ್ನು ತಳ್ಳಿ ಹಾಕುವಂತಿಲ್ಲ. ಅವರ ಜೀವನಾನುಭವದಿಂದ ಹುಟ್ಟಿಕೊಂಡ ಗಾದೆ, ಒಗಟು, ಕಥೆ, ಸಂಧಿ, ಪಾಠನದೊಂದಿಗೆ ಅವರ ಕೌಶಲ್ಯಕ್ಕೆ ಸಾಕ್ಷಿಯಾದ ಅವರು ಬಳಸಿದ ವಸ್ತು ಪರಿಕರಗಳು ಇತಿಹಾಸ ರಚನೆಗೆ ಆಕರವಾಗಬಲ್ಲದು ಎಂಬ ಸಿದ್ಧಾಂತವನ್ನು ನಂಬಿದವರು. ಈ ದಿಸೆಯಲ್ಲಿ ಸತತವಾಗಿ 3 ದಶಕಗಳ ಕಾಲ ದುಡಿದು ಕ್ಷೇತ್ರ ಕಾರ್ಯ ನಡೆಸಿ ಸುಮಾರು 3,000ಕ್ಕೂ ಮಿಕ್ಕಿ ವಸ್ತು ಪರಿಕರಗಳನ್ನು ಸಂಗ್ರಹಿಸಿ ಮೌಖಿಕ ಇತಿಹಾಸವನ್ನು ದಾಖಲಿಸಿ ಅವರು ನಂಬಿದ ಸಿದ್ಧಾಂತವನ್ನು ಅರ್ಥಪೂರ್ಣಗೊಳಿಸಿದ್ದಾರೆ. ಸಮಗ್ರ ತುಳು ಸಂಸ್ಕೃತಿಯನ್ನು ಕಟ್ಟಿಕೊಡುವ ತುಳು ಬದುಕು ವಸ್ತು ಸಂಗ್ರಹಾಲಯ ಇಂದು ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಿದೆ. ಐರೋಪ್ಯರ ವಿರುದ್ಧ ಸೆಟೆದು ನಿಂತ ಅಬ್ಬಕ್ಕನ ಕಲಾ ಗ್ಯಾಲರಿಯ ಸ್ಥಾಪನೆ ಇಂದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ರಾಷ್ಟ್ರದ 24 ಶ್ರೇಷ್ಠ ಕಲಾವಿದರನ್ನು ಕರೆಸಿ ಅಬ್ಬಕ್ಕನ ಇತಿಹಾಸ ಕುರಿತ ಕಾರ್ಯಾಗಾರವನ್ನು ನಡೆಸಿ ನಮ್ಮ ಹೆಮ್ಮೆಯ ರಾಣಿ ಅಬ್ಬಕ್ಕನಿಗೆ ಸ್ಪಷ್ಟ ರೂಪ ಕೊಡುವ ಕಾರ್ಯ ನಡೆದುದು ಇಂದು ಇತಿಹಾಸ. ರಾಷ್ಟ್ರದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಭಾರತೀಯ ಅಂಚೆ ಇಲಾಖೆಯು ಕೇಂದ್ರದ ಅಬ್ಬಕ್ಕನ ಚಿತ್ರದ ಅಂಚೆ ಲಕೋಟೆಯನ್ನು ಮುದ್ರಿಸಿರುವುದು ನೆನಪಿಡಲೇಬೇಕಾದ ವಿಷಯ. ತುಳು ಬದುಕಿನ ವಿಸ್ತೃತ ಅಧ್ಯಯನಕ್ಕೆ ಪೂರಕವಾದ SU ಪಣಿಯಾಡಿಯವರ ಹೆಸರಿನಲ್ಲಿ ಗ್ರಂಥಾಲಯವೊಂದನ್ನು ನಿರ್ಮಿಸಿದ ಖ್ಯಾತಿ ಇವರದ್ದು. ಅಂತೆಯೇ ತುಳುನಾಡಿನಲ್ಲಿ ಚಲಾವಣೆಯಲ್ಲಿದ್ದ ನಾಣ್ಯ ಸಂಪತ್ತಿನ ಚಿತ್ರಣವನ್ನು ಒದಗಿಸುವ ನಾಣ್ಯಶಾಸ್ತ್ರ ವಿಭಾಗವು ತಲೆ ಎತ್ತಿದೆ. ಒಟ್ಟಿನಲ್ಲಿ ತುಳುನಾಡಿನ ಕುರಿತಂತೆ ಅಧ್ಯಯನ ಮಾಡುವ ಆಸಕ್ತರಿಗೆ ಇಂದು ಆಕರ್ಷಣೆಯ ಆಕರ ಕೇಂದ್ರವಾಗಿ ಬೆಳೆಯುತ್ತಿದೆ. ದೇಶ ವಿದೇಶದ ಸಂಶೋಧಕರಲ್ಲದೆ BEd, D.Ed ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಈ ಕೇಂದ್ರವನ್ನು ರಿಸೋರ್ಸ್ ಸೆಂಟರ್ ಆಗಿ ಬಳಸಿಕೊಳ್ಳುತ್ತಿದ್ದಾರೆ. ಇದು ನಮ್ಮ ತುಕಾರಾಮ್ ಪೂಜಾರಿ ಅವರು ದೇಶಕ್ಕೆ ನೀಡಿದ ಅಮೂಲ್ಯ ಜ್ಞಾನ ಭಂಡಾರ ಎಂದರೆ ಅತಿಶಯೋಕ್ತಿಯಾಗಲಾರದು. ಯಾವುದೇ ಅನುದಾನವಿಲ್ಲದೆ, ಸಂಘ ಸಂಸ್ಥೆಗಳ ಬೇಡಿಕೊಳ್ಳುವಂತಹ ನೆರವಿಲ್ಲದೆ ಏಕಾಂಗಿಯಾಗಿ ಮುನ್ನಡೆಸಿಕೊಂಡು ಬಂದಿರುವುದು ಹೆಗ್ಗಳಿಕೆಯ ವಿಚಾರ. ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರು ವಿವಿಧ ಸಂಘ ಸಂಸ್ಥೆ ಪರಿಷತ್ತುಗಳಿಂದ ಮಾನ ಸನ್ಮಾನಗಳಿಗೆ ಭಾಜನರಾಗಿರುತ್ತಾರೆ. ಮುಖ್ಯವಾಗಿ ಇವರನ್ನು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ರಾಣಿ ಅಬ್ಬಕ್ಕ ರಾಜ್ಯ ಪ್ರಶಸ್ತಿ, ಕೊಳರಿ ಶೀನಪ್ಪ ಹೆಗಡೆ ಮತ್ತು SR ಹೆಗಡೆ ಪ್ರಶಸ್ತಿ, ದುಬೈ ಮತ್ತು ನಾರ್ಥನ್ ಎಮಿರೇಟ್ಸ್ ವತಿಯಿಂದ ಪಿಂಗಾರ ಪ್ರಶಸ್ತಿ, ಜಾನಪದ ಚಕ್ರವರ್ತಿ ಪ್ರಶಸ್ತಿ, ಸ್ವಸ್ತಿಶ್ರೀ ರಾಜ್ಯ ಪ್ರಶಸ್ತಿ, ಸ್ಕಂದಶ್ರೀ ಪ್ರಶಸ್ತಿ, ಅರೆಹೊಳೆ ಪ್ರತಿಷ್ಠಾನ ಇತ್ಯಾದಿ ಪ್ರಶಸ್ತಿಗಳಲ್ಲದೆ ನೂರಾರು ಕಡೆ ಸನ್ಮಾನಗಳಿಂದ ಸಮಾಜ ಗುರುತಿಸಿದೆ. ಇಂತಹ ಅರ್ಹ ವ್ಯಕ್ತಿತ್ವವನ್ನು ಇಂದಿನ ನಮ್ಮಿ ಕಾರ್ಯಕ್ರಮದಲ್ಲಿ ಗುರುತಿಸಿ ಅಭಿನಂದಿಸುವುದು ನಮ್ಮ ಸೌಭಾಗ್ಯವೇ ಸರಿ. ಅವಕಾಶಕ್ಕಾಗಿ ವಂದನೆಗಳು. ಎಲ್ಲರಲ್ಲಿ ಎಷ್ಟು ಅಳೆದು ತೂಗಿದರೂ ತುಳು ಬದುಕಿನ ನೈತಿಕತೆಯನ್ನು ಉಳಿಸಿದ ತುಳು ನೆಲದ ಚೈತನ್ಯ ಶಕ್ತಿ ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರಿಗೆ ಮಹಾಬಲೇಶ್ವರ ಟಿ ಹೆಬ್ಬಾರ್ ಅವರು ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಮಾಡುವಂತಹ ಈ ಅಮೃತ ಸಡಗರದ ಸಂದರ್ಭದಲ್ಲಿ ನಮ್ಮ ವೇದಿಕೆಯನ್ನು ಅಲಂಕರಿಸಿಕೊಳ್ಳುವಂತೆ ಯುವ ವಾಹಿನಿಯ ಚಿಂತನ ಮಂಥನಕ್ಕೆ ಸಲಹೆಗಾರರಾಗಿ ಹಿರಿಯರಾಗಿ ನೆರವನ್ನು ನೀಡುತ್ತಿರುವಂತಹ ವಕೀಲರಾದ ನಾರಾಯಣ ಪೂಜಾರಿ, ಹಾಗೆಯೇ ಆಚಾರ ವಿಚಾರಗಳಲ್ಲಿ ಗಂಧ ಚಂದನದಂತೆ ಸ್ವೀಕೃತರಾದ ನಮ್ಮ ಸಲಹೆಗಾರರಾದ ಸನ್ಮಾನ್ಯ ಪದ್ಮರಾಜ್ ಆರ್ ಅವರು ಹಾಗೂ ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಸಮಿತಿಯ ಸಲಹೆಗಾರರು ನಮ್ಮ ಆದರಣೀಯರಾಗಿರುವಂತಹ ಟಿ ಶಂಕರ ಸುವರ್ಣ ಸರ್ ಅವರು, ಹಾಗೆಯೇ ಇನ್ನೋರ್ವರು ನಮ್ಮ ಸಲಹೆಗಾರರು ವಿಶ್ವಕುಮಾರ್ ಕುರಿತಾದಂತಹ ಸಮಗ್ರ ಕೃತಿಯನ್ನು ಸಂಪಾದಕೀಯದ ಮೂಲಕ ಲೋಕಕ್ಕೆ ಅನಾವರಣಗೊಳಿಸುತ್ತಾ ಸನ್ಮಾನ್ಯ ಮುತ್ತು ಮೂಡುಬೆಳ್ಳೆ ಸರ್ ಅವರು,
ಹಾಗೂ ಗೌರವಾನ್ವಿತ ಪ್ರಭಾಕರ್ ತೀರ್ಮಾನ ಇವರನ್ನು ಕೂಡ ಸ್ವಾಗತಿಸಿಕೊಳ್ಳುತ್ತಿದ್ದೇವೆ. ಹಾಗೆಯೇ ಡಾಕ್ಟರ್ ತುಕಾರಾಂ ಪೂಜಾರಿ ಅವರ ಧರ್ಮಪತ್ನಿ ಪ್ರೊಫೆಸರ್ ಅವರನ್ನು ವೇದಿಕೆಗೆ ಸ್ವಾಗತಿಸಿಕೊಳ್ಳುತ್ತಿದ್ದೇವೆ. ಡಾಕ್ಟರ್ ತುಕಾರಾಂ ಪೂಜಾರವರ ಧರ್ಮಪತ್ನಿ ಅಂತ ಆಶಾಲತಾ ಸ್ವರ್ಣದವರೇ, ಇನ್ನಿತಮ್ಮ ಶಂಕರನ್ನವರೇ, ಎಂಬುದ ಸಾಹಿತ್ಯ ಕ್ಷೇತ್ರ ತನ್ನದಂತ ಮುದ್ದುಮೂಡು ಬೆಲ್ಲೆರವರೇ, ಬಾರಿ ಕಷ್ಟ ಉದರ ಬಂದ್ರೆ ಬೆಲ್ಲೆರವರೇ, ಬಹುಶಃ ಎಲ್ಲ ಮುಂದಿರುವ ಗುರು ಹಿರಿಯರೇ, ಸೋದರರೇ, ಆಪ್ತ ಮಿತ್ರರೇ, ಅದ್ಭುತ ಮತ್ತು ಅತ್ಯಂತ ಸಂತೋಷ ಮತ್ತು ಸಂಭ್ರಮದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ನಾನು ಇರಬೇಕಂತ ಕೂಡ ಆಶಿಸ್ತಿದ್ದೆ. ಅದು ನನಗೆ ನನ್ನದೇ ಒಂದು ಕಾರ್ಯಕ್ರಮದ ಕಾರಣ ಸ್ವಲ್ಪ ಬೇಗ ಓಡುವಂತಹ ಒಂದು ಅವಕಾಶ ಪಡ್ಕೊಂಡು ನನಗೆ ಪ್ರಪ್ರಥಮವಾಗಿ ಯುವ ವಾಹಿನಿ ಕೇಂದ್ರ ಸಮಿತಿ ಮತ್ತು ಕೊಲ್ಯ ಘಟಕದ ಅಧ್ಯಕ್ಷರು ಸರ್ವ ಸದಸ್ಯರನ್ನು ಈ ಕಾರ್ಯಕ್ರಮವನ್ನು ಯಶಸ್ವಿ ನಿರ್ವಹಿಸಿದ ಪ್ರತಿಯೊಬ್ಬರು ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಮತ್ತು ಶುಭಾಶಯನ ಇವತ್ತು ಸಲ್ಲಿಸ್ತೇನೆ. ಬಹುಶಃ ಇವತ್ತು ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸುಂದರವಾಗಿ ಸಾಂಸ್ಕೃತಿಕವಾಗಿ ಇವತ್ತು ಹಮ್ಮಿಕೊಳ್ಳುವ ಮೂಲಕ ಯುವ ವಾಹಿನಿ ತನ್ನದಾದ ಒಂದು ವ್ಯಕ್ತಿತ್ವ ರೂಪಿಸಿಕೊಂಡಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇಬ್ಬರು, ಯಾಕೆಂತಂದರೆ ಒಂದು ನಮ್ಮ ಡಾಕ್ಟರ್ ತುಕಾರಾಂ ಪೂಜಾರಿ ಅವರ ಬಗ್ಗೆ ನಾನು ಹೇಳಬೇಕಂತಿಲ್ಲ, ಅವರ ವ್ಯಕ್ತಿತ್ವದಿಂದ ನಾವು ಭಾಳಷ್ಟು ಕಲಿಬೇಕಾಗಿದೆ. ಭಾಳಷ್ಟು ಜನರಿಗೆ ಬಹುಶಃ ಇವತ್ತು ಅವರ ಬಗ್ಗೆ ಭಾಳ ಅತ್ಯಂತ ಚಿರಪರಿಚಿತರಾಗಿದ್ದುಕೊಂಡು ಅವರು ಮತ್ತು ಅವರ ಧರ್ಮಪತ್ನಿಯವರು ಸಾಹಿತ್ಯ ಮತ್ತು ಈ ಸಂಸ್ಕೃತ ಲೋಕಕ್ಕೆ ಕೊಟ್ಟಂಥ ಕೊಡುಗೆ ಅಪಾರ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾದ್ರು ನೋಡಬೇಕಿದ್ರೆ ಅವರ ಒಂದು ಅಧ್ಯಯನ ಕೇಂದ್ರ ಮತ್ತೊಂದು ವಸ್ತು ಸಂಗ್ರಹಾಲಯವನ್ನು ನೋಡಬೇಕು. ನಾನು ಕೂಡ ಹುಡುಗರು ಆಶ್ಚರ್ಯ ಪಡ್ತಿದ್ದೆ. ಆ ಸಂದರ್ಭದಲ್ಲಿ ಅದು ಮಾಡಲಿಕ್ಕೆ ತಕ್ಕಂಥ ತಾಳ್ಮೆ, ಅದೊಂದು ಸಂಗ್ರಹ ಮಾಡಲಿಕ್ಕೆ ಪಟ್ಟಂಥ ಶ್ರಮ, ಇದೆಲ್ಲವೂ ಕೂಡ ಇವತ್ತು ಇಟ್ಟುಕೊಂಡು ಬಹುಶಃ ಅವರಿಗೆ ಬಹಳಷ್ಟು ಇವತ್ತು ಪ್ರಶಸ್ತಿ ಬಂದಿದೆ. ಆದರೆ ಇವತ್ತು ಅತ್ಯಂತ ಗೌರವಿತ ಹಿರಿಯಾಗಿದ್ದು ನಮ್ಮನ್ನು ಅಗಲದಂಥ ಕಥೆ ಕಾದಂಬರಿ, ನಟ, ನಿರ್ದೇಶಕ, ಪತ್ರಕರ್ತ, ರಾಜಕಾರಣಿಯಾಗಿ ತನ್ನ 5 ದಶಕ ಬದುಕಿನಲ್ಲಿ ಬಹುಮುಖ ಪ್ರತಿಭೆಯೊಂದಿಗೆ ಕನ್ನಡ ಮತ್ತು ತುಳು ಭಾಷೆಗಳೆರಡು ಇವತ್ತು ಬಹುಶಃ ಕಲಾ ಸೇವೆ ಮಾಡಿ
ಅಗಲಿದಂತಹ ವಿಶ್ವಕುಮಾರ್ ಅವರ ಆ ಒಂದು ಪ್ರಶಸ್ತಿ ಪ್ರದಾನ ಮಾಡುತ್ತಿರುವುದು ಅವರಿಗೆ ಅತ್ಯಂತ ಗೌರವದ ಒಂದು ಸಂಕೇತ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ಬಹುಶಃ ಎಲ್ಲ ಯುವಕರಿಗೆ, ಯುವ ವಾಹಿನಿಯವರಿಗೆ, ಮಿತ್ರರಿಗೆ ನಾನು ಹೇಳಿದಷ್ಟೇ, ವಿಶ್ವಕುಮಾರ್ ಅವರು ಎಲ್ಲ ಯುವಕರಿಗೆ ಒಂದು ಮಾಡೆಲ್ ಆಗಿ, ಮಾದರಿಯಾಗಿರಬೇಕು. ಬಹುಶಃ ಎಲ್ಲ ಯುವ ಜನಾಂಗ ಮತ್ತು ಕಲಾಭಿಮಾನಿಗಳು ಮತ್ತೆಲ್ಲ ಸಂಘ ಸಂಸ್ಥೆಯರು ವಿಶ್ವಕುಮಾರ್ ಒಬ್ಬರು ಕೂಡ ಅವರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡು ಅದನ್ನೊಂದು ಹೆಜ್ಜೆ ಮುಂದಿಡುವಂಥ ಅವಕಾಶ ಕಲ್ಪಿಸಿದರೆ ಅವರು ಸಮಾಜಕ್ಕೆ ಅತ್ಯಂತ ಕೊಡುವಂಥ ದೊಡ್ಡ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಈ ಒಂದು ಕಾರ್ಯ ಮುಖಾಂತರ ಯುವ ವಾಹಿನಿ ಮುಂದಿನ ದಿನಗಳಲ್ಲಿ ಅತ್ಯಂತ ಉತ್ತಮ ರೀತಿಯಾಗಿ ಬೇರೆ ಬೇರೆ ತಮ್ಮ ಕೆಲಸ ಕಾರ್ಯದ ಮುಂದೆ ಬರುವಂಥ ಅವಕಾಶವಾಗಲಿ, ಸಮಾಜದ ಎಲ್ಲ ವರ್ಗದವರಿಗೂ ಕೂಡ ತಮ್ಮದೇ ಕೊಡುವ ಮೂಲಕ ಸರ್ವರಿಗೆ ಪ್ರೀತಿಗೆ ಪಾತ್ರರಾಗುವಂಥ ಅವಕಾಶ ಬರುವಂಥ ವಿಚಾರ ಆಗಲಿ ಅಂತ ಪುನಃ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ಈಗಾಗಲೇ ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರ ಸೇವೆ ಮತ್ತು ನಮ್ಮ ಯುವಕರು ಇಂದು ಚೇತನ್ ಬೋರ್ಗೋಟೆ ಅವರಿಗೂ ಕೂಡ ಇನ್ನಷ್ಟು ಉತ್ತಮವಾದ ದೀರ್ಘಾಯುಷ, ಆರೋಗ್ಯ, ಸಂಪತ್ತು ಎಲ್ಲ ಕೊಡುಕೊಂಡು ತಮ್ಮದ ಎಲ್ಲ ಆ ಒಂದು ಪ್ರತಿಭೆ ಮತ್ತು ಇನ್ನಿತರ ಏನು ಆ ಒಂದು ವ್ಯಕ್ತಿತ್ವ ಇದೆಯಾ ಅದರ ಸಮಾಜಕ್ಕೆ ಅರ್ಪಿಸಲು ಇನ್ನೂ ಕೂಡ ವಿಶೇಷವಾಗಿ ದೇವರ ಶಕ್ತಿ ಕೊಡಲಿ ಅದಕ್ಕೆ ನಾನು ಇವತ್ತು ತಿಳ್ಕೊಂಡು ಈಗಾಗಲೇ ಬಹುಶಃ ಸನ್ಮಾನ್ಯ ನಾನು ಈಗಾಗಲೇ ಹೇಳಿದೆ, ಎಲ್ಲ ಯುವಕರಿಗೆ ಬಹುಶಃ ಎಲ್ಲ ಯುವಾಹಿನಿಗೆ ನಮ್ಮ ಕ್ಷಮೆ ಅಂತ ಹೇಳಿದರೆ ನಿಮ್ಮ ಸಮಾಜದಲ್ಲಿ ಜನಾರ್ದನ್ ಪೂಜಾರಿ ಅಂತ ಹಲವಾರು ನಾಯಕರನ್ನು ಹುಟ್ಟಿ ಬರಬೇಕು, ಬೆಳೆಸಬೇಕು, ಅದು ನಿಮ್ಮ ಮುಖ್ಯ ಉದ್ದೇಶ ಆಗಿರಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸುವ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಇಲ್ಲಿ ಬಂದಾಗ ನಮ್ಮ ಅಧ್ಯಕ್ಷರಿಗೆ ಕಚೇರಿ ನಾನು ಯಾವಾಗಲೂ ಹೇಳೋದಿದ್ದೆ. ಯಾಕಂತ ಹೇಳಿದರೆ ನನ್ನ ತಂದೆ ಶಾಸಕರಿದ್ದು ಹೌದು, ಆದರೂ ನಾವು ರಾಜ್ಯಕತೆಗೆ ಪಳಗಿಕೊಂಡು ಬಂದವರು ಬಹುಶಃ ನಾನು ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರ ಆ ಒಂದು ಗರಡಿಯಲ್ಲಿ ಅಂತ ಹೇಳಲಿಕ್ಕೆ ನಾನು ಯಾವಾಗಲೂ ಹೆಮ್ಮೆ ಪಡ್ತಾ ಇದ್ದೇನೆ. ನಾನು ಮೊನ್ನೆ ಬೆಂಗಳೂರು ತನ್ನ ಸಿಂದಗಿ ಹೋದಾಗ ಕೂಡ ಅವ್ರ ಪೂಜಾರಿ ಶಿಷ್ಯ ಅಂತ ಬಹುಶಃ ನನ್ನನ್ನು ಅಲ್ಲೇ ಅವರು ಕೂಡ ಉಲ್ಲೇಖಿಸಿದ್ರು. ಅದೇ ರೀತಿಯಾಗಿ ಸಣ್ಣದಿಂದ ನಾನು ನೋಡ್ತಾ ಇದ್ದೆ. ಅವತ್ತು ಬಹುಶಃ ನಮ್ಮ ಭಾಳಷ್ಟು ಹಿರಿಯರು ನಮ್ಮ ಜೊತೆಯಲ್ಲಿದ್ದವರು. ಅದು ಒಂದಂದರೆ ಪೂಜಾರ ಹೊರಗಿದ್ದಾಗ ನಾವು ಸರ್ಕಿಟ್ ಹೊರಗೆ ಮಾತು ನಮ್ಮ ಜೊತೆ ಯಾರಿರೋದು, ಒಂದು ಜಯಣ್ಣ, ಜಯವಿಕ್ರಮ್ ಅವರು, ಇನ್ನೊಂದು ನಮ್ಮ ಬಿ ಜಿ ಸ್ವರ್ಣರವರು, ಅದೇ ರೀತಿ ನಮ್ಮ ಹಲವಾರು ನಿಮ್ಮ ವೇದಕುಮಾರ್ ಅವರು, ಇದೇ ರೀತಿ ಎಲ್ಲ ಹಿರಿಯರ ಜೊತೆ ಸೇರಿಕೊಂಡು ಮೇಲೆ ಬಂದವರು. ನನ್ನ ಅತ್ಯಂತ ಆತ್ಮೀಯತ ನನ್ನ ಕ್ಲಾಸ್ಮೇಟ್ ಆಗಿ ಪದ್ಮರಾಜನ ಪಕ್ಕದಲ್ಲೇ ಕೂತ್ಕೊಂಡದ್ದು. ಸೊ ಯುಟಿಗಾದರೆ ಹೇಗೆ ಅಂತೇಳಿ ಕರೆಕ್ಟಾಗಿ ಯಾರಿಗೆ ಗೊತ್ತಿದ್ದರೆ ಅದು ಪದ್ಮರಾಜ ಕರೆಕ್ಟ್ ಕೊಡ್ತಿದ್ದೆ. ಯಾಕೆ ನನ್ನ ಶಿಕ್ಷಣ ಜೀವನದಲ್ಲಿ, ಶಾಲಾ ಜೀವನದಲ್ಲಿ ಮತ್ತು ಈಗ ಎರಡಾಗೊಂದು ಅವರು ಮತ್ತು ಇನ್ನೊಂದು ಅರುಣ್ ಬಂಗ್ಯಾರ ಇವರೆಲ್ಲ ಕೊಟ್ಟೆ ನಾನು ಜೊತೆಯಲ್ಲಿ ಇದ್ದಂಥ ತಂಡ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋದು. ಅದು ಯುವ ವಾಹಿನಿಯ ಎಲ್ಲ ಅಧ್ಯಕ್ಷರೇ ಪದಾಧಿಕಾರಿಗಳು ಅತ್ಯುತ್ತಮವಾದ ಸಾಮಾಜಿಕ ಸೇವೆತನಕ ಮುಂದೆ ಹೋಗುವಂಥ ಅವಕಾಶ ಆಗಲಿ, ಅತ್ಯುತ್ತಮವಾದ ಜಿಲ್ಲಾಧ್ಯಕ್ಷರು ಕೂಡ ನಮಗೆ ಅದು ಸಿಕ್ಕಿದ್ದಾರೆ. ಅವರ ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಮುಂಚೆ ನಿಂತು ಅವರ ಉಪ್ಪಿನಂಗ ಧಾರ್ಮಿಕ ಕ್ಷೇತ್ರವನ್ನು ಅಭಿವೃದ್ಧಿ ಬಹಳಷ್ಟು ಶ್ರಮಪಟ್ಟವರು. ಉತ್ತಮವಾದ ಕಾರ್ಯಕ್ರಮ ನಿಮ್ಮಿಂದ ಸಮಾಜಕ್ಕೆ ಮುಂದಿನ ಅರ್ಪಣೆ ಆಗುವಂಥ ಅವಕಾಶ ಆಗಲಿ. ಒಬ್ಬ ಸಹೋದರನಾಗಿ ಮುಂದೆ ನಿಂತು ನಾನು ಕೂಡ ನನ್ನ ಸಂಪೂರ್ಣವಾದ ಸಹಕಾರವನ್ನು ಖಂಡಿತವಾಗಿ ನಾನು ಇವತ್ತು ಕೊಡ್ತೇನೆ ಅಂತ ಹೇಳಿಕೊಳ್ತಾ, ಪ್ರಜ್ವಲಿತ ಪ್ರತಿಭಾನ್ವಿತರ ಈ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮವನ್ನು ಇವತ್ತು ಯಶಸ್ವಿಯಾಗಿ ಆಯೋಜಿಸಿದ್ದು ನಮ್ಮ ಸಹೋದರ ಸಂಸ್ಥೆಯಾಗಿ ನಮ್ಮ ಕೇಂದ್ರ ಸಮಿತಿಯ ಘಟಕದ ಕೊಲ್ಯ ಘಟಕದ ವತಿಯಿಂದ ಈ ಕಾರ್ಯಕ್ರಮ ನೆರವೇರ್ತಿದೆ. ಈ ಸಂದರ್ಭದಲ್ಲಿ ಕೊಲ್ಯ ಘಟಕದ ಇಚ್ಛೆಯಂತೆ ವಿಶ್ವಕುಮಾರ್ ಅವರ ಒಡನಾಡಿಯಾಗಿ ವಿಶ್ವಕುಮಾರ್ ಅವರ ಸಂಸ್ಮರಣ ಕಾರ್ಯಕ್ರಮವನ್ನು 2002ರ ಸಂದರ್ಭದಲ್ಲಿ ಆಯೋಜಿಸುವಲ್ಲಿ ಹೆಚ್ಚು ಮುತುವರ್ಜಿ ವಹಿಸಿದವರು. ಅಂದಿನ ಸಂದರ್ಭದಲ್ಲಿ ನಮ್ಮ ಯಾವತ್ತೂ ಕೂಡ ನೆನೆಯಬೇಕಾದಂತಹ ಬಿ ತಮ್ಮಯ್ಯರವರು, ವೀಗಾ ನಾಯಕರವರು ಈಗ ಉತ್ತರ ಕನ್ನಡದಲ್ಲಿದ್ದಾರೆ. ಇವರೆಲ್ಲರ ಜೊತೆಗೆ ವಿಶೇಷವಾದಂತಹ ಕ್ರಿಯಾಶೀಲ ಪಾತ್ರಧಾರಕ್ಕೆ ಸನ್ಮಾನ್ಯ ಮುದ್ದು ಮೂಡುಬೆಳೆ ಅವರದು. ವಿಶ್ವಕುಮಾರ್ ಅವರ ಒಡನಾಟ ತನ್ನ ಸಾಹಿತ್ಯ ಮತ್ತು ಸಾಂಘಿಕ ಜೀವನಕ್ಕೆ ಒಂದು ಅದ್ಭುತ ಅವಕಾಶ ಎಂದು ಪರಿಗಣಿಸಿರುವಂಥ ಮುದ್ದು ಮೂಡುಬೆಳ್ಳೆ ಸರ್ ಅವರು ನಮ್ಮೊಂದಿಗಿದ್ದಾರೆ. 1972ರಲ್ಲಿ ಪ್ರಶಸ್ತಿ ವಿಜೇತ ಕೋಟಿ ಚೆನ್ನಯ್ಯ ಪಾತ್ರದಲ್ಲಿ 16ನೇ ವರ್ಷದಲ್ಲಿ ಪಾತ್ರವನ್ನು ಕೂಡ ನಿರ್ವಹಿಸಿದ್ದ ಮುದ್ದು ಮೂಡುಬೆಳೆಯವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸಿಕೊಳ್ಳುತ್ತಿದ್ದೇವೆ. ಹಾಗೆಯೇ ಟಿ ಶಂಕರ ಸುವರ್ಣರವರು ಕೇಂದ್ರ ಸಮಿತಿಯ ಮಾಜಿ ಅಧ್ಯಕ್ಷರಾಗಿ, ಪ್ರಶಸ್ತಿ ಪ್ರದಾನ ಸಮಿತಿಯ ಸಲಹೆಗಾರರಾಗಿ, ಪ್ರಶಸ್ತಿಯ ಮೊತ್ತವನ್ನು ಪ್ರಾಯೋಜಿಸ್ತಾ ಯುವ ಮನಸ್ಸುಗಳಿಗೆ ಸ್ಫೂರ್ತಿಯಾಗ್ತಾ ವಿಶ್ವಕುಮಾರ್ ಅಂತಹ ಒಬ್ಬ ಅದ್ಭುತ ಸಾಹಿತ್ಯ ಚೇತನ ನಮ್ಮ ನಡುವೆ ಉಳಿಯಬೇಕು. ಅವರ ಸಾಹಿತ್ಯ ಯಾವತ್ತಿನ ಕಾಲಕ್ಕೂ ಕೂಡ ಅದು ಅತ್ಯಂತ ಅಗತ್ಯವಾದುದು ಎನ್ನುವಂಥ ನಿಟ್ಟಿನಲ್ಲಿ ನಮ್ಮನ್ನು ಪ್ರೋತ್ಸಾಹಿಸುವಂತ ಗೌರವಾನ್ವಿತ ಟಿ ಶಂಕರ ಸುವರ್ಣರವರನ್ನು ಕೂಡ ಗೌರವಿಸಲಿಕ್ಕೆ ಇಚ್ಛೆ ಪಡ್ತಿದ್ದೇವೆ. ಹಾಗೆಯೇ ಅನೇಕ ಸಾಹಿತ್ಯ ಪ್ರಕಾರಗಳಲ್ಲಿ ಓರ್ವ ಸಕ್ರಿಯವಾದಂತಹ ಪಾತ್ರವನ್ನು ನಿರ್ವಹಿಸಿದ ಸರ್ಕಾರಿ ಅಧಿಕಾರಿಯಾಗಿ ಹಾಗೂ ಸಾಂಸ್ಕೃತಿಕ ಸಜ್ಜನತೆಯನ್ನು ಮೈಗೂಡಿಸಿಕೊಂಡು ಇವತ್ತಿನ ಯುವ ಸಾಹಿತ್ಯ ಪ್ರಶಸ್ತಿಯ ಪ್ರಾಯೋಜಕರು ಕೂಡ ಹೌದು. ಈ ಹಿಂದೊಮ್ಮೆ ವಿಶ್ವಕುಮಾರ್ ಪ್ರಶಸ್ತಿಯನ್ನು ಕೂಡ ಸ್ವೀಕರಿಸಿದವರು ಗೌರವಾನ್ವಿತ ಪ್ರಭಾಕರ ನೀರ್ಮಾರ್ಗ. ಈ 3 ಮುತ್ತುಗಳನ್ನು ಕೊಲ್ಯ ಘಟಕದ ಪರವಾಗಿ ಗೌರವಿಸಲಿಕ್ಕೆ ನಾವು ಇಚ್ಛೆ ಪಡ್ತಿದ್ದೇವೆ. ದಯವಿಟ್ಟು ಗೌರವಾನ್ವಿತ ಶಾಸಕರಲ್ಲಿ ತಾವು ನಮ್ಮ
ಮನ್ನಣೆಯನ್ನು ಪಡೆದುಕೊಳ್ಳಬೇಕಾಗಿ ನಮ್ಮ ಎಲ್ಲ ಗಣ್ಯರು ಕೂಡ ಕೈ ಜೋಡಿಸಿಕೊಂಡು ಕಾರ್ಯಕ್ರಮದಲ್ಲಿ ಹಾಗೆ ನಮ್ಮ ವೇದಿಕೆಯಲ್ಲಿ ಇವತ್ತು ಪ್ರತಿ ಹೆಜ್ಜೆ ಹೆಜ್ಜೆಗೂ ವಿಶ್ವಕುಮಾರ್ ಅವರ ಇಂತಹ ಒಂದು ಅದ್ಭುತ ಕಾರ್ಯಕ್ರಮ ಆಗ್ಬೇಕಾದ್ರೆ ಈ ತ್ರಿವಳಿ ರತ್ನಗಳ ಸಹಕಾರ ನಿರಂತರವಾಗಿರ್ತದೆ. ಇವರೆಲ್ಲರ ಪ್ರೋತ್ಸಾಹದಿಂದಾಗಿ ನಾವಿವತ್ತು ಈ ಹಂತಕ್ಕೆ ತಲುಪಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಯಾವಾಗಲೂ ನೆನಪಿನಲ್ಲಿ ಉಳಿಯುವ ತರ ಮಾಡೋಕೆ ಸಾಧ್ಯ ಆಗ್ತಾ ಇದೆ. ಹೀಗಾಗಿ ವೇದಿಕೆಯಲ್ಲಿರುವಂತಹ 3 ತ್ರಿವಳಿ ರತ್ನಗಳಿಗೆ ವೇದಿಕೆಯಲ್ಲಿರುವಂತಹ ಅನರ್ಘ್ಯ ರತ್ನಗಳು ಸನ್ಮಾನವನ್ನ ಒಂದು ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಈ ಹೊತ್ತಿನಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ವಿದ್ಯೆ ಉದ್ಯೋಗ ಸಂಪರ್ಕ ಎನ್ನುವಂತಹ ಈ ಒಂದು ಅವಿಚ್ಛಿನ್ನವಾದ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಸಂಜೀವ ಪೂಜಾರಿ ಅವರು ನಮ್ಮೊಂದಿಗಿದ್ದಾರೆ. ಎಲ್ಲ ಮಾಜಿ ಅಧ್ಯಕ್ಷರುಗಳ ಪದಾಧಿಕಾರಿಗಳ ಇಡೀ ಯುವವಾಹಿನಿ ಕುಟುಂಬದ ಪರವಾಗಿ ಮಾನ್ಯ ಸಂಜೀವ ಪೂಜಾರಿ ಅವರನ್ನು ವೇದಿಕೆಗೆ ಸ್ವಾಗತಿಸಿಕೊಳ್ಳುತ್ತಿದ್ದೇವೆ. ಚಿಂತನ ಮಂಥನದಿಂದ ಸಮಾಜದ ಅಭ್ಯುದಯಕ್ಕೆ ಹಲವಾರು ಕಾಳಜಿಯುತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತಹ ಯುವ ವಾಹಿನಿಯ ಕೇಂದ್ರ ಸಮಿತಿಯ ಸ್ಥಾಪಕ ಅಧ್ಯಕ್ಷರು ಗೌರವಾನ್ವಿತ ಸಂಜೀವ ಪೂಜಾರಿ ಅವರನ್ನು ವೇದಿಕೆಯಲ್ಲಿ ಸ್ವಾಗತಿಸಿಕೊಳ್ಳುತ್ತಿದ್ದೇವೆ. ದೀಪನ ಆಯಿನ ಈ ಈತ ದಿನನು ನಾನೆನ್ನ ಜೀವಮಾನಡೆಯ ಫಲ ಮರೆಪೆರೆ ಸಾಧ್ಯ ಇದ್ದಿ ಇನ್ನಿತ ನಿತ್ತ ಚಾವಡಿಡು ಸಾಹಿತ್ಯದ ಕೃಷಿದು ಬೆನ್ನಿ ಬುಲೆಪೈನ ಮಾಮಲ್ಲ ಸಾಧಕರ್ನಕ್ಕೆಲ್ಲ ಒಳ್ಳೆರು ಅಂಚನೆ ತಿತ್ತು ಚಾವಡಿಲ್ಲ ಮಲಮಲ್ಲ ಸಾಧಕರು ಒಳ್ಳೆರು ಅಕ್ಲನ ನಡುಟು ಯಾನು ಪೂತ ಹೊತ್ತಿಗೆ ನಾರು ಪಂಪನಂಜಿ ಅನುಭವ ಆವೊಂದುಂಡು ಅಂಚನೆ ಖುಷಿಲ ಆವೊಂದುಂಡು ಇನಿ ನಮ್ಮ ಸಮಾಜದ ಕತೆ ಕಾದಂಬರಿಕಾರ ನಟನೆ ನಿರ್ದೇಶನ ವಿಮರ್ಶೆ ರಾಜಕಾರಣಿ ಎಂಜತಿ ಕೆಲವು ವಿಭಾಗಗಳು ಮಸ್ತ್ ಕುದರ್ಪೋಯಿನ ಸಾಹಿತಿ ದಿ ವಿಶುಕುಮಾರ್ ಮೇರ್ನ ನೆನಪಡು ಇನಿ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಯುವವಾಹಿನಿ ದಕ್ಕಲಿನಿ ಕೊರಂದಲೇರು ವಿಶುಕುಮಾರ್ ಪ್ರಶಸ್ತಿ ಪ್ರದಾನ 2021 ಬಾರಿ ಪೊರ್ಲದ ಕಾರ್ಯಕ್ರಮ ಯುವವಾಹಿನಿ ಕೇಂದ್ರ ಸಮಿತಿ ದಕ್ಕಲು ಇಂಚನೆ ಎಡೆಡ ಕಾರ್ಯಕ್ರಮ ಕೊರಂದು ಬಲೆ ಈ ಒಂಜಿ ವಿಶುಕುಮಾರ್ ಪ್ರಶಸ್ತಿ ಸಾಹಿತ್ಯ ಪ್ರಶಸ್ತಿ 2021 ಈ ಒಂಜಿ ಬೆಳಿಗ್ಗೆ ನನಂಜಿ ಎಂಕಲ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕಡು 4 ವರ್ಷ ತುಂಬು ಸ್ಥಾಪನೆ ಆಯಿನ ಈ ಘಟಕಡು ಕೆಲವೊಂಜಿ ಪ್ರತಿಭೆಲು ಮೂಡ್ದು ಬೈದದು ಯುವ ಸಾಹಿತ್ಯಲು ಪುಟ್ಟ ಪುಟ್ಟ ಹೆಜ್ಜೆ ದೀವೊಂದು ಮಿತ್ ಬರೊಂದು ಕೆಲವೊಂದು ಪ್ರಶಸ್ತಿ ಇಲ್ಲ ಆ ಯುವ ಸಾಹಿತಿ ನಕಲು ಬರೆಯೊಂದಿಲ್ಲರು ವಿಶೇಷವಾದ ಕವನ ಮತ್ತು ಬರೆಯೊಂದಿತ್ತಿನ ಲತೀಶ್ ಎಂ ಅಂಚೆನೆ ಜನಾರ್ದನ ಪೂಜಾರ್ನ ರಾಜಕೀಯ ಚರಿತ್ರೆಯನ್ನು ಒಕ್ಕ ಕವನ ಮತ್ತು ಬರೆಪನ ಅರ್ಚನಾ ಎಂ ಬಂಗೇರ ಅಂಚನೆ ಮರಣಿ ತುಳು ಸಾಹಿತ್ಯ
ಅಕಾಡೆಮಿದ ಸೌರಭ ಪ್ರಶಸ್ತಿ ಸೌರಭ ರತ್ನ ಪ್ರಶಸ್ತಿನ ಪಡೆಯನಂಚಿನ ರಾಜ್ಯ ಪ್ರಶಸ್ತಿನ ಪಡೆಯನಂಚಿನ ರಶ್ಮಿ ಸನಿಲ್ ಅಂಚಿಂಚಿನ ಕೆಲವು ಪ್ರತಿಭೆಗಳು ಮೂಡ್ದು ಬೈದನು ಎಂಗೆ ಭಾರಿ ಸಂತೋಷ ಪಡು ಈ ಒಂದು ವೇದಿಕೆಡು ಪಣಿಯಲ್ಲ ಎಂಗ್ಲ ಏಳು ಗ್ರಾಮದ ಸರೌಂಡಿಂಗ್ಸಿನ ಯುವ ಜನತೆಯನ್ನು ಒಟ್ಟುಗೂಡ್ದು ಅಕ್ಲೇನ ಪ್ರತಿಭೆನ ತೋರ್ಸ್ಪಾಯರೆ ಒಂಜಿ ಯುವವಾಹಿನಿ ಘಟಕ ಕೇಂದ್ರ ಸಮಿತಿದಕ್ಕಲು ಹುಟ್ಟುಬಾರ್ದಾರೆ ನನಾತ್ ಎಡೆಡ್ಡೆ ಕಾರ್ಯಕ್ರಮ ಕೋರ್ದು ನಮ್ಮ ಯುವ ಜನತೆನ ಎಡೆಡ್ಡೆ ಅಕ್ಲನ ಪ್ರತಿಭೆನ ತುಂಬ ಬಲ್ಪಲಕ ಮಲ್ತಾರೆ ಅಂತೊಂದು ಹಿಂಗಿನಿ ಈ ಮಲ್ಲ ವೇದಿಕೆಡು ಉದ್ದೀಪನ ಮಂತಾರೆ ಅವಕಾಶ ಕೊಡ್ತಿನ ಕೇಂದ್ರ ಸಮಿತಿ ಯುವವಾಹಿನಿ ಕೇಂದ್ರ ಸಮಿತಿ ಅಂಚನೆ ಯುವವಾಹಿನಿ ಕೊಲ್ಲೆ ಘಟಕದ ಮಾತ ಪದಕ ಪಿರೋರ ಸೋಲ್ಮೇಲೆ ತಂದ ಒಂದು ಎನ್ನ ರಡ್ಡು ಪಾತ್ರೆಗೂ ಚುಕ್ಕಿದೆಯೋ ಅನ್ನೋ ಜಯಕರ್ಣ. ಆದರೆ 33 ವರ್ಷಗಳ ಹಿಂದಿನ ಒಂದು ಸಂದರ್ಭ ನನ್ನ ಕಣ್ಣೆದುರಿಗಿದೆ. 1987ರಲ್ಲಿ ನಮ್ಮ ಸುಂಕದಗಟ್ಟೆಯಲ್ಲಿ ಏನು ಒಂದು ಈ ಯುವವಾಹಿನಿ ಅನ್ನುವಂಥ ಸಂಸ್ಥೆ ಹುಟ್ಟಿಕೊಂಡಿದ್ದು, ಅದಕ್ಕೆ ಸಾಕ್ಷಿಯಾದವರು ಇನ್ನು ಕೆಳಗೆ ನಮ್ಮೊಂದಿಗೆ ಇದ್ದಾರೆ. ನಾನು ಸ್ವತಃ ಭಾಗಿ ಅಥವಾ ಬಹಳ ಉತ್ಸಾಹದಿಂದ ಓಡಾಡಿದಂತಹ ದಿನಗಳು ಈಗ ನೆನಪಾಗ್ತದೆ. ಸಂಜೀವ್ ಪೂಜಾರಿಯವರು ಇರ್ಬೋದು, ಅಣ್ಣು ಪೂಜಾರಿಯವರು, ಅದೇ ರೀತಿ ನಮ್ಮ ಅಗಲಿರ್ತಕ್ಕಂತಹ ಆದೀಶರು, ದೇವಪ್ಪ ಕುಳಾಯಿಯವರು, ಇವರೆಲ್ಲ ನನ್ನ ಕಣ್ಣು ಮುಂದೆ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಯುವವಾಹಿನಿ ಸಂಸ್ಥೆ ಹುಟ್ಟಿಕೊಂಡಿದ್ದೋ ಆ ಮಾತೆಯ ಕೃಪೆಯಿಂದ ಇವತ್ತಿನವರೆಗೆ ಒಂದರ ನಂತರ ಒಂದರಂತೆ ವರ್ಷಗಳು ಉರುಳಿದಂತೆ ತೊಲಯುತವಾಗಿ ಬೆಳ್ಕೊಂಡು ಬಂದಿರುವಂಥದ್ದು ನಿಜವಾಗಿಯೂ ನಾವು ಹೆಮ್ಮೆ ಪಡಬೇಕಾದ ವಿಚಾರ ಅಂತ ನಾನು ಭಾವಿಸ್ತೇನೆ. ಇವತ್ತು ಏನು ಒಂದು ನಮ್ಮ ಸಮಾಜ ಇದೆ, ಇದು ತನ್ನ ಮೌಢ್ಯದಿಂದ ಹೊರಬಂದು ಒಂದು ಹೊಸ ಸಮಾಜವನ್ನು ಕಟ್ಟುವ ಅಥವಾ ಮುಂದಕ್ಕೆ ಅದನ್ನು ನೋಡುವಂತಹ ಅವಕಾಶವನ್ನು ಈ ಒಂದು ಯುವವಾಹಿನಿ ಮಾಡಿಕೊಟ್ಟಿದೆ, ಮಾಡ್ತಾ ಇದೆ ಅನ್ನುವಂಥದ್ದು ನಾವೆಲ್ಲ ಕಂಡುಕೊಂಡಂಥ ಸತ್ಯ. ಅದೇನೇ ಇರಲಿ, ಆ ವಿಚಾರಕ್ಕೆ ನಾನು ಹೋಗುವುದಿಲ್ಲ. ಈಗಾಗಲೇ ಸನ್ಮಾನ ಕಾರ್ಯಕ್ರಮ ನೆರವೇರಿತು. ನಾನೇನಿದ್ರೂ ಕೂಡ ವಿಶ್ವಕುಮಾರ್ ಅವರ ಬಗ್ಗೆ ಮಾತಾಡಬೇಕು. ಆದರೆ ಏನು ಮಾತಾಡೋದು, ಅವರ ಕುರಿತಂತೆ ಮಾತಾಡಬೇಕಾದಂಥ ಮಾತುಗಳೆಲ್ಲ ಬಂದು ಹೋಗಿವೆ. ಹಾಗಾಗಿ ಉಳಿದಿರೋದೇನು ಅನ್ನುವಂಥದ್ದು ನಾನು ಯೋಚನೆ ಮಾಡಬೇಕು. ನಾನು ಒಂದೇ ಮಾತು ಹೇಳ್ತಾ ಇದ್ದೀನಿ, ಇವತ್ತು ನನಗೆ ವಿಶ್ವಕುಮಾರ್ ದೊಡ್ಡ ವ್ಯಕ್ತಿಯಾಗಿ ಕಾಣ್ತಾ ಇಲ್ಲ. ವಿಶ್ವಕುಮಾರ್ರಂತಹ ವ್ಯಕ್ತಿಯನ್ನು ಸಮಾಜಕ್ಕೆ ಕೊಟ್ಟಂತಹ ಅವರ ತಂದೆ ತಾಯಿಗಳಿದ್ದಾರಲ್ಲ, ಡೋಗ್ರ ಪೂಜಾರಿ ಮತ್ತೆ ಕಾವೇರಿ ಆನೆ ಚಂದ್ರಾವತಿ, ಅವರ ಪಾದ ಮುಟ್ಟಿ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಡೋಗ್ರ ಪೂಜಾರಿ ಕಲ್ತದ್ದೆಷ್ಟೋ 2ನೇ ಕ್ಲಾಸ್ ಕಲ್ತಂತಹ ಒಬ್ಬ ವ್ಯಕ್ತಿ ಕೃಷಿ, ಅದರ ಜೊತೆಗೆ ತನ್ನ ಜೀವನ ನಿರ್ವಹಣೆಗಾಗಿ ಒಂದು ಸಣ್ಣ ಹೋಟೆಲ್ ಉದ್ಯಮವನ್ನು ನಡೆಸಿಕೊಂಡು ಆ ಸಂದರ್ಭದಲ್ಲಿ ಒಂದು ಯಕ್ಷಗಾನ ತಂಡವನ್ನು ಕಟ್ಟಿಕೊಂಡು ನಮ್ಮ ಕಲೆ, ಸಾಹಿತ್ಯ, ಸಂಗೀತ, ಇತಿಹಾಸ, ಪರಂಪರೆ ಇದೆಲ್ಲದರ ಪರಿಜ್ಞಾನವನ್ನು ತನ್ನದಾಗಿಸಿಕೊಂಡು ಮಕ್ಕಳಿಗೆ ಆ ಸಂಸ್ಕಾರವನ್ನು ಕೊಟ್ಟಂತಹ ಆ ತಂದೆ ತಾಯಿಗಳನ್ನು ನಾವು ಈ ಸಂದರ್ಭದಲ್ಲಿ ಯೋಚನೆ ಮಾಡದೆ ಮತ್ತೆ ಯಾರನ್ನು ಯೋಚನೆ ಮಾಡೋದು? ವಿಶ್ವಕುಮಾರ ಬಗ್ಗೆ ಅವರು ಕರಾವಳಿ ಸಿನಿಮಾ ಮಾಡಿದರು, ಕೋಟೆ ಚೆನ್ನಯ್ಯ ಸಿನಿಮಾ ಮಾಡಿದರು, ಮದರ್ ಸಿನಿಮಾ ಬಂತು. ಇಲ್ಲಿ ಈ ಸಿನಿಮಾ ಮಾಡಿದ್ದು ಪ್ರಶ್ನೆ ಅಲ್ಲ, ಆ ಸಿನಿಮಾದೊಳಗೆ ಅಡಕವಾಗಿರತಕ್ಕಂಥ ಆ ಒಂದು ತಿರುಳು ಏನು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕಾದ ಸಂದರ್ಭ ಇದು. ಶೋಷಣೆ, ದಬ್ಬಾಳಿಕೆ ಅಥವಾ ಆ ಸಮಾಜ ಎದುರಿಸಿರ್ತಕ್ಕಂತಹ ಒಂದು ಸಮಸ್ಯೆಗಳನ್ನು ಜನಸಾಮಾನ್ಯರ ಎದುರಿಟ್ಟು ಈ ಕುರಿತಂತೆ ಜನ ಆಲೋಚನೆ ಮಾಡುವ ರೀತಿಯ ಅವರ ಕಾರ್ಯವೈಖರಿ ಇದೆಯಲ್ಲ, ಅದು ನಮಗೆ ಇಂಪಾರ್ಟೆಂಟ್. ಕೋಟೆ ಚೆನ್ನಯ್ಯ ಸಿನಿಮಾದ ಬಗ್ಗೆ ನಾನೀಗ ಮಾತಾಡಿದರೆ ನನಗೆ ಇವತ್ತು ಸುಭಾಷ್ ಪಡಿವಾಲ್ ಮತ್ತು ವಾಮನ್ ರಾಜ್ ನನಗೆ ಅವರು ಜೀವಂತ ಕೋಟೆ ಚೆನ್ನಯ್ಯರೇ ಬಂದಿದ್ದಾರೆ ಅನ್ನುವ ರೀತಿಯ ಕಲ್ಪನೆ ನನ್ನ ಮನಸ್ಸಿನಲ್ಲಿದೆ. ಅಂತಹ ಅದ್ಭುತವಾದ ಸಿನಿಮಾ ಈ ಹಿಂದೆ ಆಗಲಿಲ್ಲ, ಇನ್ನು ಮುಂದಕ್ಕೆ ಆಗ್ಲಿಕ್ಕೂ ಇಲ್ಲ ಅಂತ ನನ್ನ ಭಾವನೆ. ಈ ಆಧುನಿಕ ದಿನದಲ್ಲಿಯೂ ಕೂಡ ನಮಗೆ ಆ ಮಟ್ಟದ ಸಿನಿಮಾವನ್ನು ತಯಾರು ಮಾಡುವುದಕ್ಕೆ ನಮ್ಮವರಿಗೆ ಆಗಲಿಲ್ಲ. ಆ ಕಾಲಕ್ಕೆ ಅಂತಹ ಒಂದು ಯಾವ ಕಾಲಕ್ಕೂ ಅದನ್ನು ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಕರಾವಳಿಯ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ. ತಾನೇ ಸ್ವತಃ ಹಸನಪ್ಪನಾಗಿ ನಟಿಸಿರತಕ್ಕಂತಹ ಒಂದು ಸಿನಿಮಾ ಏನಿದೆ ಅಂದರೆ, ಪ್ರೀತಿಗೆ ಯಾವ ಕಾಲಕ್ಕೂ
ಒಂದು ಏನು ತಡೆ ಇಲ್ಲ ಅಥವಾ ಅಡ್ಡಗೋಡೆ ಇಲ್ಲ ಅನ್ನುವಂಥದ್ದನ್ನು ಸಾಬೀತು ಮಾಡುವಂತಹ ಕರಾವಳಿ ಇರಬಹುದು, ಮದರ್ ಇರಬಹುದು, ಯಾವುದೇ ಚಿತ್ರ ಇರಬಹುದು. ಅದರ ಅಂತಸತ್ವ ಏನು ಅನ್ನುವಂಥದ್ದನ್ನು ನಾವು ಇವತ್ತು ನೋಡಬೇಕಾಗಿದೆ. ಸಿನಿಮಾ ಮಾಡಿರುವಂಥದ್ದು ಮುಖ್ಯ ಅಲ್ಲ, ಕಾದಂಬರಿ ಬರೆದಿರುವಂಥದ್ದು ಮುಖ್ಯ ಅಲ್ಲ, ಕಥೆಗಳನ್ನು ಬರೆದಿರುವಂಥದ್ದು ಮುಖ್ಯ ಅಲ್ಲ, ನಾಟಕ ಮಾಡಿರುವಂಥದ್ದು ಮುಖ್ಯ ಅಲ್ಲ. ಎಂಥ ನಾಟಕ ಮಾಡಿದ್ರವರು, ಎಂಥ ಸಿನಿಮಾ ಮಾಡಿದ್ರವರು, ಡೊಂಕು ಬಾಲದ ನಾಯಕರು. ಈ ನಾಟಕ ನಡೀತಾ ಇದ್ದ ಹಾಗೆ ಏನೆಲ್ಲ ಒಂದು ಪ್ರಯತ್ನವನ್ನು ಮಾಡಿ ಅದನ್ನು ನಿಲ್ಲಿಸುವಂತಹ ಪ್ರಯತ್ನ ಮಾಡಿ, ಪೊಲೀಸ್ ಕಮಿಷನರ್ ಸ್ವತಃ ಅದನ್ನು ನಿಲ್ಲಿಸಬೇಕು ಅನ್ನುವಂತಹ ಒಂದು 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 ರೀತಿಯ ಅತಿರೇಕದ ಧೋರಣೆಯನ್ನು ತೋರಿಸಿದೆ. ನಮ್ಮ ಕರ್ನಾಟಕ ಸರ್ಕಾರದ ಚೀಫ್ ಸೆಕ್ರೆಟರಿ ಈ ನಾಟಕ ನಡೆಸುವುದನ್ನು ನೀನು ನಿಲ್ಲಿಸಿದ್ದೆ ಆದರೆ ಸದಾಶಿವನಗರದಲ್ಲಿ ನಿನಗೆ ಒಂದು ಸೈಟ್ ಕೊಡಿಸ್ತೇನೆ ಅನ್ನುವಂಥ ಆಮಿಷವನ್ನು ಒಡ್ಡಿದ್ರೂ ಕೂಡ ಯಾವುದೇ ರಾಜಕೀಯ ಪ್ರಭಾವಕ್ಕೆ, ಅಧಿಕಾರಿ ವರ್ಗದ ಒಂದು ಹೇಳಿಕೆಗೆ ಬಗ್ಗದೆ ತನ್ನ ಅನಿಸಿಕೆ ಏನಿದೆ, ತನ್ನ ಮನಸ್ಸಿನೊಳಗೆ, ತನ್ನ ವ್ಯಕ್ತಿತ್ವದೊಳಗೆ ಅಡಕವಾಗಿರತಕ್ಕಂಥ ತುಡಿತ ಏನಿದೆ, ಜನಸಾಮಾನ್ಯರ ಕೆಲಸರದ ಶೋಷಣೆಗೊಳಗಾದ ಜನರ ಬಗ್ಗೆ ಈ ಅಧಿಕಾರಿ ವರ್ಗ, ರಾಜಕೀಯ ವರ್ಗ ಮಾಡಿರ್ತಕ್ಕಂಥ ಅತಿರೇಕಗಳನ್ನ ಜನರ ಮುಂದೆ ತೆರೆದಿಟ್ಟು ರಾಜಕಾರಣಿಗಳ ಬಗ್ಗೆ ಯಾವ ಅಭಿಪ್ರಾಯ ನಮ್ಮೊಳಗೆ ಇದೆಯೋ ಅದು ಸುಳ್ಳು. ಬಹುಶಃ ಅವರ ಚಿತ್ತ, ಅವರ ಆಲೋಚನೆಗಳು ಬೇರೆ ಇದೆ ಅನ್ನುವಂಥದ್ದನ್ನು ಜನರಿಗೆ ತೋರಿಸ್ಕೊಟ್ಟಿರ್ತಕ್ಕಂಥ ಒಂದು ನಾಟಕ ನೋಡಿ. ನನ್ನ ಯುವ ಪೀಳಿಗೆಗೆ ನೀವು ಯಾವ ರೀತಿ ಯಾವೊಂದು ನಾಟಕದ ಡೈಲಾಗನ್ನು ನೀವು ಅರ್ಥೈಸ್ಕೊಳ್ತೀರೋ ನನಗೆ ಗೊತ್ತಿಲ್ಲ. ಆದರೆ ನಾನು ಯುವಕರು ದಯವಿಟ್ಟು ಈ ಒಂದು ನಾಟಕದ ಒಂದು ಅವರ ಡೈಲಾಗನ್ನು ನೀವು ಬಹುಶಃ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನೀವೆಲ್ಲ ಇನ್ನೂ ಕಾಲಿಗೆ ಬೀಳುವುದು ನನಗೆ ಸರಿ ಹೋಗುವುದಿಲ್ಲ. ಜೀವನದಲ್ಲಿ ಸೋತರು, ಹೊಟ್ಟೆಗೆ ಹಿಟ್ಟಿಲ್ಲದಿದ್ರು ಮತ್ತೊಬ್ಬರ ಕಾಲಿಗೆ ಬೀಳಬೇಡ. ಶತಮಾನದಿಂದ ಕಾಲಿಗೆ ಬಿದ್ದದ್ದು ಸಾಲದ್ದಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೂ ಕಾಲು ಹಿಡಿತೀರಾ? ಕಾಲು ಹಿಡಿದು ನೀವೇನು ಉದ್ಧಾರ ಆಗಿದ್ದೀರಿ? ಕಾಲು ಹಿಡ್ಕೊಂಡವರು ಉದ್ಧಾರ ಆಗಿರೋದು ಹೊರತಾಗಿ ನೀವು ಸೆಟದು ನಿಲ್ಲಬೇಕು. ಈ ದೇಶದ ಮತದಾರ ನೀನು. ಸರ್ಕಾರ ನಿನಗೆ ಬಗ್ಗಬೇಕೇ ಹೊರತು ನೀನು ಸರ್ಕಾರಕ್ಕೆ ಬಗ್ಗುವುದಲ್ಲ ಅಂತ ದೀರ್ಘ ಇದೆ. ಒಂದಷ್ಟು ವಾಕ್ಯವನ್ನಷ್ಟು ನಾನು ಹೇಳಿದ್ದೇನೆ. ಏನಿದು ಶತಮಾನದ ಕುರಿಗಳ ಆ ಮನೋಭಾವನೆ ಏನಿದೆ ಅದು ಬದಲಾಗಬೇಕು ಅನ್ನುವಂಥ ಈ ರಾಜಕಾರಣಿಗಳೇನಿದ್ದಾರೆ ಅದು ಯಾವ ಕಾರಣಕ್ಕೂ ಒಂದು ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಿರತಕ್ಕಂತಹ ರಾಜಕಾರಣಿಗಳ ಮನೋಭಾವನೆ ಮಾಯವಾಗಿ ಅದೆಷ್ಟೋ ಸಂದರ್ಭ, ಅದೆಷ್ಟೋ ಸಮಯ ಕಳೆದೋಗಿದೆ. 75ನೇ ವರ್ಷದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ನಾವಿದ್ದೇವೆ. ಈಗಲಾದರೂ ನಾವು ಸ್ವಲ್ಪ ಯಾವುದೇ ಸಂದರ್ಭದಲ್ಲಿ ಮತ ಚಲಾಯಿಸುವ ಸಂದರ್ಭದಲ್ಲಿ ಸ್ವಲ್ಪ ಆಲೋಚನೆ ಮಾಡಬೇಕು. ನಾರಾಯಣ ಗುರುಗಳ ವಿದ್ಯೆ ಅನ್ನುವಂಥದ್ದರ ಅರ್ಥ ಏನು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಇದು ಯುವವಾಹಿನಿ ಯಾವುದೇ ಒಂದು ಸಮುದಾಯಕ್ಕೆ ಅಥವಾ ಒಂದು ಜಾತಿಗೆ ಸೇರಿರ್ತಕ್ಕಂಥ ಸಂಘಟನೆ ಅನ್ನುವಂಥ ಕಲ್ಪನೆ ಬೇಡ. ಇದು ಸಮಗ್ರ ಸಮಾಜವನ್ನು ಒಟ್ಟುಕೊಂಡು ಹೋಗಬೇಕು ಅನ್ನುವಂಥ ಚಿಂತನೆಯನ್ನು ಹೊಂದಿರತಕ್ಕಂಥ ಸಮಾಜ ಇದು. ಹಾಗಾಗಿ ಬಹುಶಃ ಈ ಒಂದು ನಮ್ಮ ವಿಶ್ವಕುಮಾರ್ ಅವರ ಸ್ಥಿತಿಯನ್ನು ನೀವು ಆಲೋಚನೆ ಮಾಡಬೇಕು. ಅವರು ಮದುವೆ ಆದದ್ದು ಯಾವಾಗ? ಅವರು ಇವತ್ತು ಇರ್ತಿದ್ರೆ 80 ವರ್ಷ ಪ್ರಾಯ ಆಗ್ತಿತ್ತು ಅವರಿಗೆ. ನಮ್ಮ ನಗಲಿ 35 ವರ್ಷ ಆಯ್ತು. ಅವರ ಒಡನಾಟ ಇದ್ದಿರ್ತಕ್ಕಂಥ ಅಮೃತ ಸೋಮೇಶ್ವರ ಹೇಳಿದಂಥ ಮಾತು ಇವತ್ತು ನನ್ನ ಮನಸ್ಸಿನಲ್ಲಿದೆ. ಒಂದು ದಿನ ಇದ್ದಕ್ಕಿದ್ದ ಹಾಗೆ ನಮ್ಮ ವಿವೇಕಾನಂದ ಕಾಲೇಜಿಗೆ ಒಬ್ಬ ಶ್ವೇತ ವಸ್ತ್ರಧಾರಿ ಬಂದಂತೆ. ಬಂದ ಆ ಒಂದು ಗತ್ತು ನೋಡಿದರೆ ನನಗೆ ಭಯವಾಗಿತ್ತು. ಬಂದು ಹೇಳಿದ್ದೇನು, ಸರ್ ನಾನು ಕೋಟಿ ಚೆನ್ನಯ್ಯ ಸಿನಿಮಾ ಮಾಡ್ತಾ ಇದ್ದೀನಿ, ನೀವೊಬ್ಬ ಸಾಹಿತಿ ಅಂತ ಗುರುತಿಸ್ಕೊಂಡಿದ್ದೀರಿ, ಅದಕ್ಕೆ ಪೂರಕವಾದ ಕೆಲವು ಪದ್ಯಗಳನ್ನು ನೀವು ಬರೆದುಕೊಡಬೇಕು ಅಂತ. ಜೋಡು ನಂದ ದೀಪ ಬೆಳಗುಡು ತುಳುವನಾಡದ ಗುಂಡುಡು ಅನ್ನುವಂಥ ಆ ಪದ್ಯ ಇದೆಯಲ್ಲ ಅಮೃತ ಸೋಮೇಶ್ವರದು. ಎಕ್ಕಸಕ ಅನ್ನುವಂಥ ಆ ಒಂದು ಪದ್ಯ ಇದೆಯಲ್ಲ ಅದು ನಮ್ಮ ವಿವೇಕರಯ್ಯವರು ಹೇಳುವಂಥದ್ದು. ಆ ಕಾಲಕ್ಕೆ ನಾವು ಸಿನಿಮಾಕ್ಕೆ ಪದ್ಯ ಬರೆದಿದ್ದೇವೆ ಅನ್ನುವಂಥ ದೊಡ್ಡ ಹೆಮ್ಮೆ ಆಗಿತ್ತು ನಮಗೆ ಅಂತೆ. ಯಾಕೆ ಈ ಮಾತನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತಂದ್ರೆ, ಬಹುಶಃ ಒಬ್ಬ ವ್ಯಕ್ತಿ ಅವನ ಜೀವಿತಾವಧಿಯಲ್ಲಿ ಯಾವ ರೀತಿಯ ಬದುಕನ್ನು ಬದುಕಿರಬಹುದು ಅನ್ನುವಂಥದ್ದನ್ನು ನೀವು ಆಲೋಚನೆ ಮಾಡಿ. ಒಂದು ದಿನವೂ ಅವರು ನೆಮ್ಮದಿಯ ದಿನವನ್ನು ಕಳೆದಿರ್ಲಿಕ್ಕಿಲ್ಲ. ಯಾವನೇ ಒಬ್ಬ ಸಾಧಕ ಅದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ನಿಜವಾಗಿ ಅವನ ಒಳ ಜೀವನವನ್ನು ನಾವು ನೋಡಿದ್ದೆ ಆದರೆ ಅವ ಒಂದು ದಿನವೂ ನೆಮ್ಮದಿಯ ಬದುಕನ್ನು ಬದುಕಿರ್ಲಿಕ್ಕಿಲ್ಲ. ಈಗಾಗಲೇ ಉಲ್ಲೇಖ ಆಯ್ತು, ಸುವರ್ಣರು ಒಂದು ಉಲ್ಲೇಖ ಮಾಡಿದ್ರು, ಏನು ರಾಣಿ ಹಬ್ಬಕ್ಕ ಓಡಾಡಿದಾನೆಲ್ಲ. ಆ ರಾಣಿ ಹಬ್ಬಕ್ಕ ಇವತ್ತು ನಮಗೆ ಯಾಕೆ ಪೂಜಾ ಹೇಳೋಳು? ಜನಸಾಮಾನ್ಯರ ಬಗ್ಗೆ ಕಾಳಜಿ ಇದ್ದವಳು, ದರ್ಪ ದಬ್ಬಾಳಿಕೆ ಶೋಷಣೆಗೆ ಬಗ್ಗದವಳು, ಅಂತಹ ಧೀಮಂತ ಮಹಿಳೆಯನ್ನು ಪಡೆದಂಥ ಈ ನಾಡು ಧನ್ಯ ಅಂತ ನಾನು ಹೇಳ್ತೇನೆ. ಅಂತಹ ನಾಡಿನಲ್ಲಿ ಹುಟ್ಟಿದವರೇ ನಮ್ಮ ವಿಶ್ವಕುಮಾರ್ ಅವರು. ನೋಡಿ, ಅವರ ಮಡದಿಯ ಕತೆ ಕೇಳಿ.
ಅವರು ಮದುವೆ ಆದದ್ದು ಯಾವಾಗ? ಬಹುಶಃ ವಿಜಯಲಕ್ಷ್ಮಿ ಮತ್ತೆ ಅವರ ಮಧ್ಯೆ ಪ್ರೇಮಾಸ್ಪುರ ಆಗಿ ಬಹಳಷ್ಟು ವರ್ಷ ಕಳೆದ 1977ಕ್ಕೆ ಅವರ ಪರಿಚಯ ಆಯಿತು. ಪರಿಚಯ ಪ್ರೇಮಕ್ಕೆ ತಿರುಗಿತು. ವಿವಾಹ ಆದದ್ದು 1984ರಲ್ಲಿ. ಆ ಮನುಷ್ಯ ದಾಂಪತ್ಯ ಜೀವನದ ಸುಖವನ್ನು ಅನುಭವಿಸಿದ್ದು ಕೇವಲ 22 ತಿಂಗಳು. ಆಗಾಗಲೇ 83ರಲ್ಲಿ ಕ್ಯಾನ್ಸರ್ ತುತ್ತಾಗಿದ್ದಾರೆ ಅವರು. ನೋಡಿ ಎಂಥ ಒಂದು ವಿಪರ್ಯಾಸ. ಅವರೊಬ್ಬ ರಾಜಕಾರಣಿ ಅಂತ ಗುರುತಿಸ್ತಿರೋ, ಪತ್ರಕರ್ತ ಅಂತ ಗುರುತಿಸ್ತಿರೋ, ಕಾದಂಬರಿಕಾರ ಅಂತ ಗುರುತಿಸ್ತಿರೋ, ಸಣ್ಣ ಕಥೆಗಾರ ಅಂತ ಗುರುತಿಸ್ತಿರೋ, ಅದು ಯಾವೆಲ್ಲ ಕ್ಷೇತ್ರದಲ್ಲಿ ಅವರು ಕೈಯಾಡಿಸಿರೋ ಎಲ್ಲ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆದಿರುವಂಥದ್ದು. ಇಂತಹ ಒಬ್ಬ ಗಂಡನನ್ನು ಪಡಿಬೇಕಾದ್ರೆ ನಾನು ಪುಣ್ಯವಂತೆ ಅಂತ ವಿಜಯಲಕ್ಷ್ಮಿ ಹೇಳಿಕೊಳ್ಳೋದು. ಯಾಕೆ ನೀವು ನಮ್ಮ ವಿಶ್ವಕುಮಾರ್ ಅವರನ್ನು ಮೆಚ್ಕೊಂಡ್ರಿ? ನೀವು ಅವರು ಬೇರೆ ಜಾತಿಯವರು, ಒಕ್ಕಲಿಗರವರು. ಅವರ ತಂದೆ ವಿಜಯಲಕ್ಷ್ಮಿ ಅವರ ತಂದೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ. ಈ ರೀತಿಯ ಪ್ರೇಮ ವಿವಾಹಕ್ಕೆ ಅಡ್ಡ ಬರಲಿಲ್ಲ. ಆದರೆ ಬಹಳ ಹೇಳ್ತಾರೆ, ಒಂದು ದಿನ ಮದುವೆ ನಂತರ ಅಪ್ಪನಲ್ಲಿ ನಿಜ ವಿಷಯವನ್ನು ಹೇಳಿಬಿಟ್ರಂತೆ. ಅಪ್ಪ, ವಿಶುವಿಗೆ ಕ್ಯಾನ್ಸರ್ ಅಂತೆ. ಹೌದಾ ಮಗಳೇ? ಹೌದಾ? ಕ್ಯಾನ್ಸರ್ ಅಂದರೆ ಕ್ಯಾನ್ಸಲ್ ಬಿಡು, ಕ್ಯಾನ್ಸರ್ ಅಂದರೆ ಕ್ಯಾನ್ಸಲ್, ಇನ್ನೇನು ಆಸೆ ಇಟ್ಕೋಬೇಕಾಗಿಲ್ಲ ನಾವು ಅನ್ನುವ ಆ ವಿಶ್ವಕುಮಾರ್ರ ವ್ಯಕ್ತಿತ್ವ ನೋಡಿ. ನನಗೆ ಅವರ ಕೂಡ ನಿಸರ್ಗ ಅವರ ಬಗ್ಗೆ ಗೊತ್ತಿದೆ. ಅವರ ಸಹೋದರಿ ನನ್ನ ಬಹಳ ಆತ್ಮೀಯರು. ಅವರು ಹೇಳೋದು, ಅವರ ಸಹೋದರಿ ಹೇಳುವಂಥದ್ದು, ಮನೆಯಿಂದ ಹೊರಗೆ ಹೋಗೋ ಸಂದರ್ಭದಲ್ಲಿ ಅಣ್ಣನ ಎದುರಿಗೆ ಯಾರು ಕಾಣಬಾರ್ದು. ನಾವು ನೇರವಾಗಿ ತಾಯಿಯ ಮುಖ ದರ್ಶನ ಆದರೆ ಅವರ ಮುಖ ಪ್ರಸನ್ನ ಆಗುವುದು. ಆ ತಾಯಿಯ ಬಗ್ಗೆ ಆ ರೀತಿಯ ಅಭಿಮಾನ, ತಂದೆ ತಾಯಿಯ ಬಗ್ಗೆ ಆ ರೀತಿಯ ಗೌರವ. ಆ ಕಾರಣಕ್ಕಾಗಿ ದೋಗ್ರ ಪೂಜಾರಿ ಅವರ ಹೆಸರಿನಲ್ಲಿ ಒಂದು ಪ್ರತಿಷ್ಠಾನವನ್ನು ಪ್ರಾರಂಭ ಮಾಡಿ ಯಕ್ಷಗಾನ ಕ್ಷೇತ್ರದಲ್ಲಿ ಅದ್ವಿತೀಯವಾದಂತಹ ಸಾಧನೆ ಮಾಡಿರ್ತಕ್ಕಂಥವರಿಗೆ ಗುರುತಿಸುವಂಥ ಕೆಲಸವನ್ನು ಮಾಡಿಕೊಂಡು ಬಂದಿರುವಂಥ ಅವರ ಗಾಂಭೀರ್ಯ ಅಥವಾ ಮಾತಿನ ವೈಖರಿ ಅಥವಾ ಆ ಎದೆಗಾರಿಕೆ ಅಥವಾ ಛಲಗಾರಿಕೆ, ಅದಕ್ಕೆ ನಾನು ಸೋತೆ. ಆದರೆ ಈ ರೀತಿಯ ವ್ಯಕ್ತಿತ್ವ ಇದ್ರೂ ಕೂಡ ಯಾವ ಮೃದು ಸ್ವಭಾವದ ಒಬ್ಬ ವ್ಯಕ್ತಿ ಅನ್ನುವಂಥದ್ದನ್ನು ಅವರದೇ ಮಾತಿನಲ್ಲಿ ಕೇಳಿ ನೀವು. ಏನಿದ್ರು ಕೂಡ ವಿಶ್ವಕುಮಾರ್ ಕರಾವಳಿಯವರು ಮೀನು ತಿನ್ನೋದು, ಮೀನು ತಿನ್ನೋದೇ ಅವರಿಗೆ ಆಗೋದಿಲ್ಲಪ್ಪ. ಯಾಕಂತಂದ್ರೆ ಅದೇ ವಾತಾವರಣದಲ್ಲಿ ಬೆಳೆದವರು. ವಿಜಯಲಕ್ಷ್ಮಿಯವರು ಮೀನು ತಿನ್ನೋದಿಲ್ಲ, ಅವರು ಘಟದವರು, ಮೀನು ಪದಾರ್ಥ ಮಾಡೋದಕ್ಕೆ ಬರುವುದಿಲ್ಲ. ಗಂಡನ ಒತ್ತಾಯಕ್ಕೆ ಒಂದಿನ ಮೀನು ತಂದ್ರಂತೆ ಪರಮೇಶ್ವರಣ್ಣ. ಮೀನು ತಂದಿದ್ದು, ಆದರೆ ಮೀನು ತಂದಾಗಿದೆ, ಮಾಡೋದೇನು ಅಂತ ಅವ್ರಿಗೆ ಗೊತ್ತಿಲ್ಲ, ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. ಇಡೀ ಮೀನನ್ನೇ ಪದಾರ್ಥಕ್ಕೆ ಹಾಕಿ ಕೊಟ್ಟರು ವಿಶ್ವಿಗೆ. ನೋಡುವಾಗ ಕ್ಲೀನ್ ಮಾಡದ ಇಡೀ ಮೀನನ್ನು ಹಾಕಿದ್ದಾರೆ. ಬಹಳ ಸಂತೋಷದಿಂದ ಯಾವುದೇ ಒಂದು ಶಬ್ದ ಮಾತಾಡದೆ ಅದನ್ನು ತಿಂದು ಬಿಡ್ರಂತೆ. ನೋಡಿ, ಇದು ನನ್ನಂಥವನಾದರೆ ಏನೆಲ್ಲ ರಂಪಾಟ ಆಗ್ತಿತ್ತು. ಇಷ್ಟು ಸಣ್ಣ ಕಾರ್ಯಕ್ಕೂ ನಾನು ಏನು ಜಗಳ ಕೇಳ್ತೇನೆ ಅನ್ನುವಂಥದ್ದು ನನ್ನ ಮಡವಿ ಗೊತ್ತಿದೆ. ಹಾಗಾಗಿ ವಿಶ್ವವನ್ನು ಯಾವ ಎಂಗಲಲ್ಲಿ ನಾವು ನೋಡಬೇಕು ಅನ್ನುವಂಥದ್ದು ನಮಗೆ ಈಗ ದೊಡ್ಡ ಸವಾಲಾಗಿ ನಿಂತಿದೆ. ನಾನು ಯುವಕರಿಗೆ ಇಷ್ಟೇ ಹೇಳುವಂಥದ್ದು, ನಾವು ವಿಶ್ವಕುಮಾರ್ರ ಆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಯಿತು, ಅವರನ್ನು ನೆನಪಿಟ್ಟುಕೊಳ್ಳುವಂತಹ ಅದ್ಭುತವಾದಂತಹ ಕಾರ್ಯವನ್ನು ಯುವ ವಾಹಿನಿ ಮಾಡಿರುವಂಥದ್ದು ಸ್ತುತ್ಯಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈಗ ನಮ್ಮ ಹಿಂದೂ ಚೇತನ ಏನಿದ್ದಾರೆ, ಅವರು ನಮ್ಮ ಬೋರ್ಗುಡ್ಡೆಯಲ್ಲಿ ಬೋರ್ ಹಾಕಿ ಅದ್ಭುತವಾದ ಸಾಹಿತ್ಯ ವೃಕ್ಷವನ್ನು ನೆಡುವ ಕೆಲಸವನ್ನು ಮಾಡಿದಾರಲ್ಲ, ಆ ರೀತಿಯ ವ್ಯಕ್ತಿತ್ವಗಳು ನಮ್ಮ ಸಮಾಜದಲ್ಲಿ ಹುಟ್ಟಿ ಬರಲಿ. ಅದು ಇಂಥ ಜಾತಿಯಲ್ಲಿ ಅಂತ ನಾನು ಹೇಳೋದಿಲ್ಲ, ಬಿಲ್ಲವ ಜಾತಿಗೆ ಸೀಮಿತ ಅಂತಲ್ಲ, ಯಾವುದೇ ವರ್ಗಕ್ಕೆ ಸೇರಿದರೂ ಕೂಡ ಅತ್ಯುತ್ತಮವಾದಂಥ ಪ್ರತಿಭೆಗಳು ಮೇಲೆ ಬರಬೇಕು. ಈ ನಮ್ಮ ವಿಶ್ವಕುಮಾರ್ ಅವರ ಆ ಒಂದು ಏನು ಬಹಳ ಅಲ್ಪ ಕಾಲ ಬದುಕಿದ್ರು ಅಂತ ಹೇಳಿದ್ರು, ಕೇವಲ 5 ದಶಕ ಕಾಲ ಬದುಕಿರುವಂಥದ್ದು ಮನುಷ್ಯ 100 ವರ್ಷ ಬದುಕಲಿ, 10 ವರ್ಷ ಬದುಕಿದಂಥ ಸಂದರ್ಭದಲ್ಲಿ ಹೇಗೆ ಬದುಕಿದ ಅನ್ನುವಂಥದ್ದು ಮುಖ್ಯ ಆಗ್ತದೆ. ಹುಲಿ ಹಾಗೆ ಬದುಕಬೇಕು ವಿನಃ ಇಲಿ ಹಾಗೆ ಅಲ್ಲ. ಪುನೀತ್ ರಾಜ್ಕುಮಾರ್ ಹೋಗಿಬಿಟ್ರಪ್ಪ 46 ವರ್ಷ. ಆದರೆ ಇನ್ನೂ 40 ವರ್ಷ ಇದ್ದಿದ್ರೂ ಕೂಡ ಅವರು ಸಾಧನೆಯನ್ನು ಹೆಚ್ಚಾಗಿ ಮಾಡ್ತಾ ಇದ್ರು ಏನೋ, ಆದರೆ ಸಾರ್ವಕಾಲಿಕವಾಗಿ ಆ ನೆನಪು ಉಳಿಯುವ ಹಾಗೆ ಮಾಡಿ ಹೋದ್ರಲ್ಲ, ಅದೇ ರೀತಿಯ ವ್ಯಕ್ತಿತ್ವ ನಮ್ಮ ವಿಶ್ವಕುಮಾರ್ ಅವರದ್ದು ಅನ್ನುವಂಥದ್ದನ್ನು ನಾವು ಯಾವತ್ತೂ ಮರೆಯಬಾರದು. ಬಡವರ ಬಗ್ಗೆ, ಶೋಷಿತರ ಬಗ್ಗೆ, ಕಡೆಗಣಿಸಲ್ಪಟ್ಟವರ ಬಗ್ಗೆ ನಿಜವಾದ ಕಾಳಜಿ ಇದ್ದಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಸೊ ಅಂತಹ ಮಹಾನ್ ವ್ಯಕ್ತಿಯ ಹೆಸರಿನಲ್ಲಿರುವಂಥ ಒಂದು ಪ್ರಶಸ್ತಿಯನ್ನು ನನಗೆ ಕೊಟ್ಟಿದ್ದೀರಲ್ಲ, ಅದಕ್ಕೆ ನನಗೆ ಸಂತೋಷ ಆಗಿದೆ. ಸೊ ಕೊಟ್ಟಿದ್ದೀನಿ, ಸಂತೋಷ. ನಾನು ಕೂಡ ಬಹುಶಃ ಈ 30 ದಶಕಗಳಲ್ಲಿ ಬಹಳಷ್ಟು ನೋವು ಅನುಭವಿಸಿದ್ದೇನೆ, ಬಹಳಷ್ಟು ಅವಮಾನಗಳನ್ನು ಎದುರಿಸ್ತಾ ಇದ್ದೇನೆ. ಒಂದು ಮಾತನ್ನು ತಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ಕೋಟಿಗಟ್ಟಲೆ ದುಡ್ಡು ವೆಚ್ಚ ಆದರೂ ಕೂಡ ನಾಳೆಗೆ ಏನೋ ಉಳಿಸಿ ಹೋಗೋ ಕೆಲಸವನ್ನು ನಾವು ಮಾಡುವುದಿಲ್ಲ. ನನಗೆ ಏನು ಬಹುಶಃ ಯಾವುದೇ ಒಂದು ವ್ಯವಸ್ಥೆಯಿಂದ ಹಣದ ಹರಿವು ಬರಲಿಲ್ಲ. ಆದರೆ ನಿಮ್ಮಂತಹ ಪ್ರಾಮಾಣಿಕ ವ್ಯಕ್ತಿಗಳ ಆ ಒಂದು ಬೆಂಬಲ ಇದೆಯಲ್ಲ, ಮಾನಸಿಕವಾಗಿರ್ಬೋದು ಅಥವಾ ಕೆಲವು ಸಂದರ್ಭದಲ್ಲಿ ವೈಯಕ್ತಿಕ
ನೆಲೆಯಲ್ಲಿ ಕೊಟ್ಟಿರ್ತಕ್ಕಂಥ ಆ ಸಹಾಯ ಮಾತ್ರ ನನ್ನ ಬಲ. ಇದರೊಂದಿಗೆ ನೀವು ನನ್ನ ಮೇಲೆ ಏನು ನಿರೀಕ್ಷೆ ಇಟ್ಟಿದ್ದೀರೋ ಖಂಡಿತವಾಗಿಯೂ ಅದನ್ನು ಹುಸಿಯಾಗುವುದಕ್ಕೆ ಬಿಡುವುದಿಲ್ಲ. ಯಾಕೆಂತಂದರೆ ನಾನು ಯಾವುದೋ ಒಂದು ಕೆಟ್ಟ ಉದ್ದೇಶವನ್ನು ಇಟ್ಕೊಂಡು ನಾನು ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ದಲ್ಲ. ನಾನು ರಾಣಿ ಅಬ್ಬಕ್ಕನ ಹೆಸರಲ್ಲಿ ಕೇಂದ್ರವನ್ನು ಸ್ಥಾಪಿಸಿದರೆ ರಾಣಿ ಅಬ್ಬಕ್ಕ ಜೈನ ಸಮಾಜಕ್ಕೆ ಸೇರಿದವರು, ಒಬ್ಬ ಈ ಹಿಸ್ಟೋರಿಕಲ್ ಕ್ಯಾರೆಕ್ಟರ್ ಅನ್ನುವಂಥದ್ದೇ ನಮಗೆ ಮುಖ್ಯ. ಯಾಕೆಂತಂದರೆ ಈ ಕರಾವಳಿ ಪ್ರದೇಶವನ್ನು ವಿದೇಶಿಯರ ಕೈಗೊಪ್ಪಿಸುವುದಕ್ಕೆ ಬಿಡುವುದಿಲ್ಲ ಅನ್ನುವ ಎದೆಗಾರಿಕೆಯನ್ನು ತೋರಿಸಿದವಳು, ತನ್ನ ಗಂಡನನ್ನೇ ಈ ಕಾರ್ಯಕ್ಕಾಗಿ ಎದುರು ಹಾಕ್ಕೊಂಡವಳು. ಇನ್ನು ಎಸ್.ಯು. ಪನ್ಯಾಡಿಯವರು ಒಬ್ಬ ಬ್ರಾಹ್ಮಣ. ಅವರೇನು, ಅವರ ಶ್ರೇಷ್ಠತೆ ಏನು? ಅವರ ಹೆಸರಲ್ಲಿ ಈಗ ಒಂದು ಲೈಬ್ರರಿ ಬೆಳೆದಿದೆ. ಅವರ ಶ್ರೇಷ್ಠತೆ ಏನು? ಅವರು ಮಾಡಿರುವಂಥದ್ದೇನು? ಈ ಒಂದು ವೇಳೆ ಎಸ್.ಯು. ಪನ್ಯಾಡಿಯವರು ಆ 1928ರಲ್ಲಿ ತುಳುವ ಮಹಾಸಭೆ ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಜಿನರಾಜ್ ಹೆಗಡೆ ಅವರು ಅಥವಾ ರಾಮಕೃಷ್ಣ ಕಾರಂತರು ಇನ್ನನೇಕ ರಾಜಕೀಯ ಧುರೀಣರು ಏನಿದ್ರು ಆ ಕಾಲಕ್ಕೆ, ಅವರೆಲ್ಲ ಎಸ್.ಯು. ಪನ್ಯಾಡಿಯವರನ್ನು ಬೆಂಬಲಿಸ್ತಾ ಇದ್ರೆ ಇವತ್ತು ನಮಗೆ ಪ್ರತ್ಯೇಕ ತುಳು ರಾಜ್ಯದ ಎಲ್ಲ ಅವಕಾಶಗಳು. ಇವತ್ತು ನಾವು ಕನ್ನಡ ವಿರೋಧಿಗಳು ಅಂತ ಭಾವಿಸಬೇಡಿ. ಇವರು ಬಹುಶಃ ತುಳು ಪ್ರತ್ಯೇಕ ರಾಜ್ಯದ ಸಾಧ್ಯತೆ ಕಮ್ಮಿ ಅನ್ನುವಂತಹ ಆಲೋಚನೆ ಬಂದ ತಕ್ಷಣ ಸಮಗ್ರ ಕರ್ನಾಟಕದ ಏಕೀಕರಣಕ್ಕೆ ದುಡಿದಂತಹ ಒಬ್ಬ ತುಳುವ, ಒಬ್ಬ ಮಹನೀಯ. ಹಾಗಾಗಿ ನೋಡಿ, ಆ ಮಹನೀಯನ ಮಗಳು ಹರಿಣಿರಾವ್ ನಮ್ಮ ಡಾಕ್ಟರ್ ರಾಜಕುಮಾರರೊಟ್ಟಿಗೆ ನಟಿಸಿದಂತಹ ಮಹಿಳೆ ಅವರು ಇದೇ ನೆಲದಲ್ಲಿ ಅವರಿಗೆ ಒಂದು ರಾಣಿ ಅಬ್ಬಕ್ಕ ಪ್ರಶಸ್ತಿ ಕೊಟ್ಟಂತಹ ಸಂದರ್ಭದಲ್ಲಿ ಏನು 20,000 ರೂಪಾಯಿ ಕೊಟ್ಟಿದ್ರೋ ಅದನ್ನು ಇದು ಬಂಟ್ವಾಳದ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರಕ್ಕೆ ಮೀಸಲು ಅಂತೇಳಿ ವಾಪಸ್ ನಮಗೆ ಕೊಟ್ಟಿದ್ದು. ವಾಪಸ್ ಅಂದರೆ ಅದು ಆ ಹೆಸರಲ್ಲಿ ಕೊಟ್ಟಂಥದ್ದನ್ನು ನಮಗೆ ಕೊಟ್ಟಿದ್ದು. ನನಗೆ 20 ಕೋಟಿ ರೂಪಾಯಿ ಬಂದಷ್ಟು ಸಂತೋಷ ಆಗಿತ್ತು. ಯಾರಿಗೂ ಕಾಣದ ನನ್ನ ಕಷ್ಟ ಅವರಿಗೆ ಖಂಡಿತಲ್ಲ, ಅಂತಹ ವೇದಿಕೆಯಲ್ಲಿ ಅದನ್ನು ಘೋಷಣೆ ಮಾಡಿದ್ರಲ್ಲ, ಅದು ನನಗೆ ಮುಖ್ಯ ಆಯಿತು. ಹಾಗಾಗಿ ಅಂತಹ ಮಹನೀಯರನ್ನು ನೆನಪಿಟ್ಟುಕೊಂಡು ಅವರ ನೆನಪಿನಾರ್ಥ ಬಹುಶಃ ಕೆಳಸ್ತರದ ಶೋಷಿತರ ಶೋಷಣೆಗೆ ಒಳಗಾದಂಥ ಜನಸಮೂಹ ಏನಿದೆ ಅವರ ಇತಿಹಾಸವನ್ನು ವಸ್ತುಗಳ ಮುಖಾಂತರ, ಜನಪದ ಸಾಹಿತ್ಯದ ಮುಖಾಂತರ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಕೇಂದ್ರ ಮಾಡಿದ್ದು. ಸೊ ಈ ನೆಲೆಯಲ್ಲಿ ಬಹುಶಃ ಒಂದಷ್ಟು ಬಲವಾದ ಹೆಜ್ಜೆಯನ್ನು ನಾವು ಊರಿದ್ದೇವೆ. ಹಿಸ್ಟ್ರಿ ಥ್ರೂ ಆಬ್ಜೆಕ್ಟ್ಸ್ ಅನ್ನುವಂಥದ್ದು ನಮ್ಮ ಕೇಂದ್ರದ ಮೂಲ ಮಂತ್ರ. ನಮ್ಮ ಜನಸಾಮಾನ್ಯರು ಬಳಕೆ ಮಾಡಿರ್ತಕ್ಕಂಥ ಸಾಮಾನ್ಯ ವಸ್ತುವನ್ನು ಆಕರವಾಗಿಟ್ಟುಕೊಂಡು ಒಂದು ಕಾಲಘಟ್ಟದ ನಮ್ಮ ಸಾಂಸ್ಕೃತಿಕ ಇತಿಹಾಸವನ್ನು, ತುಳುನಾಡಿನ ಇತಿಹಾಸವನ್ನು ಕಟ್ಟುವಂತಹ ಪ್ರಯತ್ನವನ್ನು ಈ ಕೇಂದ್ರ ಮಾಡ್ತಾ ಇರುವಂಥದ್ದು. ಅದನ್ನು ಗುರುತಿಸಿ ಏನು ನನಗೆ ಈ ಸಂದರ್ಭದಲ್ಲಿ ಸನ್ಮಾನವನ್ನು ಮಾಡಿದ್ದೀರಿ, ಅದಕ್ಕಾಗಿ ಮುಖ್ಯವಾಗಿ ನಮ್ಮ ಯುವವಾಹಿನಿ ಕೇಂದ್ರ ಸಮಿತಿ ಇದೆ, ಅದರ ಅಧ್ಯಕ್ಷರು, ಪದಾಧಿಕಾರಿಗಳು, ಹಾಗೆ ಕೊಲ್ಯ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು, ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ನಾನು ಈ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ಇಚ್ಛಪಡ್ತೇನೆ. ಇನ್ನೊಂದು ಅತೀ ಮುಖ್ಯವಾದಂಥ ಸಂದರ್ಭ, ನನಗೆ ಬಹಳ ಒಂದು ಸಂತೋಷವನ್ನು ಕೊಟ್ಟಂಥ ವಿಚಾರ ಅಂತಂದರೆ, ಈ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಅಥವಾ ತುಳು ವಸ್ತು ಸಂಗ್ರಹಾಲಯ ಅನ್ನುವಂಥ ಸಂಸ್ಥೆ ಇದೆಯಲ್ಲ, ಇದು ಹುಟ್ಟಿಕೊಂಡದ್ದು 1993ರಲ್ಲಿ. ಅಫಿಷಿಯಲ್ ಆಗಿ 95ರಲ್ಲಿ 1993ರಲ್ಲಿ SVS ಕಾಲೇಜಿನಲ್ಲಿ ಪ್ರಪ್ರಥಮ ತುಳು ವಸ್ತು ಪ್ರದರ್ಶನ, ತುಳು ಬದುಕು ವಸ್ತು ಪ್ರದರ್ಶನ ಏನಿದೆ ಆ ವಸ್ತು ಪ್ರದರ್ಶನದ ವ್ಯವಸ್ಥೆಯನ್ನು ಉದ್ಘಾಟನೆ ಮಾಡಿರೋರು ನಮ್ಮ ಸನ್ಮಾನ್ಯ ಗುರು ಸಮಾನರಾದ ಅಥವಾ ನನ್ನ ಸಹೋದರ ಸಮಾನರಾದ ಮಹಾಬಲೇಶ್ವರಪ್ಪ. ಇದಕ್ಕೆ ಸಾಕ್ಷಿ ನಮ್ಮ ಮಿತ್ತಬೈಲ್ ರಾಜೇಶ್ವರಣ ಅವರು. ಈ 3 ದಶಕದಲ್ಲಿ ಏನೆಲ್ಲ ಈ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಏನು ಬೇರೆ ಬೇರೆ ಚಟುವಟಿಕೆಗಳು ನಡ್ಕೊಂಡು ಬಂದಿದೆ ಅದಕ್ಕೆ ಸಾಕ್ಷಿ ರಾಜೇಶ್ವರಣ. ಅದಕ್ಕೆ ಚಾಲನೆ ನೀಡಿದವರು ನನ್ನ ಗುರು ಸಮಾನರಾದ ಮಹಾಬಲೇಶ್ವರಪ್ಪ ಅವರು. ಸೊ ಅವರಿಂದ ಇವತ್ತು ನನಗೆ ಈ ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಆಯ್ತಲ್ಲ, ಇದು ಯೋಗಾಯೋಗ ಅಂತ ನಾನು ಭಾವಿಸ್ತೇನೆ. ಸೊ ಹಾಗಾಗಿ ಇದು ಬಹಳಷ್ಟು ಸನ್ಮಾನವನ್ನು ಗುರುತಿಸಬೇಕು ಆಗಿರ್ಬೋದು, ಆದರೆ ಅದೆಲ್ಲವನ್ನೂ ಮೀರಿದಂಥ ಈ ಸಂದರ್ಭ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆಂತಂದರೆ ಇದು ಬಹಳ ಹೃದಯಕ್ಕೆ ಸಮೀಪವಾದಂತಹ ಸಂದರ್ಭ. ಸೊ ಈ ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದ ನನ್ನ ಹಿರಿಯರಿದ್ದೀರಿ, ವೇದಿಕೆಯಲ್ಲಿ ಗೌರವಾನ್ವಿತರಿದ್ದೀರಿ, ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ಕಾಗಿ ನಿಮಗೆ ಸಹಸ್ರ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದ.
ಹೂವಿನೊಟ್ಟಿಗೆ ನಾರು ದೇವರ ತಲೆಗೆ ಹೋಗೋದು ಅಂತ ಹೇಳುವಂಥ ಒಂದು ಸಾಮಾನ್ಯ ಮಾತಿದೆ. ಹಾಗಾಗಿದೆ ಅಂತ ಅನಿಸ್ತದೆ ನನಗೆ. ಡಾಕ್ಟರ್ ತುಕಾರಾಮ್ ಪೂಜಾರಿಯವರು ಬಂಟ್ವಾಳದ ಮಾತ್ರ ಅಲ್ಲ, ಬಹುಶಃ ತುಳುನಾಡಿನ ಆಸ್ತಿ. ಅವರಿಗೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿಯ ಜೊತೆಗೆ ಅವರ ಜೊತೆಗೆ ನಾನು ಬಂದಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಅವರು ನಾನು ಅದನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದೆ ಅಂತ ಇವತ್ತು ಹೇಳಿದ್ದಲ್ಲ, ತುಂಬ ಸಲ ಹೇಳಿದ್ದಾರೆ. ಆದರೆ ಇಲ್ಲಿ ಪ್ರಶಸ್ತಿ ಕೊಡುವುದಕ್ಕೆ ಯಾರನ್ನು ಆಯ್ಕೆ ಮಾಡೋದು ಅನ್ನುವಾಗ ಬಹುಶಃ ಈ ವಿಷಯ ಗೊತ್ತಿದ್ದು ಆಯ್ಕೆ ಮಾಡಿದ್ದಾರೆ ಅಂತ ನಾನು ಎಣಿಸೋದಿಲ್ಲ. ನನ್ನ ತುಂಬ ಸ್ನೇಹಿತರು ಯುವ ವಾಹಿನಿಯ ಸಮಿತಿಯಲ್ಲೆಲ್ಲ ಇದ್ದಾರೆ, ಬಂಟ್ವಾಳದ ಯುವಕರಿದ್ದಾರೆ. ಅವರು ಅಭಿಮಾನದಿಂದ ಹೇಳಿರ್ಬೋದು ಅವರು ನಮ್ಮ ಗುರುಗಳು ಅಂತ. ಹಾಗಾಗಿ ಈ ಪಂಕ್ತಿ ಪಾವನ ಆಗೋದು ಅಂತ ಹೇಳ್ತಾರೆ. ದೊಡ್ಡವರ ಜೊತೆ ಕೂತ್ರೆ, ಆ ಸಾಲಲ್ಲಿ ಕೂತ್ರೆ ನಾವು ಪಾವನರಾಗಿಬಿಡ್ತೇವೆ. ಅಂದರೆ ಅವರಿಂದ ನಮಗೆ ಸ್ವಲ್ಪ ಅಷ್ಟೋ ಇಷ್ಟೋ ದಕ್ಕುತ್ತದೆ. ಆ ಬಗೆಯ ಒಂದು ಸಾರ್ಥಕತೆಯ ಭಾವನೆ ನನಗೆ ಬಂದಿದೆ. ಹಾಗೆ ಬರುವಂತೆ ಮಾಡಿದಂಥದ್ದು ಎಲ್ಲರಿಗೆ, ಯುವವಾಹಿನಿಯ ಎಲ್ಲ ಮುಂದಾಳುಗಳಿಗೆ ನನ್ನ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸುಮಾರು ವರ್ಷಗಳಿಂದ ಯುವವಾಹಿನಿ ಜೊತೆಗೆ ನನಗೊಂದು ನಂಟಿದೆ. ಯಾಕೆಂದರೆ ನಾನು ಒಬ್ಬ JC ತರಬೇತುದಾರನಾಗಿ ಇದ್ದೇನೆ ಅಂತ ಹೇಳ್ಬೋದು. ಆ ಕಾರಣದಿಂದ ನನ್ನ ಅನೇಕ ಯುವವಾಹಿನಿಯಲ್ಲಿದ್ದಂಥ ಸ್ನೇಹಿತರು ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ. ಆಚೆ ಬೆಳ್ತಂಗಡಿಯಿಂದ ಈ ಮಂಗಳೂರಿನ ಗೋಕರ್ಣನಾಥದವರೆಗೆ ಅನೇಕ ತರಬೇತಿ ಶಿಬಿರಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಎಲ್ಲ ಸಂಘಟನೆಗಳಿಗೆ, ಸಮುದಾಯದ ಸಂಘಟನೆಗಳಿಗೆ ಯುವವಾಹಿನಿ ಮಾದರಿ ಎಂಬುದನ್ನು ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೇನೆ. ಯಾಕೆಂದರೆ ಈ ಸಂಘಟನೆಗಳಿಗೆ ಕಲಿಯುವ ಮಕ್ಕಳಿಗೆ ಪ್ರೋತ್ಸಾಹಧನ ಅಂಥೇಳಿ ಒಂದು ಪುರಸ್ಕಾರವನ್ನು ಕೊಡೋದು, ಸ್ವಲ್ಪ ಧನ ಸಹಾಯ ಮಾಡೋದು ಒಂದು ವಾರ್ಷಿಕ ಕಾರ್ಯಕ್ರಮ. ಅದನ್ನು ಒಂದು ಕವರಲ್ಲಿ ಇಟ್ಟು ಫೋಟೋ ತೆಗೆಸಿಬಿಟ್ರೆ ದಾಖಲೆ ಆಯಿತು. ಆದರೆ ಯುವವಾಹಿನಿ ಹಾಗೆ ಮಾಡದೆ ಅಲ್ಲಿದ್ದಂಥ ಆ ಪ್ರಶಸ್ತಿ ಅಥವಾ ಪುರಸ್ಕಾರವನ್ನು ಪಡೆಯುವಂಥ ಮಕ್ಕಳಿಗೆ ಸ್ವಲ್ಪ ಒಳ್ಳೆಯ ವಿಚಾರಗಳನ್ನು ಅವರಿಗೆ ತಿಳಿಸುವಂಥ ಬಿತ್ತುವಂಥ ಪ್ರಯತ್ನವನ್ನು ಅವರ ಮನಸ್ಸಲ್ಲಿ ಬಿತ್ತುವಂಥ ಪ್ರಯತ್ನ ಮಾಡ್ತಿದೆಯಲ್ಲ, ಇದು ಬಹಳ ದೊಡ್ಡ ಕೆಲಸ ಇದು. ಯಾಕೆಂದರೆ ಅದು ಕೂಡ ಒತ್ತಾಯದಿಂದ ಕರ್ಕೊಂಡು ಬಂದಂಥ ಕಾರಣದಲ್ಲಿ ನಾನು ಅನೇಕ ಸಲ ನೋಡಿದ್ದೇನೆ. ಒಂದು ಅಚ್ಚುಕಟ್ಟು, ಒಂದು ಶಿಸ್ತು, ಒಂದು ಉತ್ಸಾಹದಿಂದ ಆ ಎಳೆಯರು ಭಾಗವಹಿಸಿದ್ದನ್ನು ನಾನು ಕಂಡಿದ್ದೇನೆ. ತುಂಬ ಸಂತೋಷ ಆಗಿದೆ ನನಗೆ. ನಾನು ತರಬೇತಿದಾರ, ನನಗೆ ಲಾಭ ಆಗಿದೆ ಅನ್ನೋ ಕಾರಣಕ್ಕೆ ಹೇಳ್ತಿರೋದಲ್ಲ, ಆದರೆ ಇಂಥದ್ದನ್ನು ಬೇರೆಯವರು ಕೂಡ ಅನುಸರಿಸಬೇಕು. ಇದನ್ನು ನಿಮ್ಮ ಮುಂದೆ ಮಾತ್ರ ಹೊಗಳುವುದಕ್ಕೆ ನಾನು ಹೇಳ್ತಿಲ್ಲ, ಬೇರೆ ಸಮಯದಲ್ಲಿ ಕೂಡ ಹೇಳಿದ್ದೇನೆ. ಇಂಥ ಒಂದು ಆಲೋಚನೆಯನ್ನು ಹುಟ್ಟು ಹಾಕಿದಂಥ ಯುವವಾಹಿನಿಯ ಪ್ರಾರಂಭದ ದಿನಗಳ ಹಿರಿಯರಿದ್ದಾರಲ್ಲ, ಈಗ ಇಲ್ಲವಾಗಿರುವಂಥವರಿದ್ದಾರೆ. ಅಲ್ಲಿ ಶ್ರೀ ತಮ್ಮಯ್ಯ ನನ್ನ ಸ್ನೇಹಿತರು, ಬಂಟ್ವಾಳದವರೇ, ಶ್ರೀ ಮೋಹನ್ ಕೋಟ್ಯಾನ್ ಅವರಿದ್ದರು. ಅವರ ಬರಹಗಳ ಮೂಲಕ ನಾನು ಅವರ ಪರಿಚಿತ ಅವರಿಗೆ, ಅಥವಾ ಅವರು ನನಗೆ ಪರಿಚಿತ. ಹಾಗೆ ಶಂಕರ ಸುವರ್ಣ ಅವರಿದ್ದಾರೆ, ದೀರ್ಘಕಾಲದ ಸ್ನೇಹಿತರು. ಅವರನ್ನು ನಾವು ಪೈಲಟ್ ಅಂತ ಕರೀತಾ ಇದ್ದೇವೆ. ಅಂದರೆ ತರಬೇತಿಗಳಿಗೆ ಕರ್ಕೊಂಡು ಹೋಗೋದವರು ಪೈಲಟ್. ನಾವೆಲ್ಲೆಲ್ಲಿ ಹೋಗಿದ್ದೇವೆ, ಅಮಾಸೆ ಬೈಲಿನ ತುದಿವರೆಗೆ ಹೋಗಿದ್ದೇವೆ, ಕುಂದಾಪುರದ ತುದಿಗೆ. ಅವರು ಕರ್ಕೊಂಡು ಹೋದಲ್ಲಿ ಹೋಗೋದು. ಒಂದು ಬಹುಮುಖ ಪ್ರತಿಭೆಯ ಒಂದು ಪ್ರತಿಭಾ ಸಂಪನ್ನರವರು, ಒಂದು ಆಸ್ತಿ ಯುವವಾಹಿನಿ ಅಂತದಕ್ಕೆ. ಹಾಗೆ ಇವರೆಲ್ಲರಿಗೆ ನಾನು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಯಾಕೆಂದರೆ ಅವರು, ಮೋಹನ್ ಕೋಟ್ಯಾನ್ ಅವರು, ತಮ್ಮಯ್ಯ ಅವರು, ಶಂಕರ್ ಅವರು ಬಹುಶಃ ಈ ಬಗೆಯ ಒಂದು ಬೀಜ ಬಿತ್ತಿದ್ರಿಂದ ಇವತ್ತು ಯುವವಾಹಿನಿ ಅತ್ಯಂತ ವ್ಯವಸ್ಥಿತವಾಗಿ ನಡೀತಾ ಇದೆ. ಡಾಕ್ಟರ್ ನನಗೆ ಹೇಳಿದರು, ನಾವು JC ಮಾದರಿಯಲ್ಲಿ ಕಾರ್ಯಕ್ರಮಗಳನ್ನು ಸಂಘಟಿಸ್ತೇವೆ ಅಂತ. ನನಗನ್ನಿಸ್ತಾ ಇದೆ ಅವರು ಹೇಳೋದನ್ನು ಕೇಳಿದರೆ, ಈ ಯುವವಾಹಿನಿ ಒಂದು ರೀತಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಹಾಗೆ ಇದೆ. ಸಮಾಜಕ್ಕೆ ಒಂದು ಸಂಪನ್ನ ನಾಗರಿಕರನ್ನು ಒದಗಿಸಿಕೊಡುವಂಥ, ಯುವ ಮುಂದಾಳುಗಳನ್ನು ಒದಗಿಸಿಕೊಡುವಂಥ ಒಂದು ತರಬೇತಿಯ ಸಂಸ್ಥೆಯಂತೆ ಕೆಲಸ ಮಾಡ್ತಾ ಇದೆ. ಸರ್ಕಾರದ ಅನುದಾನ ಇಲ್ಲದೆ, ಯಾವ ಒತ್ತಡ ಇಲ್ಲದೆ, ಸ್ವಯಂ ಪ್ರೇರಣೆಯಿಂದ ಇಂಥ ಒಂದು ಕೆಲಸವನ್ನು ಮಾಡ್ತಿದ್ದೀರಿ. ಡಾಕ್ಟ್ರೇ, ನಿಮಗೆ ಮತ್ತು ನಿಮ್ಮ ಪೂರ್ವಾಧ್ಯಕ್ಷರುಗಳಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಬೇಕು. ಎರಡನೇದಾಗಿ ಪ್ರಶಸ್ತಿ ಪ್ರದಾನ ನಾನು ಸಾಕ್ಷಿಯಾಗಿದ್ದೇನೆ. ತುಕಾರಾಮರಿಗೆ ಈಗಾಗಲೇ ಖಾದರ್ ಅವರು ಹೇಳಿದರು,
ತುಂಬ ಪ್ರಶಸ್ತಿಗಳು, 100 ಪ್ರಶಸ್ತಿಗಳು ಅವರಿಗೆ ಬಂದಿವೆ. ಆದರೆ ಈ ಪ್ರಶಸ್ತಿ ವಿಶೇಷವಾದದ್ದು. ನನ್ನವರು, ನನ್ನ ಸುತ್ತಲಿನವರು ಗುರುತಿಸಿ ಕೊಟ್ಟಾಗ ಆಗುವ ಸಂತೋಷ ದೂರದಲ್ಲಿ ಯಾರೋ ಕೊಟ್ಟಾಗ ಆಗೋದಕ್ಕಿಂತ ಹೆಚ್ಚಿನದು. ಹಿಂದೆ ಒಂದು ಘಟನೆ ನನಗೆ ನೆನಪಿಗೆ ಬರ್ತಾ ಇದೆ. BM ಶ್ರೀಕಂಠಯ್ಯ ಅಂತ ಇದ್ರು ಮೈಸೂರಿನಲ್ಲಿ, ಬಹಳ ದೊಡ್ಡ ವ್ಯಕ್ತಿ ಅವರು. ಅವರ ಗರಡಿಯಲ್ಲಿ ಪಳಗಿದವರು ನಮ್ಮ ರಾಷ್ಟ್ರಕವಿ ಕುವೆಂಪು ಮೊದಲಾದ ಮೈಸೂರು, ಬೆಂಗಳೂರಿನ ಒಂದು ತಲೆಮಾರಿನ ಕವಿಗಳೇ ಇದ್ದರು. ಅವರು ರಾಜಸೇವಾಸಕ್ತ ಅಂತ ಬಿರುದು ಪಡೆದವರು, ಇಂಗ್ಲಿಷಿನ ಬಹಳ ದೊಡ್ಡ ಪ್ರಾಧ್ಯಾಪಕರು. ಅವರು ಬಹಳ ಗೌರವದ ಮಹನೀಯರವರು. BM ಶ್ರೀ ಬಿಜಾಪುರಕ್ಕೆ ಹೋಗಿದ್ರಂತೆ. ಬಿಜಾಪುರಕ್ಕೆ ಹೋದಾಗ ಅವರಿಗೆ ಬಿಜಾಪುರದಲ್ಲಿ ಕೇಳಿದ್ರಂತೆ, ನೀವು ಬಿಜಾಪುರದಲ್ಲಿ ಗೋಲಗುಂಬಟ ನೋಡೋದಿಲ್ವ ನೀವು ಅಂತ, ಗೋಲಗುಂಬಜಿದೆ ಅದನ್ನು ನೋಡೋದಿಲ್ವಾ ಅಂತ. ಆದರೆ BM ಶ್ರೀ ಹೇಳಿದ್ರಂತೆ, ಇಲ್ಲಿ ಮತ್ತೊಂದು ಗುಮ್ಮಟ ಇದೆ, ಅದನ್ನು ಮೊದಲು ನಾನು ನೋಡಬೇಕು ಅಂತ. ಅಲ್ಲಿ ಗೋಲಗುಮ್ಮಟಕ್ಕಿಂತ ಇನ್ನೊಂದು ದೊಡ್ಡದ ಗುಮ್ಮಟ ಇದೆ, ಅದನ್ನು ಮೊದಲು ನೋಡಬೇಕು ನಾನು ಅಂದ್ರಂತೆ. ಅದು ಯಾರು ಅಂದರೆ ಶ್ರೀ ಫಗು ಹಳಕಟ್ಟಿ ಅಂತ. ಅವರು ವಚನ ಸಾಹಿತ್ಯ ಪಿತಾಮಹ ಅಂತ ಹೆಸರಾಗಿದ್ದಾರೆ. ಎಲ್ಲೆಲ್ಲೋ ಹರಡಿ ಹಂಚಿ ಹೋಗಿದ್ದ ಅಥವಾ ಭೂಗತವಾಗಿದ್ದ ಯಾರ್ಯಾರ ಮನೆಯ ಕೋಣೆಯಲ್ಲೂ ಅಡಗಿದಂಥ ವಚನಗಳನ್ನು ಸಂಗ್ರಹ ಮಾಡಿದಂಥ ಒಬ್ಬ ಮಹಾನುಭಾವ ಅವರು, ಫಗು ಹಳಕಟ್ಟಿ ಅವರು. ಬಿಜಾಪುರದಲ್ಲಿ ಗೋಲುಗುಮ್ಮಟ ನೋಡೋದಕ್ಕಿಂತ ಮೊದಲು ನಾನು ಫಗು ಹಳಕಟ್ಟಿ ಅವರನ್ನು ನೋಡಬೇಕು ಅಂತ. ಇವತ್ತು ನೀವು ಬಹುಶಃ ಮಂಗಳೂರಿಗೆ, ದಕ್ಷಿಣ ಕನ್ನಡಕ್ಕೆ ಬಂದರೆ, ಬಂಟ್ವಾಳಕ್ಕೆ ಬಂದರೆ ಅಲ್ಲಿ ಏನಿದೆ ನೋಡುವಂಥದ್ದು ಅಂತ ಕೇಳಿದರೆ ಬಹುಶಃ ಸಂಜಯಗಿರಿಯಲ್ಲಿ ಡಾಕ್ಟರ್ ತುಕಾರಾಮ ಇದ್ದಾರೆ. ಅವರ ರಾಣಿ ಅಬ್ಬಕ್ಕ ಅಧ್ಯಯನ ಕೇಂದ್ರ ಇದೆ, ತುಳು ಅಧ್ಯಯನ ಕೇಂದ್ರ ಇದೆ. ಅಲ್ಲಿ ಅವರ ತುಳು ಬದುಕು ವಸ್ತು ಸಂಗ್ರಹಾಲಯ ಇದೆ ಅಂತ ಹೇಳಬೇಕು ನಾವು. ಅಂತ ಒಂದು ಸಾಧನೆ, ಏಕ ವ್ಯಕ್ತಿ ಸಾಧನೆ, ಅದು ಮಹಾದೊಡ್ಡ ಸಾಧನೆ. ಜೊತೆಗೆ ಮೇಡಮ್ ಇದ್ದಾರೆ, ಡಾಕ್ಟರ್ ಆಶಾಲತಾ ಸುವರ್ಣ ಅವರು ಇಬ್ಬರು ಆ ತೇರನ್ನು ಎಳೆದಿದ್ದಾರೆ, ಇಲ್ಲಿವರೆಗೆ ಎಳೆದಿದ್ದಾರೆ. ಅವರಿಗೆ ಆ ಶಕ್ತಿ ಇನ್ನೂ ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡಬೇಕು ನಾವು. ಆದರೆ ಬರೀ ಪ್ರಾರ್ಥನೆ ಸಾಕಾಗೋದಿಲ್ಲ, ಜೊತೆಗೆ ನಾವು ಅವ್ರ ಜೊತೆಗೆ ನಿಲ್ಲಬೇಕು. ಯಾಕೆಂದರೆ ಇಡೀ ತುಳು ಸಮಾಜದ ಅಥವಾ ನಮ್ಮ ತುಳುನಾಡಿನ ಒಂದು ಬದುಕನ್ನು ಕಟ್ಟುವಂಥ ಕೆಲಸ, ಅಂದರೆ ಆ ವಸ್ತುಗಳ ಮೂಲಕ ಇತಿಹಾಸವನ್ನು ಕಟ್ಟುವಂಥ ಕೆಲಸದಲ್ಲಿ ಅವರು ತೊಡಗಿದ್ದಾರೆ. ನಮಗೆ ಸಾಮಾನ್ಯವಾಗಿ ಇತಿಹಾಸ ಅಂದರೆ ಯುದ್ಧಗಳ ಕತೆ, ರಾಜ ಮಹಾರಾಜರ ಜಗಳದ ಕತೆ ಅಂತ ಆಗಿ ಹೋಗಿದೆ. ಆದರೆ ಜನಸಾಮಾನ್ಯರ ಬದುಕು ಇತಿಹಾಸದಲ್ಲಿ ಬಹಳ ಮುಖ್ಯ. ಅವರ ಬದುಕು ಹೇಗಿತ್ತು ಅನ್ನೋದನ್ನು ನಾವು ನೋಡಬೇಕಾದ್ರೆ ನಮ್ಮ ತುಳುನಾಡಿನಲ್ಲಿ ಅವರ ಬದುಕು ಹೇಗಿತ್ತು ಅಂತ ನೋಡೋದಾದರೆ ಡಾಕ್ಟರ್ ತುಕಾರಾಮ್ ಅವರ ವಸ್ತು ಸಂಗ್ರಹಾಲಯಕ್ಕೆ ನಾವು ಹೋಗಬೇಕು. ನನಗೊಂದು ಆಸೆ ಇದೆ, ರಾತ್ರಿ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳಿಬೇಕು ಅಂತ. ಅದು ಮಾತಾಡ್ಬೋದು ಅಂತ ಕಾಡ್ತಾ ನನಗೆ. ರಾತ್ರಿ ಪುರ್ಸೊತ್ನಲ್ಲಿ ಅಲ್ಲಿರುವಂಥ ತುಳು ಬದುಕಿನ ಒಂದೊಂದು ವಸ್ತುಗಳಿದೆಯಲ್ಲ, ಅದು ವಸ್ತು ಅಲ್ಲ, ಒಂದೊಂದು ವಸ್ತುವಿನ ಹಿಂದೆ ಒಂದು ಇತಿಹಾಸ ಇದೆ ಅಲ್ಲಿ. ಹಾಗಾಗಿ ಅದನ್ನು ನೋಡಬೇಕಾದ್ರೆ ನಾವು ಅಲ್ಲಿ ಕಾಲ ಕಳಿಬೇಕು. ತಮ್ಮದೇ ರಕ್ತದ ಬೆವರಿನ ತೈಲವನ್ನು ಎರೆದು ಅವರು ಆ ವಸ್ತು ಸಂಗ್ರಹಾಲಯದ ದೀಪವನ್ನು ಬೆಳಗ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು, ಜನಪದ ಸಂಸ್ಕೃತಿಯನ್ನು ಉಳಿಸುವ, ಬೆಳೆಸುವ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ನಾವೆಲ್ಲ ಆ ದೀಪಕ್ಕೆ ಸ್ವಲ್ಪ ಎಣ್ಣೆ ಹೊಯ್ದರೆ ಆ ದೀಪ ಇನ್ನಷ್ಟು ಉಜ್ವಲವಾಗಿ, ಇನ್ನಷ್ಟು ದೀರ್ಘಕಾಲ ಬೆಳೆಯೋದ್ರಲ್ಲಿ ಸಂಶಯ ಇಲ್ಲ. ನನ್ನನ್ನು ಸೇರಿಸಿ ನಾವೆಲ್ಲ ಅವರಿಗೆ ಋಣಿಗಳು. ನಾನು ಮೊದಲುಗೊಂಡು, ನಾನು ಅಲ್ಲಿಯವನೇ, ಹತ್ತಿರದವ ಅವರಿಗೆ. ಒಂದು ರೈಲ್ವೆ ಟ್ರ್ಯಾಕ್ ನಮಗೆ ಆಚೆ ಈಚೆ ವ್ಯತ್ಯಾಸ ಮಾಡಿರುವಂಥದ್ದು. ಹಾಗಾಗಿ ನನ್ನಿಂದ ಮೊದಲುಗೊಂಡು ನಾವೆಲ್ಲರೂ ಡಾಕ್ಟರ್ ತುಕಾರಾಮ ಅವರಿಗೆ ಋಣಿಗಳು. ಯಾಕಂದರೆ ಅವರು ಕಸ್ಟೋಡಿಯನ್ನಾಗಿ, ರಕ್ಷಕನಾಗಿ ಆ ವಸ್ತುಗಳನ್ನು ಕಾಪಾಡ್ತಾ ಇದ್ದಾರೆ. ಇದು ಕೇವಲ ಅವರ ಆಸ್ತಿ ಅಲ್ಲ. ನಾನು ಇದನ್ನು ಮೊದಲು ಹೇಳಿದ್ದೇನೆ. ಡಾಕ್ಟರ್ ತುಕಾರಾಮ್ ಮನಸ್ಸು ಮಾಡಿದರೆ ಒಂದು ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಕಟ್ಬೋದಾಗಿತ್ತು. ಮಂಗಳೂರಿನಲ್ಲೋ ಬಿಸಿ ರೋಡಲ್ಲೋ ಕಟ್ಟಿ ಬಾಡಿಗೆಗೋ ಅಂಗಡಿಗಳನ್ನು ವಾಣಿಜ್ಯ ಮಳಿಗೆಗೆ ಕೊಟ್ಟಿದ್ರೆ ಕೋಟಿ ವೀರರಾಗ್ಬೋದಾಗಿತ್ತು. ಇವತ್ತು ಆ ಒಂದು ಶ್ರಮವನ್ನು, ಆ ಒಂದು ಸಂಪತ್ತನ್ನು, ಅವರ ಸಂಪಾದನೆಯ ಬೆವರಿನ ದುಡ್ಡನ್ನು ಡಾಕ್ಟರ್ ಆಶಾಲತಾ ಮೇಡಮ್ ಅವರು, ಡಾಕ್ಟರ್ ತುಕಾರಾಮ್ ಅವರು ಈ ನಮ್ಮೆಲ್ಲರ ಬೇರು ಅಲ್ಲಿದೆ. ಅದರ ರಕ್ಷಣೆಗಾಗಿ
ವ್ಯಯ ಮಾಡಿದ್ದಾರೆ. ಹಾಗಾಗಿ ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ ಅಂತ ಒಬ್ಬರು ಕವಿ ಹಾಡಿದರು. ಅದು ಬೇರೆ ಒಂದು ಸಂದರ್ಭದಲ್ಲಿ ಹಾಡಿದಂಥ ಕವಿತೆ ಯಡಿಯೂರಪ್ಪ ಕೃಷ್ಣ ಭಟ್ರು. ಈಗ ನಾನು ಅದನ್ನು ಈ ದೀಪ ತುಳುನಾಡಿನ ಸಂಸ್ಕೃತಿಯ ದೀಪವನ್ನು, ಜನಪದ ಸಂಸ್ಕೃತಿಯ ದೀಪವನ್ನು ಎಣ್ಣೆ ನಮ್ಮದೂ ಪಾಲಿಗೆ ಸ್ವಲ್ಪ ಸ್ವಲ್ಪ ಎರೆಯುವುದರ ಮೂಲಕ ಬೆಳಗುವುದಕ್ಕೆ ನಾವೆಲ್ಲ ನಮ್ಮ ಕರ್ತವ್ಯ ಅಂತ ಭಾವಿಸಬೇಕು ಅಂತ ನನಗೆ ಅನಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಡಾಕ್ಟರ್ ತುಕಾರಾಮ್ ಅವರಿಗೆ ನನ್ನ ವೈಯಕ್ತಿಕವಾದ ವಿಶೇಷವಾದಂಥ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಮತ್ತು ಇಂಥ ಒಬ್ಬ ಸುಯೋಗ್ಯರನ್ನು ಪ್ರಶಸ್ತಿಗೆ ಗೌರವ ಬರೋದು ಆ ಪ್ರಶಸ್ತಿ ಯೋಗ್ಯರಿಗೆ ತಂದಾಗ. ಇವತ್ತು ಪ್ರಶಸ್ತಿಗಳಂದರೆ ಸ್ವಲ್ಪ ಮಟ್ಟಿಗೆ ಇರುಸು ಮುರುಸು ಉಂಟಾಗುವಂಥ ಸಂದರ್ಭಗಳಿವೆ. ಸರ್ಕಾರದ ಪ್ರಶಸ್ತಿಗಳು ಹೇಗೆ ತೀರ್ಮಾನವಾಗ್ತವೆ ಅನ್ನೋದು ಪತ್ರಿಕೆಗಳಲ್ಲಿ ಆಗಾಗ ಬರ್ತಿದೆ. ಈ ಯುವ ವಾಹಿನಿ ಅಂತ ಒಂದು ಖಾಸಗಿಯಾದಂಥ ಯುವ ಸಂಘಟನೆ ಇಂಥ ಒಬ್ಬ ಯೋಗ್ಯರನ್ನು, ಸುಯೋಗ್ಯರನ್ನು ಗುರುತಿಸಿದೆಯಲ್ಲ, ಅದಕ್ಕೆ ನಿಮಗೆ ವಿಶೇಷವಾದಂಥ ಅಭಿನಂದನೆಗಳು. ನಾನು ಇನ್ನೊಂದು ವಿಷಯವನ್ನು ಮಾತನಾಡಿ ನನ್ನ ಸಮಯದ ಮಿತಿಯೊಳಗೆ ಇದ್ದೇನೆ ಅಂತ ಅಂದುಕೊಂಡಿದ್ದೇನೆ. ಜೆ ಸಿ ಮಾದರಿಯಲ್ಲಿ ನಡೆಸ್ತೇವೆ ಅಂತ ಅವ್ರು ಹೇಳಿದ್ದಾರೆ. ನಾನು ಒಬ್ಬ ಜೆ.ಸಿ. ಆಗಿ ಅದಕ್ಕೆ ಅಡ್ಡಿ ಆಗಬಾರ್ದು ಅನ್ನುವಂಥ ಎಚ್ಚರದಿಂದ ನಾನು ಮಾತಾಡಬೇಕು. ವಿಶ್ವಕುಮಾರ್ ಪ್ರಶಸ್ತಿ ಸಂಭ್ರಮ ಇದು ಅಂತ ಕರಿಬೋದು ಅಂತ ಕಾಣ್ತದೆ ನನಗೆ. ವಾದ್ಯ ಮೇಳದೊಂದಿಗೆ ಈ ಸನ್ಮಾನ ನಡೆದದ್ದು ನೋಡಿದಾಗ ಇಲ್ಲಿ ವಿಶ್ವಕುಮಾರ್ ಅವರ ಬಗ್ಗೆ ಹೊರಹೊಮ್ಮಿದಂಥ ಭಾವನೆಗಳನ್ನು ನೋಡಿದಾಗ, ಗಮನಿಸಿದಾಗ ಸಂಭ್ರಮಿಸಬೇಕಾದ ವಿಷಯ. ವಿಶ್ವಕುಮಾರ್ ಅಂತವರು ಆಗಾಗ ಹುಟ್ಟೋದಿಲ್ಲ, ದಿನ ದಿನ ಹುಟ್ಟೋದಿಲ್ಲ. ಹಾಗಾಗಿ ಅವರ ಬದುಕು, ಅವರ ಬರಹ, ಅವರ ಚಟುವಟಿಕೆಗಳನ್ನು ನಾವು ಸಂಭ್ರಮಿಸಿದರೆ ಆವಾಗ ನಮ್ಮಲ್ಲಿ ಒಂದು ಚೈತನ್ಯ ಮೂಡುವುದಕ್ಕೆ ಸಾಧ್ಯ ಇದೆ. ನನ್ನ ಸ್ನೇಹಿತರಾದ ಮುದ್ದು ಮೂಡುಬೆಳ್ಳಿಯವರು ಅವರ ಪುಸ್ತಕ ನನ್ನ ಕೈಯಲ್ಲಿದೆ. ಅವರಲ್ಲಿ ಎಲ್ಲೋ ಒಂದು ಮಾತು ಬರ್ತದೆ, ಈ ಅವರು ಬರೆದದ್ದೆಲ್ಲ ವಿವಾದ ಆಯಿತು ಅಂತ. ವಿಶ್ವಕುಮಾರ್ ಅವರು ಬರೆದದ್ದೆಲ್ಲ ವಿವಾದ ಆಯಿತು ಅಂತ ಒಂದು ಮಾತೆಲ್ಲ ಬಂದಿದೆ. ಬೇರೆ ಯಾರೋ ಬರೆದಿರಬೇಕು ಅಂತ ಕಾಣ್ತದೆ ನನಗೆ. ಒಂದು ವಿಷಯ ಹೇಳಬೇಕು. ಈಗ ಮಾಸ್ಟರ್ಗಳಿದ್ದಾರಲ್ಲ, ಮಾಸ್ಟರ್ ಅಂದರೆ ಮಾಸ್ಟರ್, ನಾನೊಬ್ಬ ಮಾಸ್ಟರು. ಆದರೆ ಮಾಸ್ಟರ್ ಅನ್ನೋದಕ್ಕೆ ಇನ್ನೊಂದು ಅರ್ಥವೂ ಇದೆ, ಯಜಮಾನರು, ಒಡೆಯರು ಅಂತಲೂ. ಈ ಮಾಸ್ಟರ್ಗಳಿಗೆ ಮಕ್ಕಳು ಪ್ರಶ್ನೆ ಮಾಡೋದು ಇಷ್ಟ ಆಗೋದಿಲ್ಲ. ಪ್ರಶ್ನೆ ಮಾಡಿದಾಗ ಮೊದಲ ಪ್ರತಿಕ್ರಿಯೆ ಏನಂದರೆ ಅಸಮಾಧಾನ, ಸಿಟ್ಟು. ತಾಕತ್ತಿದ್ರೆ ಅವನನ್ನು ಬದಿಗೊತ್ತುವ ಒಂದು ಕೆಲಸ ನಡೀತದೆ. ಉದಾಹರಣೆಗೆ ನನ್ನೇ ಒಂದು ಉದಾಹರಣೆ ಹೇಳ್ತೇನೆ. ನನ್ನ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಒಂದಿನ ಒಂದು ಪ್ರಶ್ನೆ ಕೇಳಿದ. ಸರ್, ನೀವು ಆಗಾಗ ಬಹಳ ದೊಡ್ಡ ಸಾಧನೆ, ಒಳ್ಳೊಳ್ಳೆ ಸಾಧನೆ ಮಾಡಿದವರ ಹೆಸರು ಹೇಳ್ತೀರಿ, ಆದರೆ ಈ ಹಾಳು ಮಾಡಿದವರ ವಿಷಯ, ಕೆಟ್ಟದ್ದೇನೋ ಮಾಡಿ ಪತ್ರಿಕೆಯಲ್ಲಿ ಸುದ್ದಿ ಬಂದರೆ ಅದನ್ನು ಯಾಕೆ ಹೇಳೋದಿಲ್ಲ ಅಂತ ಕೇಳಿದ. ನನಗೆ ಸತ್ಯ ಅನಿಸ್ತು. ನಾನು ಮಾತಾಡಲಿಕ್ಕೆ ಆಗಲಿಲ್ಲ. ಹೌದು, ನಾವು ಅಧ್ಯಾಪಕರು ಹಾಗೆ ಮಾಡ್ತೇವೆ ನೋಡಿ. ಇವರು ಮಿಸ್ಟರ್ ವರ್ಲ್ಡ್ ಆಗಿದ್ದಾರೆ, ರೇಮಂಡ್ ಡಿಸೋಜ ಅವರು ನಮ್ಮ ವಿದ್ಯಾರ್ಥಿ. ಇನ್ನೊಬ್ಬರು MLA ಆಗಿದ್ದಾರೆ, ರಮಾನಾಥ್ ರೈಗಳು ಮಂತ್ರಿ ಆಗಿದ್ದಾರೆ, ಅವರು ನಮ್ಮ ವಿದ್ಯಾರ್ಥಿ. ಹೀಗೆ ಯಾರ್ಯಾರು ದೊಡ್ಡದನ್ನು, ಒಳ್ಳೆಯದನ್ನು ಸಾಧಿಸಿದ್ದಾರೋ ಅವರು ನಮ್ಮ ವಿದ್ಯಾರ್ಥಿ ಅಂತ ನಾವು ಗಂಟಾಘೋಷ ಅಧ್ಯಾಪಕರು ಟಾಮ್ ಮಾಡಿಕೊಳ್ತೇವೆ, ಸಾರ್ತೇವೆ. ಏನೋ ಕದ್ದು ಸಿಕ್ಕಿ ಬಿದ್ದವ ಅಥವಾ ಬರೆಯನ್ನು ಮಾಡಬಾರ್ದ ಸಮಾಜ ವಿರೋಧಿ ಚಟುವಟಿಕೆ ಮಾಡಿದವರ ಹೆಸರು ಬಂದರೆ ಅವ್ರು ನಮ್ಮ ವಿದ್ಯಾರ್ಥಿ ಅಂತ ನಾವು ಯಾವಾಗಲೂ ಹೇಳ್ಕೊಳ್ಳೋದಿಲ್ಲ. ಅಂಥ ಒಂದೇನೋ ಬಂದಿತ್ತು. ಪೊಲೀಸರೆಲ್ಲ ಶಾಲೆಗೆ ಬರ್ತಾರೆ. ಈಗ ಮೊನ್ನೆ ನೀವೆಲ್ಲ ನೋಡಿರ್ಬೋದು, ಪುನೀತ್ ರಾಜ್ಕುಮಾರ್ ಅವರು ನಿಧನರಾದಾಗ ಅವರ ಶಾಲೆ, ಅವರು ಕಲ್ತಿದ್ದಲ್ಲೆಲ್ಲ ಇದೆಲ್ಲ ತೋರಿಸಿದ್ರು. ಅದು ಮೊದಲಿದೆ ಯಾವ ರಮೇಶ್ ಅರವಿಂದ್ ಅವರ ಕಾರ್ಯಕ್ರಮದ್ದು, ಅವರ ಶಾಲೆ ರಿಜಿಸ್ಟರ್ ಎಲ್ಲ. ಹಾಗೆ ನಮ್ಮ ಶಾಲೆಗೂ ಬಂದು ಕೆಲವು ರಿಜಿಸ್ಟರ್ ಎಲ್ಲ ಕೇಳೋದಿದೆ ಪೊಲೀಸರು, ಅವರ ಬರ್ತ್ ಡೇಟು ಅದಲ್ಲೆಲ್ಲ ಕೇಳೋದುಂಟು. ಹಾಗೆ ಅಂಥವ್ರ ವಿಷಯ ನೀವು ಯಾಕೆ ಹೇಳೋದಿಲ್ಲ ಅಂತ ನನಗೆ ಉತ್ತರ ಇಲ್ಲ. ಅದರ ಏನು ಒಳ್ಳೇದಿದ್ರೆ ನಾವು ಅಂತ ಹೇಳ್ಕೊಳ್ಳೋದು. ಪ್ರಶ್ನೆ ಮಾಡುವಂಥ ಸ್ವಭಾವ ನನಗೆ ಸ್ವಲ್ಪ ಇರುಸು ಮುರುಸಾಯ್ತು. ಈ ಬಂಡಾಯ ಸಾಹಿತಿಗಳು ಅಂತ ಹೇಳುವಂಥ ನಾವು ಒಂದು ವರ್ಗ ಸೃಷ್ಟಿ ಮಾಡಿದ್ದೇವಲ್ಲ, ಅವರು ಅದೇ ಬಂಡಾಯ ಅಂದರೆ ಅದು ಪ್ರಶ್ನೆ ಮಾಡೋದು, ಪ್ರತಿಭಟನೆ ಮಾಡುವಂಥದ್ದು. ಒಬ್ಬ ಸಾಹಿತಿ
ತನ್ನ ಅನುಭವದ ಮೇಲೆ ಆಧಾರದ ಮೇಲೆ ಒಂದು ವಸ್ತುವನ್ನು ಇಟ್ಕೊಂಡು ಆ ಅನುಭವದ ಮರುಸೃಷ್ಟಿ ಮಾಡುವ ಮೂಲಕ ಸಹೃದಯನನ್ನು ತಲುಪ್ತಾನೆ. ಸಹೃದಯನಿಗೆ ಒಂದು ಕತೆ, ಎಲ್ಲೋ ಒಂದು ಅಂಶ ಅವನ ಅನುಭವ ಇರ್ತದೆ ಲೇಖಕನದು, ಅದಕ್ಕೆ ಕಲ್ಪನೆಯೆಲ್ಲ ಸೇರಿಸಿ ಒಂದು ಕತೆ ಆಗ್ತದೆ. ಆ ಅನುಭವ ಸಹೃದಯನಲ್ಲೂ ಉಂಟಾದಾಗ, ಓದುಗನಲ್ಲಿ ಉಂಟಾದಾಗ ಕೆಲವೊಮ್ಮೆ ಅವನಲ್ಲಿ ಪ್ರಶ್ನೆ ಮೂಡ್ಬೋದು, ಅದು ಯಾಕೆ ಹಾಗೆ, ಇದು ಯಾಕೆ ಹೀಗೆ ಅಂತ ಪ್ರಶ್ನೆ ಮೂಡಿದಾಗ ಅದು ಕೆಲವರಿಗೆ ಪ್ರತಿಭಟನೆ, ಅದು ಬಂಡಾಯ ಆಗಿ ಕಾಣ್ತದೆ. ಆದರೆ ಅದು ನಮ್ಮ ಜೀವನಕ್ಕೆ ಬಹಳ ಅಗತ್ಯವಾದಂಥ ಒಂದು ಸಂಗತಿ ಅನ್ನೋದನ್ನು ನಾವು ಮರೆತು ಬಿಡ್ತೇವೆ. ಎಲ್ಲರೂ ಉಂಡುಟ್ಟು ಸುಖವಾಗಿದ್ದರು ಅಂತ ಕತೆ ಬರೆದ್ರೆ ಅವರು ಬಹಳ ಸಭ್ಯ ಸಾಹಿತಿಗಳು. ಏನಾದರೂ ಪ್ರಶ್ನೆ ಮಾಡುವಂಥ ಬಂದರೆ ಅವರು ಬಂಡಾಯದವರು. ನಮ್ಮಲ್ಲಿ ಸಾಮಾನ್ಯವಾಗಿ ಮಾಮೂಲಾಗಿ ಆ ಬಗ್ಗೆ ಪ್ರವೃತ್ತಿ ಇದೆ. ಅವರು ಸ್ವಲ್ಪ ಕಾನೂನು ಕೋಟಿ, ಅವ ಸ್ವಲ್ಪ ಪೆದಂಬು, ಹೀಗೆ ಎಲ್ಲ ನಾವು ಅವರನ್ನು ಮಾರ್ಕ್ ಮಾಡೋದಿದೆ. ಸಾಹಿತ್ಯದಲ್ಲಿ ಕೂಡ ಈ ಥರ. ಈ ವಿಶುಕುಮಾರರ ಸಾಹಿತ್ಯದ ಭಾಗವನ್ನು ನಾನು ಕರಾವಳಿ ಓದಿದ್ದು ನಾನು ವಿದ್ಯಾರ್ಥಿಯಾಗಿದ್ದಾಗ. ನಾನು ಕನ್ನಡಪ್ರಭದ ಓದುಗನಾಗಿದ್ದೆ, ಖಾದ್ರಿ ಶಾಮಣ್ಣರವರ ಸಂಪಾದಕೀಯ ಓದುವುದಕ್ಕೆ ತಗೊಳ್ತಿದ್ದೆ. ಆವಾಗ ನಾನು ಕರಾವಳಿ ಓದಿದೆ 69ನೇ ಇಸ್ವಿಯಲ್ಲಿ ಕನ್ನಡಪ್ರಭದಲ್ಲಿ. ಆಮೇಲೆ ಕರ್ಮ ಓದಿದಾಗಲೂ ಕೂಡ ಈ ಬಗ್ಗೆ ಪ್ರಶ್ನೆಗಳು ಹುಟ್ಕೊಳ್ತೇವೆ. ಯಾಕೆ ಹೀಗಿದೆ ನಮ್ಮ ವ್ಯವಸ್ಥೆ, ಅದು ಸುಧಾರಣೆ ಕಾಣೋದು ಹೇಗೆ, ಯಾವಾಗ ಕಾಣ್ತದೆ, ಈ ಬಗ್ಗೆ ಪ್ರಶ್ನೆಗಳು ಹುಟ್ಟುತ್ತವೆ. ಈ ಬಗ್ಗೆ ಪ್ರಶ್ನೆಗಳು ಹುಟ್ಟುವಂತೆ ಮಾಡೋದಿದೆಯಲ್ಲ, ಅದು ಲೇಖಕನ ಒಂದು ಸಾಮರ್ಥ್ಯ. ಅದು ಜನಪರವಾದ ಒಬ್ಬ ಲೇಖಕ ಸಮಾಜಕ್ಕೆ ಹಿತವಾಗುವಂಥದ್ದನ್ನು ಅವರು ನಮ್ಮ ಇದ್ದುದನ್ನು ಇದ್ದಾಗೆ ಒಪ್ಪಿಕೊಂಡು ಬಿಟ್ಟರೆ ಒಳ್ಳೆಯದು ಒಂದೊಂದು ಅಲ್ಲ. ಒಬ್ಬರು ಕವಿ ಹೇಳಿದ್ದಾರೆ, ನನ್ನ ಗುರುಗಳಾದಂಥ ವಿ ಸೀತಾರಾಮಯ್ಯ ಅವರು ಒಂದು ಸಾಲು ಬರೆದಿದ್ರು, ಬಾಳನ್ನು ಶೋಧಿಸಿ ಶುಚಿಯನ್ನು ಬೆಳೆದರೆ ಇಹವೇ ಅರಳದೆ ಪರವಾಗಿ ಅಂತ. ಜೀವನವನ್ನು ನಾವು ಶೋಧಿಸಬೇಕು, ಹುಡುಕಬೇಕು. ಅಲ್ಲಿ ಏನಿದೆ, ಏನು ಒಳಿತಿದೆ, ಏನು ಹಾಳಿದೆ, ಅದು ಯಾಕಿದೆ, ಈ ಬಗೆಯ ಶೋಧ ಮಾಡಿದಾಗ ಯಾವುದು ಒಳಿತಲ್ಲದನ್ನು ತೆಗೆದು ಒಳಿತನ್ನು ಬೆಳೆಸಿದಾಗ ಸಮಾಜ ಒಳ್ಳೆಯದಾಗ್ತದೆ, ಭೂಮಿ ಸ್ವರ್ಗ ಆಗ್ತದೆ ಅನ್ನುವಂಥ ಒಂದು ಕನಸು ಕವಿಗಳದು, ಸಾಹಿತಿಗಳದು. ಈ ಬಗೆಯ ಕನಸುಗಾರ ವಿಶ್ವಕುಮಾರ್ ಆ ಬಗೆಯ ಸಾಹಿತ್ಯ ರಚನೆ ಮಾಡಿದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ನನಗೆ ಒಂದೆರಡು ಇದನ್ನು ನಾನು ನೋಟ್ ಮಾಡಿಕೊಂಡಿದ್ದೆ. ಇಲ್ಲಿ ಕರ್ಮದಲ್ಲಿ ಉಪಾಧ್ಯರ ಕನ್ನಡಕ ಒಡೆದು ಹೋಗ್ತದೆ, ಅವರಿಗೆ ಮತ್ತೊಂದು ಕನ್ನಡಕ ಸಿಕ್ಕುವುದಿಲ್ಲ. ಆದರೆ ಈ ಕನ್ನಡಕ ಅಂದರೆ ಇದು ಅವರ ನೋಡುವ ದೃಷ್ಟಿ. ಉಪಾಧ್ಯರು ಏನಾದರೂ ಬದಲಾಗಿದ್ದಾರೆ ಈಗ? ಉಪಾಧ್ಯರು ಅಂದರೆ ಅಲ್ಲಿ ಭಟ್ರು, ಪೂಜೆ ಭಟ್ರು, ಅವರ ಮನೋಭಾವ ಇವತ್ತು ಹಾಗೇ ಇರ್ಬೋದು. ಅಂದರೆ ಆ ಕನ್ನಡಕ ಸಿಕ್ಕಲೇ ಇಲ್ಲ ಅವರಿಗೆ, ಕನ್ನಡಕ ಇಲ್ಲದೆ ಅವರಿಗೆ ಸರಿ ಕಾಣೋದಿಲ್ಲ. ಯಾಕೆ ಹೀಗಿದೆ ಅಂತ ನಾವು ಪ್ರಶ್ನೆ ಮಾಡಬೇಕು. ಅದೇ ಥರ ಅವರ ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದನ್ನು ನಾನು ಇಲ್ಲಿ ಅವರ ಲೇಖಕರ ಸಮ್ಮೇಳನದಲ್ಲಿ ಇರಬೇಕು. ಈ ಲೇಖಕನಾದವನಿಗೆ, ಒಬ್ಬ ಸಾಹಿತ್ಯ ಆದವನಿಗೆ ಸಾಮಾಜಿಕ ಬದ್ಧತೆ, ಜವಾಬ್ದಾರಿ ಬೇಕೋ ಬೇಡವೋ ಅನ್ನೋ ಪ್ರಶ್ನೆ ಬಹಳ ಹಿಂದಿನಿಂದ ಇರುವಂಥದ್ದು. ವಿಶ್ವಕುಮಾರ್ ಅದನ್ನು ಬಲವಾಗಿ ನಂಬಿದ್ದಾರೆ. ಒಬ್ಬ ಲೇಖಕನಿಗೆ ಕೂಡ ಸಾಮಾಜಿಕ ಜವಾಬ್ದಾರಿ ಇದೆ, ಸಾಹಿತಿಗೆ ಸಾಮಾಜಿಕ ಹೊಣೆಗಾರಿಕೆ ಇದೆ. ಹಾಗಾಗಿ ಆತ ಸಮಾಜದ ಸುಧಾರಣೆಗೆ ಒಂದು ಪ್ರೇರಣೆ ಆಗಬೇಕು, ಪ್ರೇರಕ ಶಕ್ತಿ ಆಗಬೇಕು ಅನ್ನೋದನ್ನು ಬಲವಾಗಿ ನಂಬಿದವರು. ಆದ್ದರಿಂದ ಅವರ ಸಿನಿಮಾ ಆಗಿರಲಿ, ಅವರ ಸಾಹಿತ್ಯ ಆಗಿರಲಿ, ಅವರ ನಾಟಕಗಳಾಗಿರಲಿ ಅದನ್ನೇ ಹೇಳ್ತವೆ. ಬೇರೆ ಬೇರೆ ರೀತಿಯಲ್ಲಿ ಅಭಿವ್ಯಕ್ತಿ ಆಗಿದೆ ಆ ಒಂದು ಧೋರಣೆ. ಇಂಥ ಒಬ್ಬ ಜೀವಪರ ಅಥವಾ ಜನಪರ ವ್ಯಕ್ತಿ ಆಗಾಗ ಹುಟ್ಟೋದಿಲ್ಲ. ನಮ್ಮಲ್ಲಿ ಬಹುಶಃ ಅಂಥ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನಾನು ಹೇಳಿದ್ನಲ್ಲ ಆಗಲೇ, ಪ್ರಶ್ನೆ ಮಾಡೋದು ಮಾಸ್ತರ್ಗಳಿಗೆ ಬೇಡ. ಅವ್ರು ಹೇಳಿದ್ದನ್ನೇ ಊದಿದ್ರೆ, ತುತ್ತೂರಿ ಊದಿದ್ರೆ ಅವ್ರಿಗೆ ಖುಷಿ ಆಗ್ತದೆ. ಹಿಸ್ ಮಾಸ್ಟರ್ಸ್ ವಾಯ್ಸ್. ಆಡಳಿತದಲ್ಲಿರುವವರು ಹಾಗೆ, ಅಧಿಕಾರದಲ್ಲಿರುವವರು ಹಾಗೆ, ಅದಕ್ಕೆ ತಕ್ಕ ಹಾಗೆ ಇದ್ದರೆ ಅವರಿಗೆ ಬೇರೆ ಬೇರೆ ಬಗೆಯಲ್ಲಿ ಅನುಕೂಲಗಳು ಆಗ್ಬೋದು. ಆದರೆ ವಿಶ್ವಕುಮಾರ್ ಅದನ್ನೆಲ್ಲ
ನನಗೆ ಅಧಿಕಾರಕ್ಕಾಗಿ ನಾನು ರಾಜಕೀಯಕ್ಕೆ ಹೋಗಿಲ್ಲ ಅಂತ ಸ್ಪಷ್ಟವಾಗಿ ಘೋಷಣೆ ಮಾಡಿದ್ದಾರೆ. ಯಾರೋ ಕೆಲವರಿಗೆ ಉಪಕಾರ ಆಗ್ಬೋದು ನನ್ನಿಂದ ಅನ್ನೋ ಕಾರಣಕ್ಕೆ ಹೋದೆ ಅಂತಲೂ ಸ್ಪಷ್ಟವಾಗಿ ಹೇಳ್ತಾರೆ. ಆತ್ಮೀಯರೇ, ಅವರ ರಂಗಭೂಮಿ, ನಾನು ಅವರನ್ನು ಒಂದು ಸಲ ಕಂಡಿದ್ದೇನೆ ಮಂಗಳೂರಿನ ಕುದ್ರೋಳಿ ಕ್ಷೇತ್ರದಲ್ಲಿ. 1980ರಲ್ಲಿ ಇರಬೇಕು. ನಾಟಕ ಕಲಾವಿದರ ಸಮಾವೇಶ ಆಯಿತು. ಅದರ ಹಿಂದೆಯೋ ಮುಂದೆಯೋ ಒಂದು ನಾಟಕ ಸ್ಪರ್ಧೆ ಆಯಿತು ಅಲ್ಲಿ. ಆ ಸ್ಪರ್ಧೆಗೆ ನಮ್ಮೊಂದು BC ರೋಡಲ್ಲಿ ಆಗತಾನೆ ಅಭಿರುಚಿ ಅಂತ ಒಂದು ಸಾಂಸ್ಕೃತಿಕ ಸಂಸ್ಥೆ, ಒಂದು ತಂಡವನ್ನು ನಾವು ಕಟ್ಟಿದ್ದೆವು. ಅಭಿರುಚಿಯಿಂದ ನಾವು ನಾಟಕವನ್ನು ಅಲ್ಲಿಗೆ ತಂದೆವು ಸ್ಪರ್ಧೆಗೆ. ನಾನು ಇದ್ದೆ, ನನ್ನ ಸ್ನೇಹಿತರಿದ್ದರು. ಆ ನಾಟಕಕ್ಕೆ ಸ್ಪರ್ಧೆಯಲ್ಲಿ ಬಹುಮಾನ ಬಂತು, ನಟರಿಗೂ ಬಹುಮಾನ ಬಂತು. ಆ ಸಮಯದಲ್ಲಿ, ಆ ನಾಟಕ ಕಲಾವಿದರ ಸಮಾವೇಶ ಸಮಯದಲ್ಲಿ ಅವರನ್ನು ನಾನು ನೋಡಿದ್ದೆ. ಆಮೇಲೆ ಬಹುಶಃ ಅವರ ಕ್ಷೇತ್ರ ಬೆಂಗಳೂರಾಯಿತು. ನಾವು ಮಂಗಳೂರಿಗೆ ಬರುವಂಥ ಸಂದರ್ಭ ಬಂದಾಗ ಅವರನ್ನು ನೋಡೋದಕ್ಕಾಗಲಿಲ್ಲ. ಒಂದು ಮಾತು, ನನಗೆ ನಾಟಕದ ಸುಮಾರು ವರ್ಷ, ಒಂದು 20 ವರ್ಷ ಮಂಗಳೂರಿನ ನಾಟಕದ ಚಟುವಟಿಕೆಗಳಲ್ಲಿ ಅಭಿವ್ಯಕ್ತದ ಸದಸ್ಯನಾಗಿ ತೊಡಗಿಕೊಂಡಿದ್ದಂಥ ನನಗೆ ಆವತ್ತು ಅವರು ರಂಗಭೂಮಿ ಕಲಾವಿದರ ಒಂದು ಸಂಘಟನೆ ಮಾಡುವುದಕ್ಕೆ ಹೊರಟಂತೆ. ಅದು ಯಶಸ್ವಿ ಆಗಲಿಲ್ಲ ಅಂತಲೂ ಬರ್ತದೆ, ಅದು ಮತ್ತೆ ಇಲ್ಲ ಅಂತ. ಇವತ್ತು ಇತ್ತೀಚೆಗೆ ಕಳಿಸಲ್ಲ ಒಂದು ರಂಗಮಂದಿರ ಆಗಬೇಕನ್ನುವಂಥ ಒಂದು ನಡೀತು, ಒಂದು ಹೋರಾಟ. ಅದು ತಾರ್ಕಿಕ ಅಂತ್ಯವನ್ನು ಮುಟ್ಟಲಿಲ್ಲ, ಏನೋ ಆಶ್ವಾಸನೆಗೆ ನಿಂತಿತು. ಮತ್ತೆ ಅದು ಶುರುವಾಗೋದು ಸುಲಭ ಇಲ್ಲ. 40 ವರ್ಷಗಳ ಹಿಂದೆ 1980ರಲ್ಲಿ ರಂಗಮಂದಿರ ಆಗಬೇಕು ಅಂತ ಏನು ವಿಶ್ವಕುಮಾರ್ ಹೇಳಿದ್ರು, ಇವತ್ತು ಮಂಗಳೂರಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಂಗಮಂದಿರ ಇಲ್ಲ. ಶಂಕುಸ್ಥಾಪನೆಗಳಾಗಿವೆ, ಅಲ್ಲಲ್ಲಿ ರಂಗಮಂದಿರ ಮೇಲೆ ಬಂದಿಲ್ಲ. ಅಂದರೆ ಎಷ್ಟು ಜ್ವಲಂತವಾದಂತಹ ಒಂದು ಸಮಸ್ಯೆಯನ್ನು, ನಾನು ರಂಗಭೂಮಿಯ ಒಬ್ಬ ಕಲಾವಿದನಾಗಿ ಅದನ್ನು ಹೇಳೋದು, ರಿಹರ್ಸಲ್ ಮಾಡುವುದಕ್ಕೆ ಕಷ್ಟಪಟ್ಟಿದ್ದೇವೆ ನಾವು, ಬಾಡಿಗೆ ಕೊಟ್ಟಿದ್ದೇವೆ. ಮಂಗಳೂರಿನಲ್ಲಿ ರಿಹರ್ಸಲ್ ಮಾಡುವುದಕ್ಕೆ ಜಾಗಕ್ಕೆ ದುಡ್ಡು ಕೊಡೋದು, ನಾಟಕ ಮಾಡೋದಕ್ಕೆ ಬಿಡಿ, ರಿಹರ್ಸಲ್ ಮಾಡೋದಕ್ಕೆ ಜಾಗ ಕೂಡ ದುಡ್ಡು ಕೊಡಬೇಕಾಗಿ ಬಂದಿದೆ. ಅಂದರೆ ನಾಟಕ ಕಲಾವಿದರಿಗೆ ಬೇಕಾದ ಅನುಕೂಲಗಳಿಲ್ಲ. ಒಂದು ಪುರಭವನ ಇದೆ, ಅದು ಮದುವೆಗೂ ಸೈ, ಸಮ್ಮೇಳನಕ್ಕೂ ಸೈ, ನಾಟಕಕ್ಕೂ ಅದೇ ಅಂತ. ಜಾನ್ ಬಾಸ್ಕೋ ಹಾಲ್ ಇದೆ, ಅದೇನು ಅಷ್ಟು ಒಳ್ಳೆಯದು ನಾಟಕಕ್ಕೆ ಹೇಳಲಿಕ್ಕಾಗೋದಿಲ್ಲ, ಬೇರೆ ಬೇರೆ ಸಮಸ್ಯೆಗಳಿವೆ. ಅಲ್ಲೇ ಮಾಡಿದ್ದೇವೆ ನಾವು, ಅದು ಬೇರೆ ದೂರೋ ವಿಷಯ ಅಲ್ಲ. ಆದರೆ ಆವತ್ತು 40-41 ವರ್ಷಗಳ ಹಿಂದೆ ಯಾವುದಕ್ಕೆ ಅವರು ಹೋರಾಡಿದ್ರು ಅದು ಇನ್ನೂ ಜೀವಂತವಾಗಿದೆ ಅನ್ನೋದು ಅವರ ಸಾರ್ಥಕವಾದಂಥ ದುಡಿಮೆಯನ್ನು, ಸೇವೆಯನ್ನು ನಮಗೆ ಎತ್ತಿ ತೋರಿಸ್ತಾ ಇದೆ. ಅವರ ನೆನಪು ಈ ನೆಪದಲ್ಲಾದರೂ ಆಯ್ತಲ್ಲ ಅನ್ನೋದು ಬಹಳ ದೊಡ್ಡ ಸಂಗತಿ. ಮತ್ತೊಮ್ಮೆ ಎಲ್ಲ ಆತ್ಮೀಯರಿಗೆ, ನನ್ನ ಸ್ನೇಹಿತರಿಗೆ, ನನ್ನನ್ನು ಹೆಸರು ಸೂಚಿಸೋರು, ಕರೆದವರು, ಡಾಕ್ಟರ್ ಅವರಿಗೆ, ಅವರ ಬಳಗಕ್ಕೆ ನಮೋ ನಮಃ. ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಸಮಾರಂಭದ ಪ್ರಮುಖ ಹಂತವನ್ನು ತಲುಪಿಕೊಳ್ಳುತ್ತಾ ಮನುಷ್ಯ ಸಂಬಂಧಗಳನ್ನು, ಸಮಾಜದ ಸಮೃದ್ಧಿಯನ್ನು ಅತ್ಯಂತ ಅಗತ್ಯವಾಗಿ ಪರಿಪಾಲಿಸುತ್ತಿರುವಂತಹ ಪ್ರಾಂಚಲ ವಾಹಿನಿ ಯುವ ವಾಹಿನಿ. ಕೇಂದ್ರ ಸಮಿತಿಯನ್ನು ಮಾದರಿಯಾಗಿ ಮುನ್ನಡೆಸಿದಂತಹ ಆದರಣೀಯ ಅಧ್ಯಕ್ಷರುಗಳು ನಮ್ಮೊಂದಿಗಿದ್ದಾರೆ. ಈ ಸ್ಫೂರ್ತಿಯನ್ನು ಇಟ್ಟುಕೊಂಡು ಯುವ ವಾಹಿನಿಯ ಅತಿ ಮುಖ್ಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಅದನ್ನು ದಕ್ಷವಾಗಿ ಮತ್ತು ಮಾದರಿಯಾಗಿ ಮುನ್ನಡೆಸಿದವರು ಡಾಕ್ಟರ್ ರಾಜಾರಾಮ ಸರ್. ಕತ್ತಲಲ್ಲಿ ಬೆಳೆಯುವುದೊಂದೇ ಕೆಲಸ ಎನ್ನುವುದರ ರೂಢಿ, ತಾನು ಬಯಸುವ ಬದಲಾವಣೆಗೆ ತಾನೇ ಬುನಾದಿಯಾಗುವವರು, ಅಚ್ಚುಮೆಚ್ಚಿನಿಂದ ಸ್ವೀಕೃತ ಸಹೃದಯಿ ಸಜ್ಜನ ಡಾಕ್ಟರ್ ರಾಜಾರಾಮ್ ಕೆವಿಯವರ ಅಧ್ಯಕ್ಷೀಯ ಮಾತುಗಳಿಗೆ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಯುವವಾಹಿನಿಯ ಬಂಧುಗಳೇ, ಒಂದು ಪ್ರಬಲ ಇಚ್ಛಾಶಕ್ತಿಯುಳ್ಳ ಸಾಹಿತಿ ತನ್ನ ಪ್ರಬಲ ಒಂದು ಮುಣತಾದ ಬರವಣಿಗೆಯಿಂದ ಅಥವಾ ಒಂದು ಸಾಹಿತ್ಯಿಕ ಒಂದು ಇಚ್ಛಾಶಕ್ತಿಯಿಂದ ಸಮಾಜದಲ್ಲಿ ಯಾವ ರೀತಿಯ ಪ್ರಭಾವ ಬೀರಬಹುದು, ಯುವಜನರಲ್ಲಿ ಯಾವ ರೀತಿಯ ಪ್ರಭಾವ ಬೀರಬಹುದು ಅನ್ನುವುದನ್ನು ವಿಶ್ವಕುಮಾರ್ ಅವರು ತೋರಿಸಿಕೊಟ್ಟಿದ್ದಾರೆ. ಆ ಬಗ್ಗೆ ಎಲ್ಲ ಹಿರಿಯರು ಹೆಚ್ಚಿನವರನ್ನು ತಿಳಿಯಪಡಿಸಿದ್ದಾರೆ. ನಾನೇನು ಅದನ್ನು ಪುನರಪಿ ಉಚ್ಚರಿಸುವುದಿಲ್ಲ. ಅವರಿಗೆ ಮಾದರಿಯಾಗಿ, ಅವರನ್ನು ನಾವು ಮಾದರಿಯಾಗಿ ತಗೊಂಡು ನಮ್ಮ ಯುವಜನತೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ, ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಸಮಾಜ ಸೇವೆ ಮಾಡ್ತೇವೆ. ಅದರೊಂದಿಗೆ ಬೌದ್ಧಿಕ ಬೆಳವಣಿಗೆ, ಬರವಣಿಗೆ ಹವ್ಯಾಸ, ಓದುವ ಹವ್ಯಾಸ ಬೆಳೆಸಿಕೊಂಡು ಸಾಹಿತ್ಯಾಭಿರುಚಿಯನ್ನು ಹೊಂದಿಕೊಂಡ್ರೆ ನಾವು ಉತ್ತಮ ಪ್ರಜೆಯಾಗಿ ಬಾಳಬಹುದು ಅನ್ನುವ ದೃಷ್ಟಿಯಲ್ಲಿ, ಈ ಸಮಾಜದ ಆರೋಗ್ಯಪೂರ್ಣ ಪ್ರಜೆಗಳಾಗಿ ಬಾಳಬಹುದು ಅನ್ನುವ ದೃಷ್ಟಿಯ ಏಕೈಕ ದೃಷ್ಟಿಯಿಂದ ಯುವವಾಹಿನಿ ಕೇಂದ್ರ ಸಮಿತಿ ಈ ಒಂದು
ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದಕ್ಕೆ ಯುವ ವಾಹಿನಿ ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಸಮಿತಿ ಒಂದು ಕೈ ಜೋಡಿಸಿ ಉತ್ತಮ ಕೆಲಸವಾಗಿದೆ. ಅದಕ್ಕೆ ಬಹಳ ನಮಗೆ ಬೆನ್ನೆಲುಬಾಗಿ ನಿಂತವರು, ಬಹಳ ಸಹಕಾರಿಯಾಗಿ ನಿಂತವರು ಕೊಲ್ಯ ಘಟಕದ ಸದಸ್ಯರು, ಸದಸ್ಯರು. ಈ ಸಂದರ್ಭದಲ್ಲಿ ಕೊಲ್ಯ ಘಟಕದ ಅಧ್ಯಕ್ಷರು, ಪೂರ್ವಾಧ್ಯಕ್ಷರು, ಎಲ್ಲ ಕೊಲ್ಯ ಘಟಕದ ಕುಟುಂಬದವರಿಗೆ ನಾನು ಈ ಸಂದರ್ಭದಲ್ಲಿ ಯುವ ವಾಹಿನಿ ಕೇಂದ್ರ ಸಮಿತಿಯ ಅಧ್ಯಕ್ಷತೆಯಲ್ಲಿ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಂಧುಗಳು, ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳು. ಹೆಚ್ಚೇನು ಹೇಳಬಯಸುವುದಿಲ್ಲ. ತುಕಾರಾಮ್ ಪೂಜಾರಿಯವರು ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದರೆ ನಿಮಗೆಲ್ಲ ತಿಳಿದಿದೆ. ನಾನು ಬಹಳಷ್ಟು ಗೌರವಿಸುವಂಥ ನನ್ನ ಮಾರ್ಗದರ್ಶಕರು ಆದಂಥ ತುಕಾರಾಮ್ ಪೂಜಾರಿ ಬಂಧುಗಳು ಹೌದು. ಸಾಹಿತ್ಯಗಳಲ್ಲಿ ಮಾತಾಡಲಿಕ್ಕೆ ಒಂದು ರೀತಿಯ ಭಯಮಿಶ್ರಿತ ಒಂದು ಗೌರವ, ಭಯಮಿಶ್ರಿತ ಗೌರವ. ಯಾಕಂದರೆ ನಾವು ಮಾತಾಡೋದು ಎಲ್ಲಿ ತಪ್ಪಿ ಹೋಗ್ತದೋ ಅಂತ. ಸಾಹಿತ್ಯಗಳು ಯಾವಾಗಲೂ ವ್ಯಾಕರಣಬದ್ಧವಾದ ಮಾತುಗಳೇ, ಶುದ್ಧವಾದ ಭಾಷಾ ಶುದ್ಧತೆ, ಉಚ್ಚಾರ, ಇದನ್ನೆಲ್ಲ ಅವರು ಗಮನಿಸುವವರು. ಅಂದರೆ ಸಮಾಜದಲ್ಲಿ ನಾವು ಅಭಿವೃದ್ಧಿ ಹೊಂದುವ ಜೊತೆಗೆ ಸಾಹಿತ್ಯಾಭಿರುಚಿ ಬೆಳೆಸುವುದರೊಂದಿಗೆ ಭಾಷಾ ಶುದ್ಧತೆ, ಮಾತುಗಾರಿಕೆ, ಇದನ್ನೆಲ್ಲ ನಮ್ಮನ್ನು ತಿದ್ದಿ ತೀಡಿ ಬೆಳೆಸುವವರು ಸಾಹಿತಿಗಳು. ಅಂಥ ಒಂದು ಸಾಲಿಗೆ ಸೇರುವವರು ಸಾಹಿತಿಯೂ ಹೌದು. ಹಾಗೆ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಇತಿಹಾಸ ಮತ್ತು ಜಾನಪದ ಸಂಶೋಧಕರು ಹೌದು. ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಸಂಜಯ್ ಗವಿ ಇದರ ಅಧ್ಯಕ್ಷರು. ಅವರ ಸಾಧನೆ ಏನು, ಅವರು ಏನು ಅವರ ಬಗ್ಗೆ ಕೇಳುವುದರ ಜೊತೆಗೆ ನಾವು ಅಲ್ಲಿ ಭೇಟಿ ಕೊಟ್ಟರೆ ಮಾತ್ರ ಅವರನ್ನು 100ಕ್ಕೆ 100 ಅರ್ಥೈಸಿದಂತಾಗ್ತದೆ. ನಾವೆಲ್ಲ ಯಾರೆಲ್ಲ ಆ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರಕ್ಕೆ ಭೇಟಿ ನೀಡಲಿಲ್ವೋ ಖಂಡಿತವಾಗಿ ಜೀವನದಲ್ಲಿ ಒಮ್ಮೆ ಅಲ್ಲಿ ಭೇಟಿ ಕೊಡಲೇಬೇಕು. ಹೋದಾಗ ಅಲ್ಲಿ ಅವರ ಏನು ನಮ್ಮ ತುಳು ಬದುಕು, ಅಲ್ಲಿ ಹುಳಿ ಓಡಿಸುವಂಥ ಒಂದು ಯಂತ್ರ ಇದೆ, ಯಂತ್ರ ಅಲ್ಲ ಒಂದು ಪರಿಕರ, ಹುಳಿ ಓಡಿಸುವಂಥ ಯಂತ್ರ ಇದೆ, ಒಂದು ಪರಿಕರ, ಅದೊಂದು ಹಿಂದಿದು. ಅದನ್ನು ನೋಡುವಾಗ ಬಹಳಷ್ಟು ಇತಿಹಾಸ ಗೊತ್ತಾಗ್ತದೆ, ಯಾವ ವರ್ಷದೊಂದು ಗೊತ್ತಾಗ್ತದೆ. ಅವಳಿ ಮಕ್ಕಳು ಮಲಗುವಂಥ ತೊಟ್ಟಿಲು, ಅವಳಿ ಮಕ್ಕಳು ಮಲಗುವಂಥ ತೊಟ್ಟಿಲು ಈಗಿನ ಮೆಟಲ್ ತೊಟ್ಟಿಲಲ್ಲ, ಆ ಒಂದು ಬಳ್ಳಿಯಿಂದ ತಯಾರು ಮಾಡಿದ ಇಂಥ ಅನೇಕ ರಾಣಿ ಹಬ್ಬಕ್ಕ ಆ ಸಂದರ್ಭದಲ್ಲಿ ಉಪಯೋಗಿಸಿದಂಥ ಕೆಲವು ವಸ್ತುಗಳು ಬೇರೆ ಈ ತುಳುನಾಡಿನ ಬದುಕನ್ನು ನೋಡಬೇಕಾದ್ರೆ ಅಲ್ಲಿ ಹೋಗಬೇಕು. ನಾವು ಹೋದರೆ ಮಾತ್ರ ಅದನ್ನು ಅನುಭವಿಸಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಅತ್ಯುತ್ತಮ ಸಾಧಕರಾದಂಥ ತುಕಾರಾಮ್ ಪೂಜಾರಿಯವರಿಗೆ ಮೇಡಮ್ ಇದ್ದಾರೆ, ಆಶಾಲತಾ ಮೇಡಮ್ ಇದ್ದಾರೆ. ನಿಮ್ಮ ಮುಂದಿನ ಜೀವನ, ನಿಮ್ಮ ಬದುಕು ಬಂಗಾರ ಆಗಲಿ, ಬಾಳು ಬೆಳಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ಇನ್ನೂ ನಿಮ್ಮ ಮುಂದಿನ ಜೀವನ ಸಾಕಷ್ಟು ಸಾಧನೆಯನ್ನು ಮಾಡಿ ಅಂತ ಈ ಸಂದರ್ಭದಲ್ಲಿ ನಿರ್ಮಾಣದಿಂದ ಹಾರೈಸ್ತೇನೆ. ಬಂಧುಗಳೇ, ಅವರು ನಿವೃತ್ತ ಜೀವನವನ್ನು ಸಾಗಿಸಿದ್ದಾರೆ. ನೀವು ಯಾವ ಆ್ಯಂಗಲಲ್ಲಿ ನೋಡಿದರೂ ಕೂಡ ಅವರೊಬ್ಬ ನಿವೃತ್ತ ಪ್ರಾಧ್ಯಾಪಕ ಅಂತ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಚಿರ ಯೌವನರಾಗಿದ್ದಾರೆ. ಅವರು ನಿವೃತ್ತರಾಗಿ 2 ವರ್ಷ ಆಯಿತು ಸರ್, ಈ ನಿವೃತ್ತರಾಗಿ 3 ವರ್ಷ ಆಯಿತು. ಹಾಗೆ ದೇವರು ಇನ್ನಷ್ಟು ಅವರಿಗೆ ಆಯುರ ಆರೋಗ್ಯ, ನೆಮ್ಮದಿ, ಚಿರಯವನ್ನು ಕರುಣಿಸಿ ಇನ್ನಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಅನುಗ್ರಹ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ಹಾಗೆ ಯುವ ಸಾಹಿತಿ ಇಂದು ಚೇತನ ಎಳೆಯ ಒಬ್ಬ ಸಾಹಿತಿ, ಬೆಳೆಯುವ ಸಿರಿ ಮೊಳಗೆಯಲ್ಲಿ ಎನ್ನುವ ಹಾಗೆ ಅವರು ಕೂಡ ಒಂದು ನಯ ವಿನಯದ ಒಂದು ಸಾತ್ವಿಕ ಸ್ವಭಾವದ ಇಂದು ಚೇತನರು ಸಾಕಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀರಾ. ನಿಮಗೂ ಕೂಡ ನಿಮ್ಮ ಈ ಒಂದು ಕ್ಷೇತ್ರದಲ್ಲಿ ಉನ್ನತ ಸ್ಥಾನ ಗಳಿಸುವಲ್ಲಿ ವಿದ್ಯಾ ಶಾರದೆ ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಿಂದ ಪ್ರೇರಿತರಾಗಿ ಇನ್ನಷ್ಟು ಯುವ ಸಾಹಿತಿಗಳು ಸಮಾಜದಲ್ಲಿ ಮೂಡಿ ಬರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ವೇಣುಗೋಪಾಲರು ಹೇಳಿದರು, ಈ ಭಾಗದಲ್ಲಿ ಕೂಡ ಸಾಕಷ್ಟು ಯುವ ಸಾಹಿತಿಗಳು, ಬಡ್ಡಿಂಗ್ ಸಾಹಿತಿಗಳು, ಯುವ ಸಾಹಿತಿಗಳು ಇದ್ದಾರೆ. ಅವರು ಕೂಡ ಪ್ರೇರಿತರಾಗಿ ಇನ್ನಷ್ಟು ಸಾಹಿತ್ಯ ಅಭಿವೃದ್ಧಿಯಿಂದ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ಕೊಲ್ಯ ಘಟಕದ ಬಗ್ಗೆ ಹೇಳುವುದಾದರೆ, ಕೊಲ್ಯ ಘಟಕದ ಸ್ಥಾಪಕಾಧ್ಯಕ್ಷರಾದ ಸುರೇಶ್ ಕುಮಾರ್ ಅವರಿದ್ದಾರೆ. ಹಾಗೆ ನಮ್ಮ ಕುಸುಮಾಕರ್ ಕೊಲ್ಯ, ಹಾಗೆ ಆನಂದ ಮಲಯಾಳ ಕೋಡಿ, ರವಿ ಕೊಂಡಾನ, ಹಾಗೆ ಎಲ್ಲ ಕೊಲ್ಯ ಘಟಕದ ಬಂಧುಗಳಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ನಮ್ಮ ಹಿರಿಯರ ನಮಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮಾರ್ಗದರ್ಶನ ಕೊಟ್ಟವರು ಶಂಕರ್ ಸುವರ್ಣರು, ಹಾಗೆ ಪ್ರಭಾಕರ ನೀರ್ಮಾರ್ಗ, ಮುದ್ದು ಮೂಡುಬಳ್ಳೆ, ಹಾಗೆ ಎಲ್ಲ ಕೇಂದ್ರ ಸಮಿತಿಯ ಮಾಜಿ ಅಧ್ಯಕ್ಷರುಗಳಿಗೆ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ, ಕೊನೆಯದಾಗಿ ಒಂದು ಸಾಹಿತ್ಯಿಕವಾದಂಥ ಒಂದು 4 ಸಾಲುಗಳು. ಸಾಹಿತ್ಯಕ್ಕೆ ಎಷ್ಟು ಶಕ್ತಿ ಇದೆ! ಪೆನ್ನು ಖಡ್ಗ ಕತ್ತಿಗಿಂತ ಹೆಚ್ಚು ಮೊಣತಾಗಿದೆ, ಅದಕ್ಕೆ ಹೆಚ್ಚು ಶಕ್ತಿ ಸಾಹಿತಿಗಳು ಹೇಳ್ತಾರೆ. ಪೆನ್ನು ಅದು ಬರವಣಿಗೆ, ಬರವಣಿಗೆ
ನಮ್ಮ ಸಮಾಜದಲ್ಲಿರುವ ಏರುಪೇರು ಅಂಕುಡೊಂಕುಗಳನ್ನು ತಿದ್ದಲು ಪೆನ್ನು ಬಹಳ ಮುಖ್ಯ. ಸಾಹಿತ್ಯಗಳಿಂದ ಇದು ಸಾಧ್ಯ. ಹಾಗೆ ಒಂದು ಕವನವಾಗಲಿ ಅಥವಾ ಒಂದು ಸಾಹಿತ್ಯ ಶಕ್ತಿ ಇರುವಂಥ ಬರಹ ಆಗಲಿ, ಕಾದಂಬರಿ ಆಗಲಿ, ಲೇಖನವಾಗಲಿ, ಅದು ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡ್ತದೆ. ಅದು ಸಾಹಿತ್ಯದಿಂದ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತಾ 4 ಸಾಲುಗಳ ಮಂಕುತಿಮ್ಮನ ಕಗ್ಗ ಹೀಗೆ ಹೇಳ್ತದೆ: ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಂಗೆ, ಎಲ್ಲರೊಳಗಲ್ಲಾಗು ಮಂಕುತಿಮ್ಮ. ಈ 4 ಸಾಲುಗಳಿಗೆ ಎಷ್ಟು ಅರ್ಥ ಇದೆ ಹೇಳಿ. ಹುಲ್ಲಾಗು ಬೆಟ್ಟದಡಿ, ನೀನು ಹುಲ್ಲಾಗಿ ಹುಟ್ಟಿದ್ರೂ ಪರವಾಗಿಲ್ಲ, ಅದು ಬೆಟ್ಟದಲ್ಲಿ ಹುಲ್ಲಾಗಿ ಹುಟ್ಟಿದ್ರೂ ನೀನು ದನ ಆಕಳು ಕರುಗಳಿಗೆ ನೀನು ಆಹಾರವಾಗಬಲ್ಲೆ. ಹಾಗೆ ಬೆಟ್ಟದಲ್ಲಿ ಈ ಮಣ್ಣು ಸವಕಳಿ ಆಗುವುದನ್ನಾಗಲಿ, ಫಲವತ್ತತೆಯ ಮಣ್ಣನ್ನು ವಾಶ ಆಗೋದಾಗೆ, ಅದು ಕೊಚ್ಚಿ ಹೋಗದಾಗೆ ನೀನು ಪ್ರೊಟೆಕ್ಟ್ ಮಾಡಬಲ್ಲೆ. ಅದು ಹುಲ್ಲಾದರೂ ಪರವಾಗಿಲ್ಲ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗಬೇಕು. ಮಲ್ಲಿಗೆಯ ಗುಣ ಏನು? ಅದು ಶುಭ್ರ ಶ್ವೇತವರ್ಣದ್ದು, ಪರಿಮಳಯುಕ್ತದ್ದು, ಹಾಗೆ ಹಗುರವಾಗಿದೆ. ನಾವು ಮನೆಗೆ ಭಾರವಾಗಬಾರ್ದು, ಮನೆಗೆ ಪರಿಮಳವಾಗಬೇಕು. ಮನೆ ನಮ್ಮ ಹೆತ್ತವರಿಗೆ ಶುಭ್ರವಾದ ಒಂದು ಪುತ್ರಿಯ ಹಾಗೆ ಆಗಬೇಕು. ಕುಟುಂಬದಲ್ಲಿ ಆ ರೀತಿ ಆಗಬೇಕು. ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಸುರಿಯೇ, ಪ್ರತಿಯೊಬ್ಬರಿಗೂ ತುಕಾರಾಮ್ ಸರ್ ಕೂಡ ಹೇಳಿದರು, ಸಾಕಷ್ಟು ನೋವುಗಳನ್ನು ಅನುಭವಿಸಿದ್ದೇನೆ. ನಾನು ಕೂಡ ಹಾಗೆ, ನೀವು ಕೂಡ ಹಾಗೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬರೂ ದುಃಖವನ್ನು ಅದು ಕೂಡ ಅದರ ವಿಶೇಷತೆ ಏನಂದರೆ, ಒಮ್ಮೊಮ್ಮೆ ಕಷ್ಟ ಬಂದರೆ ಅದು ನಿರಂತರವಾಗಿ ಬರ್ತದೆ. ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಸುರಿಯೇ, ಆ ಕಷ್ಟಗಳ ಮಳೆ ಸುರಿದರೂ ಕೂಡ ಬೋರ್ಗೆಲ್ಲ ಬಂಡೆಯಾಗಿ ಇದ್ದರೆ ಒಂದು ಸ್ಥಳದಲ್ಲಿ ಆ ಮಳೆ ನಿಂತು ಹೋದ ಮೇಲೆ ಅದು ಶಾಂತತೆ ಆಗ್ತದೆ. ಹಾಗೆ ಒಂದು ಬೋರ್ಗೆಲ್ಲ ಬಂಡೆ ಆಗಬೇಕು. ಹಾಗೆ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಅಶಕ್ತರ ಇದರಲ್ಲಿ ನೀನು ದರ್ಪ ತೋರಿಸಬೇಡ, ನಿನ್ನ ಅಂತಸ್ತು ತೋರಿಸಬೇಡ, ನಿನ್ನ ಅಹಂ ತೋರಿಸಬೇಡ. ದೀನ ದುರ್ಬಲರಿಗೆ ಬೆಲ್ಲ ಸಕ್ಕರೆಯಾಗು, ಅವರಿಗೆ ಸಾಂತ್ವನ ನೀಡುವಂಥ ಮಾತುಗಳು ನಿನ್ನ ಬಾಯಲ್ಲಿ ಬರಲಿ. ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರಲ್ಲಿ ಒಳಗಾಗು ಮಂಕುತಿಮ್ಮ. ನಾನು ಬೇರೆ, ನೀನು ಬೇರೆ, ನಾನು ಮೇಲೆ, ನೀನು ಕೆಳಗೆ, ನಾನು ಮುಂದೆ, ನೀನು ಹಿಂದೆ, ನಾನೊಂದು ದೊಡ್ಡ ಅಂತಸ್ತಿನವ, ನೀನು ಸ್ವಲ್ಪ ಕೆಳಸ್ತರದವ. ಇದೆಲ್ಲ ಬೇಡ. ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಇದಕ್ಕೆ ಉದಾಹರಣೆ ಹಾಲು ಜೇನು. ಹಾಲಿನಲ್ಲಿ ಮಿಶ್ರಣವಾದಾಗೆ ಯಾವಾಗ ಹಾಲಿನಲ್ಲೇ ಹುಟ್ಟಿದ ಬೆಣ್ಣೆ ಕೂಡ ಅದರಲ್ಲಿ ಬೆರೆಯುವುದು. ಹಾಲಿನಲ್ಲೇ ಹುಟ್ಟಿದ ಬೆಣ್ಣೆ ಕೂಡ ಅದರಲ್ಲಿ ಬೆರೆಯೋದು. ನಾನು ಬೇರೆ ಅಂತ ಹೇಳಿ ಅದು ಹುಟ್ಟಿದ ಮೇಲೆ ಅದು ಕೆನೆ ಪತ್ರ ಮೇಲೆ ಹೋಗ್ತದೆ. ಆದರೆ ಹಾಲಿನಲ್ಲಿ ಬೆರೆಯುವುದು ಜೇನು ಮಾತ್ರ. ಯಾವುದು? ಮಕರಂದ ತುಂಬಿಯಿಂದ ಕಾಡಿನಲ್ಲಿ ಹುಟ್ಟಿದ ಆ ಜೇನು ಹಾಲು ಜೇನು. ಹಾಗೆ ನಮ್ಮ ಬದುಕು ಕೂಡ ಹಾಲು ಜೇನಿನಂತಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ಸದಾ ಹಸನ್ಮುಖಿಯಾಗಿ ಒಂದಷ್ಟು ಮೌಲ್ಯಯುತ ಮಾತುಗಳ ಮೂಲಕ ನಮ್ಮನ್ನು ಸೆಳೆಯುವಂಥವರು ನಮ್ಮ ಹೆಮ್ಮೆಯ ಅಧ್ಯಕ್ಷರು ಅಂತ ಹೇಳ್ಬೋದು. ತಮ್ಮ ಪ್ರೋತ್ಸಾಹ, ಪ್ರೀತಿ, ಆಶೀರ್ವಾದ ಹೀಗೆ ಸದಾ ಇರಲಿ ಸರ್ ಅಂತ ನಾವು ಕೂಡ ಈಗಾಗಲೇ ರಕ್ತ ತಪಾಸಣೆ, ರಕ್ತದೊತ್ತಡ, ಉಚಿತ ಮಧುಮೇಹ ಈ ಒಂದು ಶಿಬಿರ ಇಲ್ಲಿ ನಡೀತಾ ಇದೆ, ಸದುಪಯೋಗ ಪಡಿಸಿಕೊಳ್ಳಬಹುದು ಅನ್ನುವಂತಹ ಒಂದು ಮಾಹಿತಿಯನ್ನು ನೀಡ್ತಾ ಅತಿಥಿಗಳ ಉಪಸ್ಥಿತಿ ನಮ್ಮ ಕಾರ್ಯಕ್ರಮದ ಗೌರವವನ್ನ ಮತ್ತಷ್ಟು ಇಮ್ಮಡಿಗೊಳಿಸಿದೆ. ವಿಶ್ವಕುಮಾರ್ ಅನ್ನುವಂತಹ ಅದಮ್ಯ ಚೈತನ್ಯ, ಅದಮ್ಯ ಶಕ್ತಿಯ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿ ಈ ಕಾರ್ಯಕ್ರಮವನ್ನ ಚಂದ ಕಾಣಿಸಿಕೊಟ್ಟವರ ಹೆಸರು ಹಲವಿದೆ. ಹಾಗಾಗಿ ಇವರನ್ನ ಇದೀಗ ವೇದಿಕೆಯಲ್ಲಿ ಮತ್ತೊಮ್ಮೆ ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ದೀಪ ಪ್ರಜ್ವಲನೆ ಕೈದಂತಹ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ಅಧ್ಯಕ್ಷರಾಗಿರುವಂತಹ ವೇಣುಗೋಪಾಲ ಕೊಲ್ಯ ಇವರಿಗೆ ಕೊಲ್ಯ ಯುವವಾಹಿನಿ ಘಟಕದ ಅಧ್ಯಕ್ಷರು ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಪ್ರಶಸ್ತಿ ಪ್ರದಾನವನ್ನ ಮಾಡಿದಂತಹ ರಂಗಭೂಮಿ ಕಲಾವಿದರು, ಶಿಕ್ಷಣ ತಜ್ಞರು ಆಗಿರುವಂತಹ ಮಹಾಬಲೇಶ್ವರ ಟಿ ಹೆಬ್ಬಾರ್ ಇವರಿಗೆ ನೆನಪಿನ ಕಾಣಿಕೆಯನ್ನ ನಮ್ಮ ಯುವವಾಹಿನಿ ಕೇಂದ್ರ ಸಮಿತಿ ಮಂಗಳೂರಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಜಾರಾಮ್ ಸರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ.
ಪ್ರಧಾನ ಸಮಿತಿ ಸಂಚಾಲಕರಾಗಿರುವಂತಹ ಶಶಿಧರ್ ಕಿನ್ನಿಮಜಲು ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ನಮ್ಮ ರಾಜಾರಾಮ್ ಸರ್ ಅಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವರು ವೇದಿಕೆಯನ್ನು ಅಲಂಕರಿಸಿರುವಂತಹವರು ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಅಶೋಕ್ ಕುಮಾರ್ ಪಡ್ಕೋ ಇವರು. ಸರ್, ಇವರಿಗೂ ಕೂಡ ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಕಲ್ಲೊಂದು ಶಿಲೆಯಾಗಿ ಸುಂದರ ರೂಪವನ್ನು ಪಡೆಯಬೇಕಾದರೆ ಅದರಲ್ಲಿ ಕಲಾಕಾರನ ನೈಪುಣ್ಯತೆ ಅಡಗಿರುತ್ತದೆ. ಅದೇ ರೀತಿ ಇಂದಿನ ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವು ಅತ್ಯಂತ ಅಚ್ಚುಕಟ್ಟಾಗಿ ಸೊಗಸಾಗಿ ಮೂಡಿಬರಲು ಕಾರಣಕರ್ತರಾದ ಇಬ್ಬರು ನಿರೂಪಕರು ಈ ಹೊತ್ತು ನಮ್ಮ ಜೊತೆಗಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಗುರುತಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇಂದಿನ ಸಭಾ ಕಾರ್ಯಕ್ರಮವನ್ನು ತಮ್ಮ ಸೊಗಸಾದ ಕಂಠಸಿರಿಯ ಮೂಲಕ ನಿರೂಪಣೆಗೈದಿರುವ ಪ್ರಜ್ಞಾ ಒಡಿನ್ನಾಳ ಮತ್ತು ದಯಾನಂದ್ ಉಪ್ಪೂರು ಇವರನ್ನು ನಮ್ಮ ಕೊಲ್ಯ ಘಟಕದ ಅಧ್ಯಕ್ಷರಾದ ಶ್ರೀಯುತ ಮೋಹನ್ ಮಾಡೂರು ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಇದೇ ಸಂದರ್ಭದಲ್ಲಿ ಶ್ರೀಯುತ ದಯಾನಂದ್ ಉಪ್ಪೂರು ಮತ್ತು ಪ್ರಜ್ಞಾ ಒಡಿನ್ನಾಳ ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತೇವೆ. ನೀಡಿ ಗೌರವಿಸಿದ ಅಧ್ಯಕ್ಷರಿಗೆ ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಸಮಾರಂಭದ ವೇದಿಕೆಯಲ್ಲಿರುವಂತಹ ಅಧ್ಯಕ್ಷರೇ, ಗೌರವಾನ್ವಿತ ಅತಿಥಿಗಳೇ ಹಾಗೂ ಎಲ್ಲ ಸದಸ್ಯರೇ, ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ ಆಶ್ರಯದಲ್ಲಿ ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಸಮಿತಿಯ ಸಹಯೋಗದಲ್ಲಿ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಆತಿಥ್ಯದೊಂದಿಗೆ ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕಳೆದ ವರ್ಷ ಕೋವಿಡ್ ಸಂದರ್ಭದಲ್ಲಿ ಅಂದಿನ ಅಧ್ಯಕ್ಷರಾದ ರವಿಕೊಂಡಾನರವರು ವಹಿಸಿಕೊಂಡಿದ್ದು, ಕಾರಣಾಂತರದಿಂದ ಸರಕಾರದ ಕೋವಿಡ್ ನಿಯಮಾವಳಿ ಪ್ರಕಾರ ನಡೆಸಲು ಅಸಾಧ್ಯವಾಗಿದ್ದುದರಿಂದ ಈ ಬಾರಿಯ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನೆರವೇರಿಸುವ ಸುವರ್ಣ ಅವಕಾಶವನ್ನು ನಮ್ಮ ಪಾಲಿಗೆ ಒದಗಿಸಿಕೊಟ್ಟ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಮತ್ತು ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಸಮಿತಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಾಹಿತ್ಯಕ್ಕೆ ಸಂಬಂಧಪಟ್ಟ ಈ ಕಾರ್ಯಕ್ರಮವನ್ನು ನೆರವೇರಿಸಲು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕಕ್ಕೆ ಮಾತೃ ಸಂಸ್ಥೆಯಾದ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಮತ್ತು ಬಿಲ್ಲವ ಸೇವಾ ಸಂಘವು ನಮಗೆ ಸಂಪೂರ್ಣವಾಗಿ ಬೆಂಬಲ ನೀಡಿ ಸಭಾಂಗಣದ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಮತ್ತು ಬಿಲ್ಲವ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಸರ್ವ ಸದಸ್ಯರಿಗೆ ಕೃತಜ್ಞತೆಗಳು. ಇಂದಿನ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಉದ್ಘಾಟನೆಯ ಸವಿನುಡಿಗಳನ್ನಾಡಿದ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಇದರ ಅಧ್ಯಕ್ಷರಾದ ಶ್ರೀ ವೇಣುಗೋಪಾಲ್ ಕೊಲ್ಯರವರಿಗೆ ನಮ್ಮ 3 ಸಂಸ್ಥೆಗಳ ಪರವಾಗಿ ಸಂಸ್ಥೆಗಳ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಕಾರ್ಯಕ್ರಮದ ಸರ್ವಾಂಗೀಣ ಯಶಸ್ವಿಗೆ ಕಾರಣಕರ್ತರಾದ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ರಾಜಾರಾಮ್ ಕೆ.ಬಿ. ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ವಿಶ್ವಕುಮಾರ್ ಪ್ರಶಸ್ತಿ ಸ್ವೀಕರಿಸಿದ ಡಾಕ್ಟರ್ ತುಕಾರಾಮ್ ಪೂಜಾರಿ, ಇತಿಹಾಸ ಮತ್ತು ಜಾನಪದ ಸಂಶೋಧಕರು, ಅಧ್ಯಕ್ಷರು ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಚಂಚಯನಗಿರಿ ಬಂಟ್ವಾಳ, ತಮಗೆ ತುಂಬು ಹೃದಯದ ಅಭಿನಂದನೆಗಳು. ಗೌರವಾನ್ವಿತ ವಿಶ್ವಕುಮಾರ್ ಪ್ರಶಸ್ತಿಯನ್ನು ಪ್ರದಾನಿಸಿದ ಶ್ರೀ ಮಹಾಬಲೇಶ್ವರ ಟಿ ಹೆಬ್ಬಾರ್, ಶಿಕ್ಷಣ ತಜ್ಞರು, ರಂಗಭೂಮಿ ಕಲಾವಿದರು ಆದಂಥ ತಮಗೆ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ, ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಸಮಿತಿ ಹಾಗೂ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು.
ಈ ವೇದಿಕೆಯಲ್ಲಿ ಪ್ರಭಾಕರ ನೀರ್ಮಾರ್ಗ ಯುವವಾಹಿನಿ ಯುವ ಸಾಹಿತಿ ಪ್ರಶಸ್ತಿ ಪುರಸ್ಕಾರವನ್ನು ಸ್ವೀಕರಿಸಿದ ಶ್ರೀ ಹಿಂದೂಚೇತನ ಬೋರುಗುಡ್ಡೆ ಯುವ ಸಾಹಿತಿ, ತಮಗು ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ, ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಸಮಿತಿ ಹಾಗೂ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಕೊಲ್ಯ ಘಟಕದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತಿರುವ ಈ ಕೇಂದ್ರ ಸಮಿತಿಯ ಕಾರ್ಯದರ್ಶಿಯಾದ ಶ್ರೀಯುತ ಅಶೋಕ್ ಪಡ್ಪುರವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಡೆಸಲು ನಮಗೆ ಅವಕಾಶ ಮಾಡಿಕೊಟ್ಟ ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಸಮಿತಿಯ ಸಂಚಾಲಕರಾದ ಶಶಿಧರ್ ಕಿನ್ನಿಮಜಲು ತಮಗೂ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದ ವಿವರಗಳನ್ನು ಪ್ರಚಾರ ಮಾಡಿ ಸಹಕರಿಸಿದ ಮಾಧ್ಯಮ ಮಿತ್ರರಿಗೂ ಕೃತಜ್ಞತೆಗಳು.